ಅನುಭವವನ್ನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಬಂಧುಗಳೇ, 1970ರ ದಶಕ ಈ 3-4 ಜಿಲ್ಲೆಗಳ ಕೇರಳ ಮತ್ತು ಕರ್ನಾಟಕ ಹೆಚ್ಚಾಗಿ ಅಡಿಕೆ, ನಮಗೆ ವೇದಗಳಲ್ಲಿ ಅಡಿಕೆಯ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಔಷಧಿಗೆ ಅಡಿಕೆಯ ಬಗ್ಗೆ ಔಷಧಿಯಾಗಿ ಕಾಣ್ತಾರೆ, ಮದುವೆಗಳಲ್ಲಿ ಕಾಣ್ತಾರೆ, ಭೂತ ಕೋಲಗಳಲ್ಲಿ ಕಾಣ್ತಾರೆ. ಎಲ್ಲ ನಮ್ಮ ಜನಜೀವನದ ಹುಟ್ಟಿನಿಂದ ಕೊನೆಯವರೆಗೆ ಅಡಿಕೆ ಮತ್ತು ವೀಳ್ಯದೆಲೆಯನ್ನು ನಾವು ಉಪಯೋಗಿಸ್ತೇವೆ. ಆ ರೀತಿಯಾಗಿ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಮತ್ತೆ ಎಲ್ಲ ರಂಗಗಳಲ್ಲೂ ಅಡಿಕೆ ಇವತ್ತು ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ದೇವರನ್ನು ಕೂಡ ಗಣಪತಿಯ ಸ್ವರೂಪದಲ್ಲಿ ಕೂಡ ನಾವು ಅಡಿಕೆಯನ್ನು ಕಾಣ್ತಾ ಇದ್ದೇವೆ. 70ರ ದಶಕದಲ್ಲಿ ಅಡಿಕೆ ಮಾರುಕಟ್ಟೆ ಬಿದ್ದಾಗ ಅಡಿಕೆಗೆ ಇನ್ನು ಮಾರ್ಕೆಟಿಗೆ ತರಲೇಬೇಡಿ ಅಂತೇಳಿ ವ್ಯಾಪಾರಸ್ಥರು ಹೇಳುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ, ಕೇರಳ, ಉತ್ತರ ಕನ್ನಡ, ಶಿರ್ಸಿ ಈ ಭಾಗದ ಎಲ್ಲ ಸಹಕಾರಿಗಳು ಸೇರಿ ಇದಕ್ಕೆ ಒಂದು ಪರ್ಯಾಯವನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಆಗಿನ ಸರ್ಕಾರದೊಟ್ಟಿಗೆ ಮಾತುಕತೆಯಾಗಿ ಕೇರಳ ಮತ್ತು ಕರ್ನಾಟಕ ಸರ್ಕಾರದ ಜಂಟಿ ಕಾರ್ಯಕ್ರಮವಾದ ಅನ್ವಯವಾಗಿ 1973ನೇ ಇಸ್ವಿಯಲ್ಲಿ ಕ್ಯಾಂಪ್ಕೋ ಅಂತ ಹೇಳುವ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಫೌಲೋಸ್ ಕಮಿಟಿಯ ವರದಿಯ ಆಧಾರದ ಮೇಲೆ ಈ ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಎರಡು ರಾಜ್ಯ ಸರ್ಕಾರಗಳು ಮತ್ತೆ ಸಹಕಾರಿಗಳು, ಆ ಕಾಲದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ನಿರ್ಣಯಕ್ಕೆ ಬಂದ ಫಲರೂಪವಾಗಿ ಇವತ್ತು 1973 ಜುಲೈ 11ನೇ ತಾರೀಕಿಗೆ 2 ರಾಜ್ಯಗಳ ಒಳಗೊಂಡಂತೆ ಕೇರಳ ಮತ್ತು ಕರ್ನಾಟಕ ರಾಜ್ಯಗಳನ್ನು ಒಳಗೊಂಡಂತೆ ಫೌಲೋಸ್ ಕಮಿಟಿಯ ವರದಿಯ ಆಧಾರದ ಮೇಲೆ ಕ್ಯಾಂಪ್ಕೋವನ್ನು ನೋಂದಾವಣೆಯನ್ನು ಮಾಡಲಾಯಿತು. ಆಗಿನ ಸನ್ನಿವೇಶ ಹೇಗಿತ್ತು ಅಂತ ಕೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಬೇಕಾದಂತಹ ವ್ಯವಸ್ಥೆ ಇರಲಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ, ರಸ್ತೆಗಳಿರಲಿಲ್ಲ, ವಿದ್ಯುತ್ ಇಲ್ಲದ ಕಾಲ. ಆ ಸಂದರ್ಭದಲ್ಲಿ ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವ, ಅವರು ಮಂಗಳೂರಿನ SKSMSನ ಅಧ್ಯಕ್ಷರಾಗಿದ್ದರು, ಮಂಗಳೂರಿನ ಇಡೀ ಜಿಲ್ಲೆಗೆ ಏಕೈಕ ಆಗಿರ್ತಕ್ಕಂಥ APMC ಅಧ್ಯಕ್ಷರಾಗಿದ್ದರು. ಅವರೊಟ್ಟಿಗೆ ಸಹಾಯ ಕೃಷ್ಣ ಭಟ್ರು ಸೇರಿದರು, ಅವರೊಟ್ಟಿಗೆ ನಮ್ಮ BR ಕಾಮತ್, ನೇರಳಕಟ್ಟೆ BR ಕಾಮತ್ ಸೇರಿದರು, ಅವರೊಟ್ಟಿಗೆ ಈ ಭಾಗದ ದೊಡ್ಡ ದೊಡ್ಡ ಸಹಕಾರಿ ಸಂಸ್ಥೆಗಳು ಸೇರಿದರು. ಉತ್ತರ ಕನ್ನಡ ಜಿಲ್ಲೆಯ LT ತಿಮ್ಮಪ್ಪ ಹೆಗಡೆ ಅವರು ಸೇರಿದರು, ಮಂಜೇಶ್ವರದ ಶಾಸಕರಾಗಿರುವಂತಹ ರಾಮಪ್ಪನವರು ಸೇರಿದರು. ಈ ರೀತಿಯಾಗಿ ಒಂದು ದೊಡ್ಡ ತಂಡ ಸೇರಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಮಾರ್ಕೆಟಿಂಗ್ ಸೊಸೈಟಿಯನ್ನ ಮಂಗಳೂರು ಕೇಂದ್ರವಾಗಿಟ್ಟು ಮಂಗಳೂರಿನ SKSMSನ ಒಂದು ಕಚೇರಿಯಲ್ಲಿ, ಒಂದು ಕೋಣೆಯಲ್ಲಿ ಕ್ಯಾಂಪ್ಕೋ ಸ್ಥಾಪನೆ ಆಯಿತು. ಇವತ್ತು ಕ್ಯಾಂಪ್ಕೋಗೆ 50 ವರ್ಷ ಸುವರ್ಣ ವರ್ಷವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾವಾಗ ಕ್ಯಾಂಪ್ಕೋ ನೋಂದಾವಣೆ ಆಗಬೇಕಿದ್ರೆ ಅದರ ಪೂರ್ವಭಾವಿಯಾಗಿ ಸುಮಾರು 2 ವರ್ಷಗಳ ಕಾಲ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಕೇರಳದಲ್ಲಿ, ಕರ್ನಾಟಕದಲ್ಲಿ ಅಡಿಕೆ ಬೆಳೆಗಾರರು, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಇವರ ನೇತೃತ್ವದಲ್ಲಿ, ಬೇರೆ ಬೇರೆ ಸಂಘಟನೆಗಳ ನೇತೃತ್ವದಲ್ಲಿ ಅಡಿಕೆ ಬೆಳೆಗಾರರ ಸಮಾವೇಶಗಳನ್ನು ಮಾಡುವುದರ ಮುಖಾಂತರ, ಸರ್ಕಾರದ ಮೇಲೆ ಒತ್ತಡವನ್ನು ತರುವುದರ ಮುಖಾಂತರ ಅಧಿಕೃತವಾಗಿ 73ನೇ ಇಸ್ವಿಯಲ್ಲಿ ಕ್ಯಾಂಪ್ಕೋ ಸ್ಥಾಪನೆ ಆಯಿತು. ಬಂಧುಗಳೇ, ಕ್ಯಾಂಪ್ಕೋ ಸ್ಥಾಪನೆ ಆಯಿತು. ನವೆಂಬರ್ ತಿಂಗಳಲ್ಲಿ ಕ್ಯಾಂಪ್ಕೋದ ಅಧಿಕೃತ ಅಡಿಕೆ ಖರೀದಿಯನ್ನು ಮಂಗಳೂರಿನಲ್ಲಿ ಪ್ರಾರಂಭ ಮಾಡುವುದರೊಂದಿಗೆ ಕ್ಯಾಂಪ್ಕೋ ಅಧಿಕೃತವಾಗಿ ಪ್ರಾರಂಭ ಆದಂತಹ ಇವತ್ತು ಅಡಿಕೆಯ ದರ, ಆವತ್ತು 2 ರೂಪಾಯಿ 3 ರೂಪಾಯಿ ಇದ್ದಂತಹ ಅಡಿಕೆಯ ದರ, ಮಾರ್ಕೆಟ್ನಲ್ಲಿ ಅಡಿಕೆ ಬೇಡ ಅಂತ ಹೇಳ್ತಕ್ಕಂತಹ ಕಾಲಘಟ್ಟದಲ್ಲಿ ಕ್ಯಾಂಪ್ಕೋ ಯಾವಾಗ ಖರೀದಿಯನ್ನು ಪ್ರಾರಂಭ ಮಾಡಿದ್ದ ಆವತ್ತು 7 ರೂಪಾಯಿ 8 ರೂಪಾಯಿ 9 ರೂಪಾಯಿ 10 ರೂಪಾಯಿ ಆಗಿ ಬೆಳೀತಾ ಇವತ್ತು 500ರ ಆಸುಪಾಸು ಇದೆ ಅಂತ ಕೇಳಿದರೆ ಅದು ಆವತ್ತು ಸ್ಥಾಪನೆ ಮಾಡಿದಂತಹ ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ, ಅದರ ನೇತೃತ್ವವನ್ನು ವಹಿಸಿದಂತಹ ಸನ್ಮಾನ್ಯ ವಾರಣಾಸಿ ಸುಬ್ರಾಯ ಭಟ್ರಿಗೆ, ಉಪಾಧ್ಯಕ್ಷರಾಗಿರುವಂತಹ ಸಹಾಯ ಕೃಷ್ಣ ಭಟ್ರಿಗೆ, ಆ ಸಂದರ್ಭದಲ್ಲಿ ಸಹಕಾರ ಮಾಡಿದಂತಹ ಎರಡು ರಾಜ್ಯಗಳ ಸಹಕಾರಿಗಳಿಗೆ, ವಿಶೇಷವಾಗಿ ಆಗಿನ DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಂಟ್ವಾಳ ನಾರಾಯಣ ನಾಯ್ಕರಿಗೆ, ಎಲ್ಲ ನಮ್ಮ ಜಿಲ್ಲೆಯ ಪೆರಾಜೆ ಶ್ರೀನಿವಾಸರಾಯರಂಥವರು, ಕಾಡಬೆಟ್ಟು ನಾರಾಯಣ ರೇಗಳಂಥವರು, ಕರಂಬಳ್ಳಿ ಸಂಜೀವ ಶೆಟ್ಟರಂಥವರು, ಇಂತಹ ನೂರಾರು ಜನರ ಸಹಕಾರದ ಫಲರೂಪವಾಗಿ ಇವತ್ತು ಕ್ಯಾಂಪ್ಕೋ 50ನೇ ವರ್ಷವನ್ನು ಆಚರಣೆಯನ್ನು ಮಾಡ್ತಾ ಇದೆ. ಬಂಧುಗಳೇ, ಕ್ಯಾಂಪ್ಕೋ ಇವತ್ತು 3,000 ಕೋಟಿಗಿಂತಲೂ ಹೆಚ್ಚು ವ್ಯವಹಾರ ಮಾಡ್ತಕ್ಕಂತಹ ಅಡಿಕೆಯಲ್ಲಿ
ವ್ಯವಸ್ಥಿತವಾಗಿ ವ್ಯವಹಾರ ಮಾಡತಕ್ಕಂತಹ ರೆಗ್ಯುಲೇಟೆಡ್ ಮಾರ್ಕೆಟ್ ಇರ್ತಕ್ಕಂತಹ 100% ಟ್ಯಾಕ್ಸ್ ಕಟ್ಟತಕ್ಕಂತಹ ಇಷ್ಟೊಂದು ದೊಡ್ಡ ಸಂಸ್ಥೆ ಇದ್ರೆ ಅದು ಭಾರತದಲ್ಲಿ ಏಕೈಕ ಸಂಸ್ಥೆ ಅಂದ್ರೆ ಅದು ಕ್ಯಾಂಪ್ಕೋ, ಅದು ಕ್ಯಾಂಪ್ಕೋ, ಅದು ಕ್ಯಾಂಪ್ಕೋ. ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ಇದ್ದೇವೆ ಬಂಧುಗಳೇ. ಈ ರೀತಿಯಾಗಿ ಅಡಿಕೆ ಬೆಳೆಗಾರರು ಉಸಿರಾಡಲಿಕ್ಕೆ, ಅಡಿಕೆ ಬೆಳೆಗಾರರು ಬೆಳೀಲಿಕ್ಕೆ ಇರುವ ಸಂದರ್ಭದಲ್ಲಿ ಒಂದು ಬಾರಿ ಮಹೇಂದ್ರ ಅಂಡ್ ಮಹೇಂದ್ರ ಕಂಪನಿಯ MD ಸುಳ್ಯಕ್ಕೆ ಬಂದಿದ್ರಂತೆ. ಸುಳ್ಯಕ್ಕೆ ಯಾಕೆ ಅಂತ ಕೇಳಿದ್ರೆ ಅತ್ಯಂತ ಹೆಚ್ಚು ಮಹೇಂದ್ರ ಜೀಪುಗಳು ಬುಕ್ ಮಾಡ್ತಾ ಇರೋದು ಸುಳ್ಯದಲ್ಲಿ ಅಂತ ಆ ಕಾಲದಲ್ಲಿ ಹೇಳ್ತಾ ಇದ್ರು. ಅದು ಮತ್ತೆ ನೋಡಿದಾಗ ಅಡಿಕೆಯಿಂದಾಗಿ, ಅಡಿಕೆ ಬೆಳೆಗಾರರಿಂದಾಗಿ, ಅಡಿಕೆ ಕ್ಯಾಂಪ್ಕೋದಿಂದಾಗಿ ಈ ಒಂದು ಆರ್ಥಿಕ ವ್ಯವಸ್ಥೆ ಮೇಲೆ ಬಂದಿದೆ ಅಂತ ಹೇಳ್ತಕ್ಕಂಥ ಮಾತನ್ನ ಇವತ್ತು ನಾವು ಅಧಿಕೃತವಾಗಿ ಒಪ್ಪಲೇಬೇಕಾದಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಬಂಧುಗಳೇ. ಇದು 73ರಲ್ಲಿ ಪ್ರಾರಂಭ ಆಗಿ ಬೆಳೀತಾ ಬೆಳೀತಾ ಇವತ್ತು ಇಡೀ ದೇಶದಲ್ಲಿ ಸುಮಾರು 150 ಆ ರೀತಿಯವಾಗಿ ಒಂದು ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಬೆಳೆದಂತಹ ಒಂದು ಬೃಹತ್ ಒಂದು ಸಂಸ್ಥೆ. ನಾನು ಪುತ್ತೂರಿಗೆ ಮತ್ತು ಕ್ಯಾಂಪ್ಕೋಗೆ ಒಂದು ಅವಿನಾಭಾವ ಸಂಬಂಧ. ಯಾವ ರೀತಿಯಲ್ಲಿ ವಾರಣಾಸಿ ಸುಬ್ರಾಯ ಭಟ್ರು ಹಿಂದೆ ಕುಣಚ ಗ್ರಾಮದ ಸುಮಾರು 18 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರಂತೆ. ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು, APMC ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು. ಇದರ ಎಲ್ಲರ ಸದುಪಯೋಗ ಪಡ್ಕೊಂಡು ಕ್ಯಾಂಪ್ಕೋವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. 80ರ ದಶಕ ಕ್ಯಾಂಪ್ಕೋಗೆ ಮತ್ತು ಅಡಿಕೆ ಬೆಳೆಗಾರರಿಗೆ ಇನ್ನೊಂದು ಅಗ್ನಿ ಪರೀಕ್ಷೆಯ ಕಾಲಘಟ್ಟ. 80ರ ದಶಕದಲ್ಲಿ ಅಡಿಕೆ ತೋಟದಲ್ಲಿ ಕೊಕ್ಕೋವನ್ನ ಸಹ ಕೃಷಿಯಾಗಿ ಬೆಳೆಸಬೇಕು ಅಂತ MNC ಕಂಪನಿಗಳು ಅಡಿಕೆ ಬೆಳೆಗಾರರಿಗೆ ಕೊಕ್ಕೋ ಗಿಡಗಳನ್ನ ಕೊಟ್ಟು ಪತ್ರಿಕೆಗಳಲ್ಲಿ ಆಡ್ ಆಗ್ತಾ ಇದ್ರು. ಈ ಕೊಕ್ಕೋವನ್ನ ನಾವು ಖರೀದಿ ಮಾಡ್ತೇವೆ ಅಂತ ಆಡ್ ಅನ್ನ ಹಾಕ್ತಾ ಇದ್ರು. ಬಂಧುಗಳೇ, ಈ ಕೊಕ್ಕೋ ಗಿಡ ನೆಟ್ಟಾಯ್ತು, ಬೆಳೆಸಿ ಆಯ್ತು, ದೊಡ್ಡದು ಮಾಡಿ ಆಯ್ತು. ಅದರ ಫಲ ಬರಬೇಕಿದ್ರೆ, ಕೊಕ್ಕೋ ಈಲ್ಡ್ ಬರಬೇಕಿದ್ರೆ MNC ಕಂಪನಿ ಕೈ ಎತ್ತಿತ್ತು. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಸಣ್ಣ ಪುಟ್ಟ ಶಿಶು, 10 ವರ್ಷದ ಶಿಶು, ಕ್ಯಾಂಪ್ಕೋ ಅಡಿಕೆಯನ್ನು ಮಾಡ್ತಾ ನೋಡ್ತಾ ಇದ್ದದ್ದು. ಬೆಳೆಗಾರರು ಕೈ ಎತ್ತಿದ್ದು, ಬೆಳೆಗಾರರು ಬಂದು ಕ್ಯಾಂಪ್ಕೋದ ಅಧ್ಯಕ್ಷರಲ್ಲಿ, ಕ್ಯಾಂಪ್ಕೋದವರಲ್ಲಿ ಮಾತಾಡಿ ಸರ್ಕಾರದಲ್ಲಿ ಮಾತಾಡಿದರು. ಈ ವ್ಯವಸ್ಥೆಯನ್ನು ನೋಡಿದಾಗ ಕಡೆಗೆ ಕ್ಯಾಂಪ್ಕೋ ಅಧ್ಯಕ್ಷರು MNC ಕಂಪನಿಯ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ ಅಂತ ಬಾಂಬೆಗೆ ಹೋಗಿದ್ರು. ಆ ಬಾಂಬೆಯಲ್ಲಿ 3 ದಿವಸಗಳ ಕಾಲ ಕೂಡ ನಮ್ಮ ವಾರಣಾಸಿ ಸುಬ್ರಾಯ ಭಟ್ರಿಗೆ ಅಂತಹ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಕಂಪನಿಗೆ. ಇದನ್ನೇ ಚಾಲೆಂಜ್ ಆಗಿ ತಕೊಂಡು ಬಂದು ಮತ್ತೆ ಸರ್ಕಾರವನ್ನ ನೋಡಿ, ಮತ್ತೆ ರೈತರನ್ನ ಕೇಳಿ, ಸಭೆಗಳನ್ನ ಮಾಡಿ, ಮಹಾಸಭೆಗಳಲ್ಲಿ ಚರ್ಚೆ ಮಾಡಿ ಕೊಕ್ಕೋವನ್ನ ಖರೀದಿ ಮಾಡುದು ಅಂತೇಳಿ ನಿಶ್ಚಯ ಮಾಡಿ ಮಾರ್ಕೆಟ್ಗೆ ಇಳಿದು ಕೊಕ್ಕೋವನ್ನ ಖರೀದಿ ಮಾಡ್ಲಿಕ್ಕೆ ಪ್ರಾರಂಭ ಆಯಿತು. ಕೊಕ್ಕೋ ಖರೀದಿ ಮಾಡಿದ ಮೇಲೆ ಏನು ಮಾಡೋದು ಮುಂದೆ ಅಂತ ಕೇಳಿದಾಗ ಬಯರ್ಸ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರು, ವಾರಣಾಸಿ ಸುಬ್ರಾಯ ಭಟ್ರು, ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ ಎಲ್ಲರೂ ಸೇರಿ ಒಂದು ದೃಢ ನಿಶ್ಚಯ ಮಾಡಿದಂದ್ರೆ ನಾವು ಪುತ್ತೂರಿನಲ್ಲಿ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿಯನ್ನ ಕಟ್ಟಬೇಕು ಅಂತ ಹೇಳುವ ಕನಸನ್ನ ಕಂಡ್ರು. ಅದನ್ನು ಈಡೇರಿಸಿದ್ರು. ಮಾತ್ರ ಅಲ್ಲ, 1986ನೇ ಇಸವಿಯಲ್ಲಿ ಪುತ್ತೂರಿನಲ್ಲಿ ಚಾಕ್ಲೇಟ್ ಫ್ಯಾಕ್ಟರಿಯ ಉದ್ಘಾಟನೆಯನ್ನ ಈ ದೇಶದ ರಾಷ್ಟ್ರಪತಿ ಆಗಿರ್ತಕ್ಕಂಥ ಸನ್ಮಾನ್ಯ ಜೈಲ್ ಸಿಂಗರು ಇದನ್ನು ಉದ್ಘಾಟನೆ ಮಾಡುವುದರೊಂದಿಗೆ ಒಬ್ಬ ಸಾಮಾನ್ಯ ಕೃಷಿಕ, ಒಬ್ಬ ಸಾಮಾನ್ಯ ಸಹಕಾರಿ, ಅಡಿಕೆ ಬೆಳೆಗಾರರು ಒಟ್ಟಾದ್ರೆ ಏನು ಮಾಡಬಹುದು ಅಂತ ಹೇಳುವ ಒಂದು ನಿರ್ಣಯವನ್ನ ಮಾಡಿ ಇಡೀ ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿಯನ್ನು ಕಟ್ಟುವುದರ ಮುಖಾಂತರ ಇಡೀ ರೈತಾಪಿ ವರ್ಗಕ್ಕೆ, ಇಡೀ ದೇಶಕ್ಕೆ, ಇಡೀ ಸಹಕಾರಿಗಳಿಗೆ, ಇಡೀ ವಿಜ್ಞಾನಿಗಳಿಗೆ, ಇಡೀ ಎಲ್ಲ ಕೃಷಿಕ ಬಂಧುಗಳಿಗೆ ಒಂದು ಭಾರಿ ದೊಡ್ಡ ಮುಕ್ತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿ ಕಲ್ಪಿಸಿಕೊಡ್ಲಿಕ್ಕೆ ಇದು ಸಾಧ್ಯ ಆಯಿತು. ಬಂಧುಗಳೇ, 3-4 ವರ್ಷಗಳ ಹಿಂದೆ ಇದೇ ನಮ್ಮ ಚಾಕ್ಲೇಟ್ ಫ್ಯಾಕ್ಟರಿಯನ್ನ ನೋಡ್ಲಿಕ್ಕೆ ಹಿರಿಯರು ಬಂದಿದ್ರು. ಈ ದೇಶದ ಪ್ಲಾನಿಂಗ್ ಕಮಿಷನ್ ಅವರು ಬಂದಿದ್ರು. ಈ ವರದಿಯನ್ನ ನೋಡಿದ್ರು. ನಮ್ಮನ್ನ ಕರೆದ್ರು, ಡೆಲ್ಲಿಗೆ ಕರೆದ್ರು. ಪ್ಲಾನಿಂಗ್ ಕಮಿಷನ್ ನ ಮೀಟಿಂಗ್ ನಲ್ಲಿ ಒಂದು ಚರ್ಚೆಯನ್ನ ಮಾಡಿದ್ರು. ಪುತ್ತೂರಿನಲ್ಲಿರುವ ಚಾಕ್ಲೇಟ್ ಫ್ಯಾಕ್ಟರಿ ಏನಿದೆ, ಅಂತಹ ವ್ಯಾಲ್ಯೂ ಎಡಿಷನ್ ಮಾಡತಕ್ಕಂತಹ ಫ್ಯಾಕ್ಟರಿ ಇಡೀ ದೇಶದಲ್ಲಿ 100 ಕಡೆಗಳಲ್ಲಿ ಮಾಡಬೇಕು ಅಂತ ತೀರ್ಮಾನವನ್ನ ಇವತ್ತು ಈ ದೇಶದ ಪ್ಲಾನಿಂಗ್ ಕಮಿಷನ್ ಮಾಡಿದೆ. ಮಾತ್ರ ಅಲ್ಲ, FPOಗಳ ಮುಖಾಂತರ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಎಲ್ಲಾ ಕೆಲಸ ಕಾರ್ಯಗಳನ್ನ, ರೈತರ ಉತ್ಪನ್ನಗಳನ್ನ ಈ ರೀತಿಯಾಗಿ ವ್ಯಾಲ್ಯೂ ಎಡಿಷನ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ತೋರಿಸಬೇಕು.
ಇದಕ್ಕೆ ಮಾದರಿ ಯಾವುದು ಅಂತ ಕೇಳಿದ್ರೆ ಪುತ್ತೂರಿನ ಜನತೆ, ಪುತ್ತೂರಿನ ಸಹಕಾರಿಗಳು, ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಮಾಡಿದಂತ ಪುತ್ತೂರಿನ ಚಾಕ್ಲೇಟ್ ಫ್ಯಾಕ್ಟರಿ ಇವತ್ತು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ನಿಲ್ಲಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಬಂಧುಗಳೇ, ನಮಗೆ ಇದೊಂದು ವ್ಯಾಪಾರಿ ಕ್ಷೇತ್ರ, ಬಿಸಿನೆಸ್ ಆರ್ಗನೈಸೇಷನ್ ವಿತ್ ಸೋಷಿಯಲ್ ಕಮಿಟ್ಮೆಂಟ್. ನಮಗೆ ಸಾಮಾಜಿಕವಾದಂತಹ ಒಂದು ಬದ್ಧತೆ ಇದೆ. ನಾವು ವ್ಯಾಪಾರವನ್ನ ಮಾಡ್ತೇವೆ, ನಾವು ಸರ್ಕಾರಕ್ಕೆ 100% ಟ್ಯಾಕ್ಸ್ ಅನ್ನ ಕಟ್ತೇವೆ, ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತೇವೆ, ಆಡಿಟ್ ಮಾಡ್ತೇವೆ, ಜನರಲ್ ಬಾಡಿಯನ್ನ ಮಾಡ್ತೇವೆ. ಇದು ಮಾತ್ರ ಅಲ್ಲ, ಇದರ ಇನ್ನೊಂದು ಉದ್ದೇಶವನ್ನ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. 25 ವರ್ಷಗಳ ಹಿಂದೆ ನಮ್ಮ ಕ್ಯಾಂಪ್ಕೋದ ಸಿಲ್ವರ್ ಜುಬ್ಲಿಯನ್ನ ಭಾರಿ ಒಳ್ಳೆ ರೀತಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ JH ಪಟೇಲ್ರ ನೇತೃತ್ವದಲ್ಲಿ ಕೇರಳದ ಮುಖ್ಯಮಂತ್ರಿ ಸನ್ಮಾನ್ಯ ಜಾರ್ಜ್ ಫೆರ್ನಾಂಡಿಸ್ ಕೇಂದ್ರದಿಂದ ಬಂದು ಮಂಗಳೂರಿನಲ್ಲಿ ಮಾಡಿದ ಒಂದು ಶುಭ ಸಂದರ್ಭ. ಇವತ್ತು ಅದೇ JH ಪಟೇಲ್ರ ಮಗ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ ಕೂಡ ಇವತ್ತು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡುವವರಿದ್ದೇವೆ. ಬಂಧುಗಳೇ, 25ನೇ ವರ್ಷದ ಸಿಲ್ವರ್ ಜುಬಿಲಿ ಸಂದರ್ಭದಲ್ಲಿ ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಾವು ARDF ಅಂತ ಒಂದು ಸಹ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೆವು. ಅರಕನೆಟ್ ರಿಸರ್ಚ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತ ಹೇಳಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ಕ್ಯಾಂಪ್ಕೋದ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ 5 ಜನರ ಟ್ರಸ್ಟಿ ಆಗಿರ್ತಕ್ಕಂತಹ ARDF ಕಳೆದ 25 ವರ್ಷಗಳಲ್ಲಿ ಕ್ಯಾಂಪ್ಕೋ ಪ್ರಾಯೋಜಕತ್ವದಲ್ಲಿ ಪ್ರಾರಂಭ ಮಾಡಿದಂತಹ ARDF ಇವತ್ತು ಭಾರತ ಸರ್ಕಾರಕ್ಕೆ ಅಧಿಕೃತ ಸಂಸ್ಥೆಯಾಗಿದೆ. ಭಾರತದ ಕಮಿಷನರೇಟ್ಗಳಿಗೆ, ಭಾರತದ ಟ್ಯಾಕ್ಸ್ ಕನ್ಸಲ್ಟೆಂಟ್ಗಳಿಗೆ, ಭಾರತದ ಇಂಪೋರ್ಟ್ ಆಗತಕ್ಕಂತಹ ಅಲ್ಲಿ ಟೆಸ್ಟ್ ಮಾಡುವವರಿಗೆ ARDF ಅಧಿಕೃತ ಒಂದು ಸಂಸ್ಥೆಯಾಗಿ ಅಡಿಕೆ ಬೆಳೆಗಾರರ ಒಂದು ರಕ್ಷಾ ಕವಚದಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಅಡಿಕೆಯ ವ್ಯಾಲ್ಯೂಯೇಷನ್ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದೆ. ಅಡಿಕೆಯ ಬೇರೆ ಬೇರೆ ಉತ್ಪಾದನೆಗಳನ್ನು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲದರ ಸಮಗ್ರ ಪರಿಶ್ರಮದ ಫಲರೂಪವಾಗಿ ಇವತ್ತು ಕ್ಯಾಂಪ್ಕೋ ಯಶಸ್ವಿಯಾಗಿ ಸುಮಾರು 1.25 ಲಕ್ಷಕ್ಕಿಂತಲೇ ಹೆಚ್ಚು ಸದಸ್ಯರಿರ್ತಕ್ಕಂತಹ ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ಇವತ್ತು ಕ್ಯಾಂಪ್ಕೋ ಇದೆ. ಬಂಧುಗಳೇ, ಇವತ್ತು ನಮ್ಮ ದೇಶದ ಮೊದಲನೆಯ ಸಹಕಾರ ಸಚಿವರು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈಗಾಗಲೇ ಕಾರ್ಯಕ್ರಮದ ನಿರ್ವಹಣೆ ಮಾಡ್ತಕ್ಕಂಥವರು ಅವ್ರ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳಿದ್ದಾರೆ. ನಾನು ಸಹಕಾರ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಸಾಧನೆಗಳನ್ನು ಮತ್ತು ಅವರು ಏನೆಲ್ಲ ಅವರ ಕನಸುಗಳನ್ನು ನಿಮ್ಮ ಮುಂದೆ ಬಿಚ್ಚಿ ಇಡಲಿಕ್ಕೆ ನಾನು ಸ್ವಲ್ಪ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಮುಂದೆ ಕೂತವರೆಲ್ಲ ಸಹಕಾರಿ ಕ್ಷೇತ್ರದಲ್ಲಿರ್ತಕ್ಕಂತಹ ದಿಗ್ಗಜರುಗಳು ಅಂತ ನಾನು ಅಂದುಕೊಂಡಿದ್ದೇನೆ. ಬೇರೆ ಬೇರೆ ಸಹಕಾರಿ ಸಂಸ್ಥೆಗಳ, ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳ, ಬೇರೆ ಬೇರೆ ಹೊಸ ವಿಷಯಗಳನ್ನು ಸಮಾಜಕ್ಕೆ ಕೊಟ್ಟವರು ಮಾತ್ರ ಅಲ್ಲ, ಸಮಾಜದ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆದಂತಹ ವ್ಯಕ್ತಿಗಳ ಮುಂದೆ ಅವರದ್ದೊಂದು ಉದಾಹರಣೆಯನ್ನು ಹೇಳಬೇಕು ಅಂತಿದ್ದೇನೆ. ಈಗಲೂ ಅಮಿತ್ ಶಾ ಅವರು ಗುಜರಾತಿನ ಒಂದು ಪ್ಯಾಕ್ಸಿನಲ್ಲಿ ಅಧ್ಯಕ್ಷರಾಗಿದ್ದವರು, ಅಲ್ಲಿಯ ಅಪೆಕ್ಸ್ ಬ್ಯಾಂಕಿನಲ್ಲಿ ಅಧ್ಯಕ್ಷರಾಗಿದ್ದರು. ಮಾಧವಪುರ ಅರ್ಬನ್ ಬ್ಯಾಂಕು ಸಮಸ್ಯೆಯಲ್ಲಿದ್ದಾಗ ಅದರ ರಿವೈವಲ್ ಕಮಿಟಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಈ ರೀತಿಯಾಗಿ ಅವರಿಗೆ ಸಹಕಾರಿ ಕ್ಷೇತ್ರದ A to Z ನಾಲೆಜ್, ನಾವು ಒಂದು ಮಾತಾಡಿದರೆ ಅವರ ಪೂರ್ತಿ ವಿಷಯವನ್ನು ಹೇಳಲಿಕ್ಕೆ ಶಕ್ತಿ ಸಾಮರ್ಥ್ಯ ಇರತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಬರಲಿಕ್ಕಿದ್ದಾರೆ. ಈ ದಿನಗಳಲ್ಲಿ ಕಳೆದ 2013ನೇ ಇಸವಿಯಲ್ಲಿ ಸಹಕಾರ ಭಾರತಿ ಒಂದು ರಾಷ್ಟ್ರೀಯ NGO ಸಂಸ್ಥೆ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ಅಧಿವೇಶನವನ್ನು ಮಾಡುವ ಸಂದರ್ಭದಲ್ಲಿ ಬೆಂಗಳೂರು ಡಿಕ್ಲರೇಷನ್ ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಬೆಂಗಳೂರು ಡಿಕ್ಲರೇಷನ್ನಲ್ಲಿ ನಾವು ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೆವು. ಏನಂತ ಹೇಳಿದರೆ, ಇಡೀ ದೇಶಕ್ಕೆ 8.5 ಲಕ್ಷ ಸಹಕಾರಿ ಸಂಸ್ಥೆಗಳಿಗೆ, 30 ಕೋಟಿ ಸದಸ್ಯರಿರುವ ಸಹಕಾರಿ ಸಂಸ್ಥೆಗಳಿಗೆ ಒಂದು ಸಹಕಾರ ಇಲಾಖೆ ಬೇಕು, ಸಹಕಾರ ಸಚಿವರು ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಉಲ್ಲೇಖವನ್ನು ಮಾಡಿದ್ದೆವು. ಇಡೀ ಇಂತಹ ಒಂದು ವ್ಯವಸ್ಥೆಗೆ ಒಂದು ಕೋಆಪರೇಟಿವ್ ಯೂನಿವರ್ಸಿಟಿ ಬೇಕು ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕೇಳಿಕೊಂಡಿದ್ದೆವು. ಇಡೀ ಕೋಆಪರೇಟಿವ್ನ ಒಂದು ಡೇಟಾ ಸಂಗ್ರಹ ಮಾಡತಕ್ಕಂಥ ಒಂದು ವ್ಯವಸ್ಥೆ ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಕೇಳಿದ್ದೆವು. ಇವತ್ತು ಅದು ಸಾಕಾರ ಆಗ್ತಕ್ಕಂಥ ಹಂತದಲ್ಲಿದೆ. ನಾವೆಲ್ಲರೂ ಇವತ್ತು ನಿಜಕ್ಕೂ ನಮ್ಮ ಕಣ್ಣುಗಳಿಗೆ ಅಭಿನಂದನ ಆಗುವಂತಹ ವ್ಯವಸ್ಥೆ ನಮ್ಮಲ್ಲಿ ಆಗಿದೆ. ಇವತ್ತು ಸ್ವತಃ ನಮ್ಮ ಮುಂದೆ ಈ ದೇಶದ ಮೊದಲನೆಯ ಸಹಕಾರ ಸಚಿವರು ಸಸ್ಯ ಕಾಶಿ ಆಗತಕ್ಕಂಥ ಸಹಕಾರಿ ಕಾಶಿ ಆಗಿರ್ತಕ್ಕಂತಹ ಪುತ್ತೂರಿಗೆ ನಮ್ಮ ಮುಂದೆ ಬಂದು ನಿಲ್ಲಕ್ಕಿದ್ದಾರೆ. ಸಹಕಾರಿ ಕ್ಷೇತ್ರದ ಅಪೆಕ್ಸ್ ಮೇರು ಪರ್ವತದ ಹಾಗೆ ಕೆಲಸ ಮಾಡಿದಂತಹ ಒಬ್ಬ ವೀರ ನಮ್ಮ ಮುಂದೆ ನಿಲ್ಲಕ್ಕಿದ್ದಾರೆ. ಅದು ಭಾರಿ ಸಂತೋಷ ಮತ್ತು ಹೆಮ್ಮೆಯ ವಿಷಯ ಅಂತ ನಾನು ಈ ಸಂದರ್ಭದಲ್ಲಿ ಅಂದುಕೊಳ್ತಾ, ಬಂಧುಗಳೇ, ಇವತ್ತು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಕಳೆದ 1.5 ವರ್ಷಗಳ ಹಿಂದೆ
ಈ ದೇಶಕ್ಕೆ ಸಹಕಾರ ಇಲಾಖೆಯನ್ನು ಮಾಡಿದೆ, ಸಹಕಾರ ಮಂತ್ರಿಗಳನ್ನಾಗಿ ಒಬ್ಬ ಧೀಮಂತ ವ್ಯಕ್ತಿಯನ್ನು ಕೊಟ್ಟಿದೆ. ಅದು ಮಾತ್ರ ಅಲ್ಲ, ಪೂನಾದಲ್ಲಿರ್ತಕ್ಕಂಥ ವೈಕುಂಠ ಮೆಹ್ತಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಮುಂದಿನ ದಿನಗಳಲ್ಲಿ ಕೋಆಪರೇಟಿವ್ ಯೂನಿವರ್ಸಿಟಿಯಾಗಿ ಮಾಡಬೇಕು ಅಂತ ಹೇಳುವ ಆಲೋಚನೆಯಲ್ಲಿ ಈಗಾಗಲೇ ಅಮಿತ್ ಶಾ ಅವರು ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನ ಸಾಕ್ಷಿಯಾಗೆ ಒಂದು ಕೇಂದ್ರ ಬಿಂದು ಇವತ್ತು ಪುತ್ತೂರು ಸಹಕಾರಿ ಸಂಘಗಳ ಮೇಲೆ ಭಾರಿ ಒಂದು ಕನಸನ್ನ ಇಟ್ಟಿದ್ದಾರೆ. ಪ್ರಾಥಮಿಕ ಸಹಕಾರಿ ಸಂಘಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸ್ವಾತಂತ್ರ್ಯವನ್ನ, ಇನ್ನಷ್ಟು ಜವಾಬ್ದಾರಿಯನ್ನ, ಇನ್ನಷ್ಟು ಅವಕಾಶಗಳನ್ನ ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧರಾಗಿದ್ದಾರೆ. ಇಡೀ ದೇಶದ ಒನ್ ನೇಷನ್ ಒನ್ ಯೂನಿಫಾರ್ಮ್ ಸಾಫ್ಟ್ವೇರ್, ಒನ್ ನೇಷನ್ ಒನ್ ಯೂನಿಫಾರ್ಮ್ ಸಾಫ್ಟ್ವೇರ್ ಅಂತ ಹೇಳ್ತಕ್ಕಂಥ ಒಂದು ಅಂಶವನ್ನ ಇವತ್ತು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಇಂಪ್ಲಿಮೆಂಟ್ ಆಗುವ ಹಂತದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ನಾವು ಮುಂದುವರಿತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇಡೀ ಪ್ಯಾಕ್ಸ್ಗಳ ಎಲ್ಲ ಲೆಕ್ಕಾಚಾರಗಳು, ಎಲ್ಲ A to Z ವ್ಯವಸ್ಥೆಗಳು, ಇಡೀ ದೇಶದ ವ್ಯವಸ್ಥೆಗಳು ಒಂದೇ ಸಾಫ್ಟ್ವೇರ್ನ ಅಡಿಯಲ್ಲಿ ನಮಗೆ ಬರಲಿಕ್ಕೆ ಸಾಧ್ಯ ಇದೆ. ಅದಲ್ಲದೆ ಅವರ ಕನಸಿದೆ, ನಮ್ಮ ಕನಸು ಕೂಡ ಹೌದು, ಸಹಕಾರಿಗಳ ಕನಸು ಕೂಡ ಹೌದು. ಒಂದು ಪ್ಯಾಕ್ಸು ಒಂದು ಶಾಲೆಯನ್ನು ನಡೆಸಬೇಕು, ಒಂದು ಪ್ಯಾಕ್ಸ್ ಒಂದು ಆರೋಗ್ಯ ಕೇಂದ್ರವನ್ನು ನಡೆಸಬೇಕು, ಒಂದು ಪ್ಯಾಕ್ಸ್ ಒಂದು ಪೆಟ್ರೋಲ್ ಬಂಕ್ ಅನ್ನು ನಡೆಸಬೇಕು, ಒಂದು ಪ್ಯಾಕ್ಸ್ ಒಂದು ಸೇವಾ ಕೇಂದ್ರವನ್ನು ನಡೆಸಬೇಕು. ಇದು ನಮ್ಮ ಕಲ್ಪನೆ, ನಮ್ಮ ಕನಸು. 100 ವರ್ಷಗಳ ನಮ್ಮ ಹಿರಿಯರ ಸುಬ್ರಾಯ ಭಟ್ರ, ಬಂಟ್ವಾಳ ನಾರಾಯಣ ನಾಯ್ಕರ, ರಾಮ್ ಭಟ್ರ, ಇಂಥವರ ಪರಾಜಯ ಶ್ರೀನಿವಾಸರಾಯರ, ಇಂಥವರ ನೂರಾರು ಜನಗಳ ಕನಸಿನ ಫಲರೂಪವಾಗಿ ಇವತ್ತು ಕೇಂದ್ರ ಸರ್ಕಾರ ಈ ದೇಶಕ್ಕೆ ಒಂದು ವಿಶೇಷವಾಗಿ ಕೇಂದ್ರ ಸರ್ಕಾರ ಸಹಕಾರಿ ಕೋಆಪರೇಟಿವ್ ವಿಷನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ, ಕೋಆಪರೇಟಿವ್ ವಿಷನ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ 47 ಜನರ ಒಂದು ಸಮಿತಿಯನ್ನ ಮಾಡಿದೆ. ಕೇಂದ್ರದ ಸುರೇಶ್ ಪ್ರಭುಗಳು ಇದರ ಅಧ್ಯಕ್ಷತೆಯಲ್ಲಿ ಇವತ್ತು ಪಾಲಿಸಿ ಮೇಕಿಂಗ್ಗೋಸ್ಕರ ಕೋಆಪರೇಟಿವ್ ಪಾಲಿಸಿಯನ್ನ ಮುಂದಿನ ದಿನಗಳಲ್ಲಿ ಡಿಕ್ಲೇರ್ ಮಾಡಲಿಕ್ಕಿದೆ ಕೇಂದ್ರ ಸರ್ಕಾರ. ಅದಕ್ಕಾಗಿ ಅಮಿತ್ ಶಾ ಅವರು ಆಗಾಗ ನಮ್ಮ ಸಲಹೆ ಸೂಚನೆಗಳನ್ನು ಕೇಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ಯಾಕ್ಸ್ಗಳ ಸಾಧನೆಗಳನ್ನ ನಾವು ವಿವರಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಾಲು ಉತ್ಪಾದಕರ ಸಾಧನೆಗಳನ್ನು ನಾವು ವಿವರಿಸಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯವಸ್ಥೆಯನ್ನು ನಾವು ವಿವರಿಸಿದ್ದೇವೆ. ಇದರಿಂದಾಗಿ ಅವರಿಗೆ ಖುಷಿಯಾಗಿ ಮುಂದಿನ ದಿನಗಳಲ್ಲಿ ಇದನ್ನೇ ಮೋಡಲ್ ಆಗಿ ತಕ್ಕೊಂಡು ಇಡೀ ದೇಶಕ್ಕೆ ಸಹಕಾರಿ ವ್ಯವಸ್ಥೆಯಲ್ಲಿ ಒಂದು ಆಮೂಲಾಗ್ರವಾದಂತಹ ಒಂದು ಬದಲಾವಣೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಂತಹ ಒಬ್ಬ ಈ ದೇಶದ ಧೀಮಂತ ನಾಯಕ ನಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಬಂಧುಗಳೇ, ಕ್ಯಾಂಪ್ಕೋ ಅಡಿಕೆ ಮತ್ತು ಕೊಕ್ಕೋ ಇಲ್ಲಿಗೆ ಮಾತ್ರ ನಿಲ್ಲಿಲ್ಲ. ಮುಂದೆ ನಮ್ಮ ರೈತರ, ನಮ್ಮ ಹಿರಿಯರ, ನಮ್ಮ ಎಲ್ಲರ ಒತ್ತಾಯಿಸಿದ ಮೇರೆಗೆ 6 ವರ್ಷಗಳ ಹಿಂದೆ ನಾವು ಪೆಪ್ಪರನ್ನ, ಕಾಳು ಮೆಣಸನ್ನ ಖರೀದಿ ಮಾಡಲಿಕ್ಕೆ ಕೂಡ ಪ್ರಾರಂಭವನ್ನ ಮಾಡಿದ್ದೆವು. ಕಾಳು ಮೆಣಸನ್ನ ಖರೀದಿ ಮಾಡಬೇಕು, ಕಾಳು ಮೆಣಸನ್ನ ಪ್ರೋಸೆಸ್ ಮಾಡಬೇಕು, ಪ್ಯಾಕಿಂಗ್ ಮಾಡಬೇಕು, ಬ್ರ್ಯಾಂಡಿಂಗ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಷಯದಲ್ಲಿ ಕೂಡ ನಾವು ಅಗ್ರಗಣ್ಯರಾಗಿ ನಾವು ಮುಂದುವರೆದಿದ್ದೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದ ಹಾಗೆ ಕಾವಿನಲ್ಲಿ ಸುಮಾರು 1 ಲಕ್ಷ ಸ್ಕ್ವೇರ್ ಫೀಟ್ಗಿಂತ ಹೆಚ್ಚು ಬೃಹತ್ತಾದಂತಹ ಒಂದು ಕಟ್ಟಡವನ್ನು ಕಟ್ಟಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಆಧುನಿಕ ಯಂತ್ರೋಪಕರಣಗಳನ್ನು ಮಾಡಿ ಇವತ್ತು ಆ ರೀತಿಯಾಗಿ ಒಂದು ಬೆಳೀಲಿಕ್ಕೆ ಕ್ಯಾಂಪ್ಕೋ ಇವತ್ತು 3ನೇ ವಸ್ತುವಿನ ಒಂದು ಪೆಪ್ಪರನ್ನು ಉಪಯೋಗಿಸಿಕೊಂಡಿದೆ. ಅದರ ಹಿಂದೆ ರಬ್ಬರನ್ನು ಕೂಡ ಖರೀದಿ ಮಾಡಿ ಇವತ್ತು ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ 2 ರಾಜ್ಯದ ರೈತರು ಅಡಿಕೆಯನ್ನ, ಕೊಕ್ಕೋವನ್ನ, ರಬ್ಬರನ್ನ, ಪೆಪ್ಪರನ್ನ ಇಷ್ಟನ್ನ ನಾವು ಖರೀದಿ ಮಾಡಿ ಮಾರಾಟ ಮಾಡತಕ್ಕಂತಹ ಒಂದು ಅತ್ಯಂತ ದೊಡ್ಡ ವ್ಯವಸ್ಥೆಯನ್ನ ನಾವು ಮಾಡಿಕೊಂಡಿದ್ದೇವೆ. ಇದಕ್ಕಾಗಿ ಎಲ್ಲ ರಾಜ್ಯ ಕೇಂದ್ರ ಸರ್ಕಾರಗಳು ಹಿರಿಯರ ಮಾರ್ಗದರ್ಶನದ ಫಲರೂಪವಾಗಿ ಇದು ಯಶಸ್ವಿ ಆಗ್ತಾ ಇದೆ. ಇಲ್ಲಿಗೆ ನಮ್ಮ ಸದಸ್ಯನಿಗೆ ಸಾಕಾಗಲಿಲ್ಲ. ಸದಸ್ಯ ಇವತ್ತು ಹೇಳ್ತಾನೆ, ಇನ್ನು ಮುಂದೆ ನೀವು ತೆಂಗಿನಕಾಯಿಗೆ ಹೋಗಬೇಕು, ಇನ್ನು ಮುಂದೆ ನೀವು ಕ್ಯಾಶುನಟ್ಟಿಗೆ ಹೋಗಬೇಕು ಅಂತ ಹೇಳ್ತಕ್ಕಂಥದ್ದು ಇವತ್ತು ಬೈಲಾ ಅಮೆಂಡ್ಮೆಂಟ್ ಆಗಿದೆ. ಇವತ್ತು ಅಮಿತ್ ಶಾ ಕೈಯಲ್ಲಿ ನಮ್ಮ ಕಲ್ಪ ತೆಂಗಿನ ಎಣ್ಣೆ ಇವತ್ತು ಬಿಡುಗಡೆ ಆಗಲಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ನಲ್ಲಿ ಪ್ಯೂರ್ ಕೋಕೋನಟ್ ಆಯಿಲ್ ಅನ್ನ, ತೆಂಗಿನ ಆಯಿಲ್ ಅನ್ನ ನಾವು ಮಾರ್ಕೆಟ್ಗೆ ಬಿಡುಗಡೆ ಮಾಡುವವರಿದ್ದೇವೆ. ನಾವೆಲ್ಲ ಅದನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಿಮ್ಮ ಬಾಯಿಗೆ ಚಾಕ್ಲೇಟ್ ಬರಲಿಕ್ಕಿದೆ. ಆ ಚಾಕ್ಲೇಟ್ನ ಒಟ್ಟಿಗೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆದಂತಹ ಕ್ಯಾಂಪ್ಕೋ ಬ್ರ್ಯಾಂಡಿನಲ್ಲಿ ತೆಂಗಿನ ಎಣ್ಣೆ ಬರಲಿಕ್ಕಿದೆ. ಇದು ಕೂಡ ನಮ್ಮ ಒಂದು ಸಕ್ಸಸ್ ಸ್ಟೋರಿಗಳಲ್ಲಿ, ಯಶಸ್ಸಿನ ಸ್ಟೋರಿಗಳಲ್ಲಿ ಕ್ಯಾಂಪ್ಕೋ ಇವತ್ತು ಯಶಸ್ವಿಯಾಗಿ ಮುಂದೆ ಹೆಜ್ಜೆಯನ್ನು ಇಡ್ತಾ ಇದೆ. ಬಂಧುಗಳೇ, ಇವತ್ತು
ಸಹಕಾರಿ ಕ್ಷೇತ್ರ ಈ ರೀತಿಯಾಗಿ ಅದ್ಭುತವಾಗಿ ಮೇಲೆ ಬರಬೇಕಿದ್ರೆ ಇದಕ್ಕೆ ಸಾಮಾನ್ಯ ರೈತರ, ಸಾಮಾನ್ಯ ಸಹಕಾರಿಗಳ, ಸಾಮಾನ್ಯ ಸರ್ಕಾರಗಳ ಎಲ್ಲರ ಫಲಭೂತವಾಗಿ ಇದು ಸಾಧ್ಯವಾಗಿದೆ. ನಾನು ವಿಶೇಷವಾಗಿ ಪುತ್ತೂರಿನಲ್ಲಿ ವಿವೇಕಾನಂದ ಕಾಲೇಜು ಮತ್ತು ವಿವೇಕಾನಂದ ಕಾಲೇಜು ಇವತ್ತು ಯಂತ್ರಮೇಳ ನಡೀತಾ ಇದೆ. ಅದಲ್ಲದೆ ವಿವೇಕಾನಂದ ಕಾಲೇಜು ಸುಮಾರು 100 ವರ್ಷಗಳ 1915ನೇ ಇಸವಿಯಲ್ಲಿ ವಿದ್ಯಾವರ್ತಕ ಸಂಘ ಪುತ್ತೂರಿನಲ್ಲಿ ಪ್ರಾರಂಭ ಆಯಿತು. ಅದರಲ್ಲಿ ಕೂಡ ಮೊಳಹಳ್ಳಿ ಬೈಂದೂರು ಪ್ರಭಾಕರ್ ರಾಯರದ್ದು ಇವರದ್ದೆಲ್ಲ ಕೊಡುಗೆ, ಶಿವರಾಮ್ ಕಾರಂತರ ಕೊಡುಗೆ ಇಲ್ಲಿತ್ತು. ಅದೇ ರೀತಿ ಸಹಕಾರಿ ಕ್ಷೇತ್ರಕ್ಕೆ ಇತ್ತು. 1990ರ ದಶಕದಲ್ಲಿ ವಿವೇಕಾನಂದದ ಇಡೀ ಜವಾಬ್ದಾರಿಯನ್ನ ಸನ್ಮಾನ್ಯ ರಾಮ್ ಭಟ್ರು ನಡೆಸ್ತಾ ಇದ್ರು. ಪುತ್ತೂರಿನ ಪುರಸಭೆಯ ಅಧ್ಯಕ್ಷರಾಗಿದ್ದವರು, ಈ ದೇಶ ಇವತ್ತು ಆಡಳಿತ ಮಾಡತಕ್ಕಂತಹ ಪಕ್ಷದಲ್ಲಿ ಕೆಲಸ ಮಾಡಿದಂತಹ ಒಬ್ಬ ಸಾಮಾನ್ಯ ಹಿರಿಯ ಮುತ್ಸದ್ದಿ, ಇಲ್ಲಿಯ MLA ಆಗಿದ್ದವರು. ಅವರು ಕೂಡ ಕ್ಯಾಂಪ್ಕೋದ ಅಧ್ಯಕ್ಷರಾಗಿ ಕ್ಯಾಂಪ್ಕೋದ ಅಭಿವೃದ್ಧಿಯ ವೇಗವನ್ನು ಹೆಚ್ಚು ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಪುತ್ತೂರಿಗೆ ಮತ್ತು ರಾಮ್ ಭಟ್ರಿಗೆ, ಕ್ಯಾಂಪ್ಕೋಗೆ, ವಿವೇಕಾನಂದಕ್ಕೆ ಅವಿನಾಭಾವ ಸಂಬಂಧ. ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ಶಾಲೆಗೆ ಹೋದವರು, ಬೆಳೆದವರು, ಸಂಘಟನೆಯ ಕೆಲಸ ಮಾಡಿದವರು, ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಬೆಳವಣಿಗೆಯನ್ನು ಕಂಡಂತಹ ನಮಗೆ ಒಂದು ನಿಜಕ್ಕೂ ಇವತ್ತು ಆ ಒಂದು ಸುವರ್ಣ ಮಹೋತ್ಸವ ವರ್ಷದಲ್ಲಿ, ಸುವರ್ಣ ಮಹೋತ್ಸವದ ದಿನಗಳಲ್ಲಿ ವಾರಣಾಸಿ ಸುಬ್ರಾಯ ಭಟ್ರದ್ದು ಮತ್ತು ಸನ್ಮಾನ್ಯ ರಾಮ್ ಭಟ್ರ ನೆನಪುಗಳು ಆಗ್ತಾ ಇದೆ. ಬಂಧುಗಳೇ, ಅಷ್ಟು ದೊಡ್ಡ ಫ್ಯಾಕ್ಟರಿಯನ್ನು ನಾವು ಕಟ್ಟಿದೆವು, ರೈತರು ಕಟ್ಟಿದ್ರು, ಸುಬ್ರಾಯ ಭಟ್ರು ಕಟ್ಟಿದ್ರು, ಎಲ್ಲರೂ ಸೇರಿ ಕಟ್ಟಿದ್ರು. ಆದರೆ MNCಗಳ ಒಂದು ಕಾಂಪಿಟೇಷನ್ ಫಲರೂಪದಲ್ಲಿ ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇತ್ತು. ಒಂದು ಹಂತದಲ್ಲಿ ಜನರಲ್ ಬಾಡಿಗಳಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು, ಅದನ್ನು ಏನಾದರೂ ಮಾಡಿ ರಿವೈವಲ್ ಮಾಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಕ್ಯಾಂಪ್ಕೋದ ಟೀಮಿನಲ್ಲಿ ಸನ್ಮಾನ್ಯ ರಂಗಮೂರ್ತಿ ಅವರು ಅಧ್ಯಕ್ಷರಾಗಿ ಬಂದಿದ್ರು. ಕಾಕತಾಳೀಯ ಅಂದ್ರೆ ಅವರು ಕ್ಯಾಂಪ್ಕೋದ ಅಧ್ಯಕ್ಷರಾಗಿದ್ರು, ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಿದವರು. ಮುಂದೆ ಆ ಫ್ಯಾಕ್ಟರಿ ಇವತ್ತು ಹಿಂದೆ ನೋಡಲಿಲ್ಲ, ಫ್ಯಾಕ್ಟರಿ ಕಳೆದ 22 ವರ್ಷಗಳಿಂದ ಮುಂದೆ ನೋಡಿದೆ. ಅಂದರೆ ಸಾಮಾನ್ಯ ಜನಗಳು, ಸಹಕಾರಿಗಳು, ರೈತರು ನಾವೆಲ್ಲ ಒಟ್ಟಾದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಸಾಧನೆಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಈ ದೇಶದ ವಿದೇಶಕ್ಕೆ ಕೂಡ ನಮ್ಮ ವಿನ್ನರ್ಗಳನ್ನು ಇವತ್ತು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದ ಮಿಲಿಟರಿಗೆ ಕೂಡ ನಮ್ಮ ಚಾಕ್ಲೇಟ್ಗಳನ್ನು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂತಹ ಒಂದು ನಮ್ಮ ಸಾಧನೆಗಳನ್ನ ನಿಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ಬಿಡಿಸಿದ್ದೇನೆ. ಬಂಧುಗಳೇ, ಇವತ್ತು ಅತ್ಯಂತ ಒಳ್ಳೆಯ ದಿನ. ತುಳುಟು ಮಾತಾ ಪಣಪೇರೆ ಕೆಡ್ಡಾಸ ಅಂತ ತುಂಬ ಮಾತಾ ಭಾರಿ ಆಚರಣೆ ಇತ್ತು. ಈ ಸಂದರ್ಭಡು ಈ ದೇಶದ ಮಲ್ಲ ವ್ಯಕ್ತಿಯವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಭಾರಿ ಮಲ್ಲ ವ್ಯಕ್ತಿ ಪಾರ್ಲಿಮೆಂಟ್ ಆರ ಎಂಚ ಪಾತ್ರಿಯರು ಆರ್ಟಿಕಲ್ 317 ಎಂಚ ಎದ್ದೆತ್ತಿರ ನಂಗೆ ಮಾತ್ರ ಗೊತ್ತಿದ್ದ ವಿಷಯ. ಇನ್ನು ಸಹಕಾರಿ ಕ್ಷೇತ್ರ ಮೋದಿಯರು ಆರೇನು ಕೊಡ್ತೇರು, ಇನ್ನು ನಂಕಳ ಅಂತ ಜವಾಬ್ದಾರಿ ಉಂಟು. ನಂಕಲ ಜವಾಬ್ದಾರಿ ಉಂಟು, ನಂಕಲ ಕರ್ತವ್ಯ ಉಂಟು. ಇನ್ನು ನಮನ ಕ್ಯಾಂಪ್ಕೋದ 5ನೇ ವರ್ಷ ನಮ್ಮ ಜಿಲ್ಲೆದಕ್ಕಲು, ಪಕ್ಕದ ಕೇರಳದಕ್ಕಲು, ಪಕ್ಕದ ಇಡೀ ನಮ್ಮ ಮಾತ ಸದಸ್ಯರು ಇದರ ಭಾರಿ ಮಲ್ಲರು ಇತ್ತಡಿ ಇನಿ ಬಳತದೆ. ಇನ್ನು 5 ವರ್ಷದ ಒಂದು ಸಾಧನೆ ನಿಖಲ್ನ ತುಂಬದ ಈಡ್ಯಾರ ಇನ್ನು ಕೇಳ್ಯಾರ ಇಡೀ ಭಾರತಕ್ಕೆ ಒಂದು ಸಂದೇಶನ ಕೊರಿಯಾರ. ಇನ್ನು ಅಮಿತ್ ಶಾ ಬರೋದಿಲ್ಲ. ಅಮಿತ್ ಶಾ ಇವನು 8 ದಿನ ತಾನೆ ಬಣ್ಣಗ ನಮಲ ಸೇರಿದ, ನಮ್ಮ ಕುರ್ಸಿಲ್ ಮಾದ ಫುಲ್ ಆತ, ನಂಗೆ ಕುಲ್ಯರ ಜಾಗ ಇದ್ದಿ, ನಮ್ಮ ಇದು ಪ್ರಾಮಾಣಿಕವಾದ ಆರ್ನ ಸಂದೇಶ ನೀನು ಕೇಳೋಲ್ಲ ದಾಯ ಪಂಡ. ಇನ್ನೇ ನಮ್ಮ ಸುತ್ತಮುತ್ತಲಿತ್ತಿನ ಒಂದು ಯಾರು ಘೋಷಣೆಗಳನ್ನು ಅಲ್ಲಿ ಹಾಕಬಾರದು. ದಯವಿಟ್ಟು ಕೂತ್ಕೊಳ್ಬೇಕು. ಎಲ್ಲರಿಗೂ ನೀರಿನ ವ್ಯವಸ್ಥೆ ಇದೆ, ಅಲ್ಲಿ ಕೂತ್ಕೊಳ್ಬೇಕು. ಎಲ್ಲರೂ ಸಾವಧಾನವಾಗಿ ಕೇಳಬೇಕು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಬಂಧುಗಳೇ, ಇದು ಸಹಕಾರದ ಕ್ಯಾಂಪ್ಕೋದ ಕಾರ್ಯಕ್ರಮ. ಈ ದೇಶದಲ್ಲಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 2 ಘೋಷಣೆಗಳನ್ನು ಹಾಕಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಚೀನಾ ಯುದ್ಧ ಸಂದರ್ಭದಲ್ಲಿ
ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಎರಡು ಘೋಷಣೆಯನ್ನು ಹಾಕಿದ್ರು. ಬಂಧುಗಳೇ, ಜೈ ಜವಾನ್ ಅಂದ್ರೆ ಇವತ್ತು ಈ ದೇಶದ ಸೈನಿಕರಿಗೆ ಶಕ್ತಿ ತುಂಬತಕ್ಕಂತಹ ಕೆಲಸ. ಜೈ ಕಿಸಾನ್ ಅಂತ ಹೇಳಿದ್ರೆ ಈ ದೇಶದ ರೈತರಿಗೆ ಶಕ್ತಿ ತುಂಬತಕ್ಕಂತಹ ಕೆಲಸ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ ಪದರೂಪವಾಗಿ ಇವತ್ತು ಭಾರತ ಎಲ್ಲಿದೆ ಅಂತ ಕೇಳಿದ್ರೆ, ಈ 8.5 ಲಕ್ಷ ಸಹಕಾರಿ ಸಂಸ್ಥೆಗಳ ಮುಖಾಂತರ ಭಾರತ ಎಲ್ಲಿದೆ ಅಂತ ಕೇಳಿದ್ರೆ, ಜಗತ್ತಿನ ಆಹಾರ ಉತ್ಪಾದನೆಗಳಲ್ಲಿ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಎಲ್ಲದರಲ್ಲೂ ಆತ್ಮನಿರ್ಭರ ಭಾರತವನ್ನ ಮಾಡಿಕೊಂಡು, ಸ್ವಾವಲಂಬಿ ಭಾರತವನ್ನ ಮಾಡಿಕೊಂಡು, ಕೊರೋನಾ ಜಗತ್ತಿಗೆ ಬಂದ ಸಂದರ್ಭದಲ್ಲಿ ನಾವು ಅವಶ್ಯಕತೆ ಬಿದ್ದರೆ ಬೇರೆ ಯಾವ ದೇಶಕ್ಕೂ ಕೂಡ ನಾವು ಆಹಾರವನ್ನು ಕೊಡ್ಲಿಕ್ಕೆ, ನಾವು ಗೋಧಿಯನ್ನ ಕೊಡ್ಲಿಕ್ಕೆ, ನಾವು ಆಹಾರ ಉತ್ಪಾದನೆಯನ್ನು ಕೊಡ್ಲಿಕ್ಕೆ ಸಿದ್ಧ ಅಂತ ಹೇಳ್ತಕ್ಕಂಥ ಮಾತನ್ನ ಈ ದೇಶದ ಪ್ರಧಾನಮಂತ್ರಿಯವರು ಸನ್ಮಾನ್ಯ ಮೋದಿ ಅವರು ಹೇಳಿದ್ದಾರೆ. ಅಂದ್ರೆ ಇದರ ಹಿಂದೆ ಸಹಕಾರಿ ಕ್ಷೇತ್ರದ ಕೊಡುಗೆ ಇದೆ, ಸಹಕಾರಿ ಕ್ಷೇತ್ರದ ರೈತರ ಕೊಡುಗೆ ಇದೆ, ಮಹಿಳೆಯರ ಕೊಡುಗೆ ಇದೆ. ನಮ್ಮೆಲ್ಲರ ಪ್ರಯತ್ನ ಫಲರೂಪವಾಗಿ ಇವತ್ತು ಜಗತ್ತಿನಲ್ಲಿ ಮುಂಚೂಣಿ ರಾಷ್ಟ್ರವಾಗಿ ಭಾರತ ನಿಲ್ಲಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ಜೈ ಕಿಸಾನ್ ಅಂತ ಹೇಳಿದ ಫಲರೂಪವಾಗಿ ಇವತ್ತು ಬೇರೆ ಬೇರೆ ದೇಶಗಳು ನಮ್ಮಲ್ಲಿ ಕೇಳ್ತಾ ಇದ್ದಾವೆ, ನಮ್ಮಲ್ಲಿ ಬೇಡ್ತಾ ಇದ್ದಾವೆ. ಅದಕ್ಕೆ ಮುಂಚೆ ನಮ್ಮ ಸರ್ಕಾರ, ನಮ್ಮ ನಾಯಕರು ಅಲ್ಲಿಗೆ ಬೇಕಾದಂತಹ ಎಲ್ಲ ಸರ್ವ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದಾರೆ. ಆದ ಕಾರಣ ಈ ಎರಡು ಮಾತುಗಳನ್ನ ಜೈ ಕಿಸಾನ್ ಇದು ಅತ್ಯಂತ ನಮಗೆಲ್ಲ ಒಂದು ಉತ್ಸಾಹ ಕೊಡ್ತಕ್ಕಂತಹ ಒಂದು ಮಾತುಗಳು ಇದು. ಬಂಧುಗಳ ನಂತರ ಕೇಂದ್ರದಲ್ಲಿ ಬಂದಂತಹ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪೊಖ್ರಾನ್ನಲ್ಲಿ ಅಣುಬಾಂಬನ್ನ ಸ್ಫೋಟಿಸುವುದರ ಮುಖಾಂತರ, ಅಬ್ದುಲ್ ಕಲಾಂರ ಕನಸನ್ನ ನನಸು ಮಾಡುವುದರ ಮುಖಾಂತರ, ನಮ್ಮ ಯೋಧರ ಕನಸನ್ನ ನನಸು ಮಾಡುವುದರ ಮುಖಾಂತರ, ಭಾರತದ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವುದರ ಮುಖಾಂತರ ಜೈ ವಿಜ್ಞಾನ ಅಂತ ಘೋಷಣೆಯನ್ನು ಮಾಡಿದ್ರು. ಜೈ ವಿಜ್ಞಾನ ಅಂತಲ್ಲಿ ಘೋಷಣೆಯನ್ನು ಮಾಡಿದ್ರು. ಬಂಧುಗಳೇ, ಇವತ್ತು ಭಾರತ ಈ 3 ಕ್ಷೇತ್ರದಲ್ಲಿ ಕೂಡ, ವಿಜ್ಞಾನ ಕ್ಷೇತ್ರದಲ್ಲಿ, ರಕ್ಷಣಾ ಕ್ಷೇತ್ರದಲ್ಲಿ ಮತ್ತು ಕಿಸಾನ್ ಕ್ಷೇತ್ರದಲ್ಲಿ ಜಗತ್ತಿನಲ್ಲಿ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಇರತಕ್ಕಂತಹ ದೇಶ. ನಮ್ಮ ಕಣ್ಣೆದುರಿಗೆ ನಮಗೆ ಸೌಭಾಗ್ಯ, ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷದಲ್ಲಿ ಇಂತಹ ಒಂದು ಸೌಭಾಗ್ಯದ ವ್ಯವಸ್ಥೆಯನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ, ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆಗಿದೆ. ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭಾರತವನ್ನ, ಸುಸಂಸ್ಕೃತ ಭಾರತವನ್ನ, ಸಾವಯವ ಭಾರತವನ್ನ, ಅಭಿವೃದ್ಧಿ ಹೊಂದಿದ ಭಾರತವನ್ನ, ಅಬ್ದುಲ್ ಕಲಾಮರ ಕನಸಿನ ಭಾರತವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ನಾವು ಅತ್ಯಂತ ಪುಣ್ಯ ಮಾಡಿದವರು, ಅತ್ಯಂತ ನಮ್ಮ ಹಿರಿಯರು ಇದಕ್ಕಾಗಿ ತ್ಯಾಗ ಬಲಿದಾನ ಎಲ್ಲವನ್ನು ಮಾಡಿದ ಪದರೂಪವಾಗಿ ಇವತ್ತು ಸಹಕಾರ ಕ್ಷೇತ್ರದ ಕೊಡುಗೆ ಭಾರತದ ಆರ್ಥಿಕತೆಗೆ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಇದ್ದ ಕಾರಣ ನಮಗೆ ಇವತ್ತು ಇದನ್ನು ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಬಂಧುಗಳೇ, 2020 ನಮಗೆಲ್ಲ ಗೊತ್ತಿದೆ. 2020 ಕೊರೋನಾದ ಇಡೀ ಛಾಯೆಯಲ್ಲಿ ಜಗತ್ತಿತ್ತು. 2020 ಮಾರ್ಚ್ 19ನೇ ತಾರೀಕಿಗೆ ನಾನು ನಮ್ಮ ಸಹಕಾರಿ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕು ಅಂತೇಳಿ ನಾನು ಸನ್ಮಾನ್ಯ ಮಡತಿಲಾರವರು, ಸನ್ಮಾನ್ಯ ಕೃಷ್ಣಾರೆಡ್ಡಿ ಅವರು, ಸಂಘದ ಹಿರಿಯರಾಗಿರ್ತಕ್ಕಂಥ ಮಂಗೇಶ್ ಪಾಂಡೆ ಬೇಂಡೆ ಅವರು, ನಾವು ಅಮಿತ್ ಶಾ ಅವರ ಕಚೇರಿಯಲ್ಲಿದ್ದೆವು. ಸುಮಾರು 3/4 ಗಂಟೆ ನಮ್ಮೊಟ್ಟಿಗೆ ಈ ದೇಶದ ಸಹಕಾರ ಕ್ಷೇತ್ರದ ಬಗ್ಗೆ ವಿವರಣೆಯನ್ನ ತಗೊಂಡ್ರು. ಇದರ ಸಮಸ್ಯೆಗಳನ್ನ ಪಟ್ಟಿ ಮಾಡಿದ್ರು. ಮುಂದಿನ 1 ವರ್ಷ 2 ವರ್ಷಗಳಲ್ಲಿ ಎಲ್ಲ ಸಮಸ್ಯೆಗಳಿಗೆ ನಾನು ಉತ್ತರವನ್ನು ಹೇಳ್ತೇನೆ, ನೀವು ಜೊತೆಯಾಗಿ ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಕ್ಕಂತಹ ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಈ ರೀತಿಯ ಸಹಕಾರಿ ಸಂಸ್ಥೆಗಳು ಇದ್ದ ಕಾರಣ ನಾವೆಲ್ಲ ಈ ರೀತಿಯ ಬಿಳಿ ಅಂಗಿ ಹಾಕೊಂಡು ಆರಾಮವಾಗಿ ಸ್ವಾಭಿಮಾನ ಪೂರ್ವಕವಾಗಿ ನಮ್ಮ ಮಕ್ಕಳನ್ನ ಅತ್ಯಂತ ಒಳ್ಳೊಳ್ಳೆ ಕಾಲೇಜುಗಳಲ್ಲಿ ಸೇರಿಸಲಿಕ್ಕೆ, ಅತ್ಯಂತ ಒಳ್ಳೆಯ ರಸ್ತೆಗಳಲ್ಲಿ, ಒಳ್ಳೆಯ ಗಾಡಿಗಳಲ್ಲಿ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದಕ್ಕೆ ನಮ್ಮ ಘೋಷಣೆ ಏನು ಅಂತ ಕೇಳಿದ್ರೆ, ನಾವು ಹೇಳ್ತೇವೆ, ಜಗತ್ತಿನಲ್ಲಿ ಭಾರಿ ದೊಡ್ಡ ವ್ಯವಸ್ಥೆ ಸಹಕಾರಿ ಕ್ಷೇತ್ರದಲ್ಲಿ ಭಾರತದ ವ್ಯವಸ್ಥೆ. ಈ ವ್ಯವಸ್ಥೆಗೆ ನಮ್ಮ ಘೋಷಣೆ ಏನು ಅಂತ ಕೇಳಿದ್ರೆ, ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಅದು ಘೋಷಣೆ ಆಗ್ತದೆ. ಅದು ಜೈ ಸಹಕಾರ್, ಜೈ ಸಹಕಾರ್. ಬಂಧುಗಳೇ, ನಾನು 7-8 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಆಗಿತ್ತು. ಅಂತಾರಾಷ್ಟ್ರೀಯ ಇಡೀ ಜಗತ್ತಿನ ತಂಡಗಳೆಲ್ಲ ಬರ್ತಾ ಇರುವಂಥದ್ದು. ಅಲ್ಲಿ ಸಹಜವಾಗಿ ಇಂಗ್ಲೆಂಡ್ ನಮ್ಮನ್ನ 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ ನಮ್ಮ ಸಂಪತ್ತನ್ನ, ನಮ್ಮ ಸಂಸ್ಕೃತಿಯನ್ನ ಎಲ್ಲ ದೋಚಿ ಆಳ್ವಿಕೆ ಮಾಡಿದಂತ ಇಂಗ್ಲೆಂಡ್. ಅಲ್ಲಿ ಆ ಒಲಿಂಪಿಕ್ಗೆ ಹಾಲು, ಬೆಣ್ಣೆ, ಮೊಸರು ಇವುಗಳಿಗೆ ಜಾಗತಿಕ ಟೆಂಡರ್ ಅನ್ನ ಕರೆದಿದ್ರು. ಜಾಗತಿಕ ಟೆಂಡರ್
ಜಗತ್ತಿನ ಎಲ್ಲ ಕ್ರೀಡಾಪಟುಗಳಿಗೆ ತುಪ್ಪ, ಮೊಸರು, ಬೆಣ್ಣೆ, ಹಾಲು ಸಪ್ಲೈ ಮಾಡುವ ಜಾಗತಿಕ ಟೆಂಡರ್. ಬಂಧುಗಳೇ, ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ತುಂಬ ಜನಕ್ಕೆ ವಿಷಯ ಗೊತ್ತಿಲ್ಲ. ಆ ಜಾಗತಿಕ ಟೆಂಡರ್ನಲ್ಲಿ ಪಾಸ್ ಆದದ್ದು ಯಾವುದು ಅಂತ ಕೇಳಿದರೆ ಅದು ಭಾರತದ ಅಮೂಲ್ ಅಂತ ಹೇಳಲಿಕ್ಕೆ ನಾನು ಭಾರಿ ಸಂತೋಷವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಅಂತ ಒಂದು ದೊಡ್ಡ ವ್ಯವಸ್ಥೆ, ಅಮೂಲ್ ವ್ಯವಸ್ಥೆ ಇವತ್ತು ಭಾರತದಲ್ಲಿ ಎಲ್ಲ ಜಗತ್ತಿನಲ್ಲಿ ಮಾದರಿಯಾಗಿದೆ. ಇವತ್ತು ಕ್ಯಾಂಪ್ಕೋ ಮತ್ತು ಅಮೂಲಿಗೆ ನಮಗೆ ಅವಿನಾಭಾವ ಸಂಬಂಧ ಇದೆ. ನಮ್ಮ ಕೋಕೋ ಪ್ರೊಡಕ್ಷನ್ಗಳನ್ನು ಅವರು ಪರ್ಚೇಸ್ ಮಾಡ್ತಾರೆ, ಯಾವುದೇ ಟೆಂಡರ್ ನೋಡಲ್ಲ, ನಮ್ಮನ್ನು ನೇರವಾಗಿ ಖರೀದಿಯನ್ನು ಮಾಡ್ತಾರೆ. ನಾವು ಮತ್ತೆ ಅವರು ಜೊತೆಯಾಗುವುದರ ಮುಖಾಂತರ ಅಡಿಕೆ ಬೆಳೆಗಾರರು, ಕೊಕ್ಕೋ ಬೆಳೆಗಾರರು, ಕಾಳುಮೆಣಸು ಬೆಳೆಗಾರರು, ನಾವು ಮತ್ತೆ ಅಮೂಲ್ ಜೊತೆಯಾಗುವುದರ ಮುಖಾಂತರ ಇವತ್ತು ಮತ್ತೊಮ್ಮೆ ಜಗತ್ತಿನಲ್ಲಿ ನಮ್ಮ ಕೊಡುಗೆಯನ್ನ, ನಮ್ಮ ಸಹಕಾರಿ ಕ್ಷೇತ್ರದ ಕೊಡುಗೆಯನ್ನ ಕೊಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ, ಬದ್ಧರಾಗಿದ್ದೇವೆ. ಅದಕ್ಕೆ ನಾವು ಭಾರಿ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. ಅಮೂಲಿಗೆ ಮತ್ತು ನಮಗೆ ಅತ್ಯಂತ ಒಳ್ಳೆಯ ವ್ಯವಹಾರ ಇದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವ್ಯವಸ್ಥೆ ಹಾಲಿನ ಉತ್ಪಾದನೆಯಲ್ಲಿ ಇದ್ರೆ ಅದು ಅಮೂಲ್. ನಾವು ಅವರ ಜೊತೆಗೂಡಿಕೊಂಡು ನಮ್ಮ ಅಡಿಕೆಗೆ, ನಮ್ಮ ಪೆಪ್ಪರಿಗೆ, ನಮ್ಮ ಕೊಕ್ಕೋಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೌಲ್ಯಗಳನ್ನು ತರಲಿಕ್ಕೆ, ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದಕ್ಕಾಗಿ ನಾನು ಹೇಳ್ತಾ ಇರುವುದು ಜೈ ಸಹಕಾರ್, ಜೈ ಸಹಕಾರ್ ಅಂತೇಳಿ. ಬಂಧುಗಳೇ, ತುಂಬ ಹೊತ್ತು ಸಹಕಾರ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ. ನಮಗೆಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಾವು ಸಾಕಷ್ಟು ಜನ ಇಲ್ಲಿ ಒಳಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದೆ ಹೊರಗಡೆ ನಿಂತಿದ್ದಾರೆ. ಅಲ್ಲೆಲ್ಲೇ ಒಂದೊಂದು ಎರಡೆರಡು ಸೀಟುಗಳಿದೆ. ದಯಮಾಡಿ ಇನ್ನೇನೋ ಒಂದು ಸ್ವಲ್ಪ ಹೊತ್ತಲ್ಲಿ ಅಮಿತ್ ಶಾ ಅವರು ಬರ್ಲಿಕ್ಕಿದ್ದಾರೆ. ತಾವೆಲ್ಲರೂ ಅವರ ಸಂದೇಶಗಳನ್ನು ಕೇಳಲಿಕ್ಕೆ ನಾವು ಕಾತರದಿಂದ ನಾವಿದ್ದೇವೆ. ಆದರೆ ನಮಗೇನು ನಮ್ಮ ಸ್ವರ, ನಮ್ಮ ರೋಷ, ನಮ್ಮದು ಹೇಗಿದೆ, ನಮ್ಮ ಸಾಧನೆ, ಇವುಗಳನ್ನೆಲ್ಲ ನಾವು ಆಗಾಗ ನಾವು ಪರೀಕ್ಷೆಯನ್ನು ಮಾಡ್ತಾ ಇರಬೇಕಾಗತ್ತೆ. ಬಂಧುಗಳೇ, ನಾನು ಈಗಾಗಲೇ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ, ಹಂಚಿಕೊಂಡಿದ್ದೇನೆ. ಪುತ್ತೂರು ವಿದ್ಯಾವರ್ತಕ ಸಂಘ, ವಿವೇಕಾನಂದ ವಿದ್ಯಾವರ್ತಕ ಸಂಘ ಮತ್ತು ಕ್ಯಾಂಪ್ಕೋ ಅವಿನಾಭಾವ ಸಂಬಂಧ. ನಿನ್ನೆಯಿಂದ ಯಂತ್ರಮೇಳ ನಡೀತಾ ಇದೆ. ನಾಳೆ ನಡೀತದೆ, ಇವತ್ತು ನಡೀತಾ ಇದೆ. ನಮ್ಮ ಸಂಬಂಧ. ನಿನ್ನೆಯಿಂದ ಯಂತ್ರಮೇಳ ನಡೀತಾ ಇದೆ. ನಾಳೆ ನಡೀತದೆ, ಇವತ್ತು ನಡೀತಾ ಇದೆ. ನಮ್ಮ ಸಂಬಂಧ. ನಿನ್ನೆಯಿಂದ ಯಂತ್ರಮೇಳ ನಡೀತಾ ಇದೆ. ನಾಳೆ ನಡೀತದೆ, ಇವತ್ತು ನಡೀತಾ ಇದೆ. ನಮ್ಮ ಯಂತ್ರಮೇಳವನ್ನು ಯಶಸ್ವಿಗೊಳಿಸಬೇಕು. ಒಂದು 15ರಿಂದ 20 ಹೊಸ ಅನ್ವೇಷಣೆ ಆದಂತಹ ತಾಂತ್ರಿಕತೆಯಲ್ಲಿ ಬಂದಿದೆ. ಅವರಿಗೆ ಆಶೀರ್ವದಿಸಬೇಕು, ಅವರನ್ನು ಹರಸಬೇಕು. ಅದರ ಮುಖಾಂತರ ನಾವು ನಮ್ಮ ರೈತರ, ನಮ್ಮ ಸಾಮಾನ್ಯ ಜನಗಳ, ನಮ್ಮ ಕೂಲಿಕಾರರ, ಸಹಕಾರಿಗಳ ಎಲ್ಲ ಜೀವನವನ್ನು ಹಸನು ಮಾಡುವ ಮುಖಾಂತರ ನಾನು ಕೂಡ ಭಾರತಕ್ಕೆ ಒಂದು ಕೊಡುಗೆಯನ್ನು ಕೊಡಬಲ್ಲೆ ಅಂತ ಹೇಳ್ತಕ್ಕಂತಹ ಒಂದು ಅವಕಾಶದಲ್ಲಿ ನಾವು ಕೂಡ ಭಾಗಿಯಾಗಬೇಕು. ಅಂತಹ ಒಂದು ವಿದ್ಯಾದಾನದಲ್ಲಿ, ಅಂತಹ ಒಂದು ಯಂತ್ರಮೇಳದಲ್ಲಿ, ಅಂತಹ ಒಂದು ಮುಂದಿನ ವಿಷನ್ ಇರತಕ್ಕಂತಹ ಒಂದು ಶಾಲೆಗಳಲ್ಲಿ ನಮ್ಮ ಮಕ್ಕಳನ್ನು ಸೇರಿಸುವುದರೊಂದಿಗೆ, ಯಂತ್ರಮೇಳವನ್ನು ನೋಡುವುದರೊಂದಿಗೆ, ಅಲ್ಲಿಯ ಸಂಸ್ಕಾರವನ್ನು ಕಲಿಯುವುದರೊಂದಿಗೆ, ನಮ್ಮ ಪೀಳಿಗೆಗೆ ಅದನ್ನು ಬಿಟ್ಟುಕೊಡುವುದರೊಂದಿಗೆ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾವು ಇವತ್ತು ವಿಶೇಷವಾಗಿ ಪುತ್ತೂರು ತಾಲೂಕು, ಸುಳ್ಯ ತಾಲೂಕು, ಬಂಟ್ವಾಳ ತಾಲೂಕು, ಬೆಳ್ತಂಗಡಿ ತಾಲೂಕು, ಮಂಗಳೂರಿಂದ ಬಂದಿದ್ದಾರೆ. ಒಂದಷ್ಟು ಜನ PIPಗಳು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಮ್ಮ ಕ್ಯಾಂಪ್ಕೋ ಸ್ಥಾಪನೆ ಆಗಬೇಕಿದ್ರೆ ಹಿಂದೆ
ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಮ್ಯಾಮ್ಕೋಸ್ ಸಂಸ್ಥೆ ಅದರ ಪದಾಧಿಕಾರಿಗಳು ಬಂದಿದ್ದಾರೆ. ಅವರು ಕೂಡ ಆ ಕಾಲದಲ್ಲಿ 73ರಲ್ಲಿ 1 ಲಕ್ಷ ರೂಪಾಯಿ ಶೇರನ್ನು ಕೊಡುವುದರೊಂದಿಗೆ TSSನವರು ನಮ್ಮ ಬೆನ್ತಟ್ಟುವುದರೊಂದಿಗೆ ರಾಜ್ಯದ ಅಡಿಕೆ ಬೆಳೆಯುವ ಪ್ರದೇಶದ ಎಲ್ಲ ಸಹಕಾರಿಗಳು ನಮಗೆ ಸಹಕಾರ ಮಾಡುವುದರೊಂದಿಗೆ, ಕೇರಳದ ಸಹಕಾರಿಗಳು ಸಹಕಾರ ಮಾಡುವುದರೊಂದಿಗೆ ಅಂತವರೆಲ್ಲ ನಮ್ಮೊಂದಿಗೆ ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಕಾರ್ಯಕ್ರಮವನ್ನು ನೋಡ್ಲಿಕ್ಕಿದ್ದಾರೆ. ಬಂಧುಗಳೇ, ಇವತ್ತು ಸುಳ್ಯ ತಾಲೂಕಿಂದ ಬಂದಂಥವರು, ಒಂದು ನಿಮಿಷ, ಸುಳ್ಯ ತಾಲೂಕಿಂದ ಬಂದಂಥವರು, ನಾನೊಂದು ಘೋಷಣೆಯನ್ನು ಹಾಕ್ತೇನೆ. ಸುಳ್ಯ ತಾಲೂಕಿನವರು ಮಾತ್ರ ಘೋಷಣೆ ಹಾಕಬೇಕು. ದಯವಿಟ್ಟು ಸುಳ್ಯ ತಾಲೂಕಿನವರು ಮಾತ್ರ ಹಾಕಬೇಕು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೆಯತಕ್ಕಂತಹ ತಾಲೂಕು ಅಂದರೆ ಸುಳ್ಯ ತಾಲೂಕು. ಅಂತಹ ಉಸ್ತುವಾರಿ ಮಂತ್ರಿಗಳನ್ನ ಅಂಗಾರರು ಈಗ ಬರಲಿಕ್ಕಿದ್ದಾರೆ. ನಾನೊಂದು ಘೋಷಣೆ ಹಾಕ್ತೇನೆ, ತಾವು ಅದಕ್ಕೆ ಜೊತೆಗೂಡಿಸಬೇಕು. ಸುಳ್ಯದವರು ಮಾತ್ರ ಜೈ ಸಹಕಾರ್, ಜೈ ಸಹಕಾರ್. ಪುತ್ತೂರು ತಾಲೂಕಿನವರು, ದಯವಿಟ್ಟು ಪುತ್ತೂರು ತಾಲೂಕಿನವರು, ಪುತ್ತೂರಿಗೆ ಒಂದು ಕಿರೀಟ ಇದೆ. ಪುತ್ತೂರು ಸಹಕಾರಿ ಕ್ಷೇತ್ರದ ಒಂದು ಕಾಶಿ ಇದು. ನಿಮ್ಮ ಹೃದಯದಲ್ಲಿ ನಮ್ಮ ಚಾಕ್ಲೇಟ್ ಫ್ಯಾಕ್ಟರಿ ಇದೆ. ಪುತ್ತೂರು ತಾಲೂಕಿಂದ ಬಂದಂತಹ ಎಲ್ಲ ಸದಸ್ಯರು, ಎಲ್ಲ ರೈತರು, ಎಲ್ಲ ನಮ್ಮ ಪ್ರೇಮಿಗಳು ಒಂದು ಘೋಷಣೆಯನ್ನು ಹಾಕಬೇಕು. ಜೈ ಸಹಕಾರ್, ಜೈ ಸಹಕಾರ್. ಬಂಟ್ವಾಳ ತಾಲೂಕಂದ್ರೆ ತುಂಬಾ ಜನ ಹಿರಿಯ ಸಹಕಾರಿಗಳನ್ನು ಕೊಟ್ಟಂತಹ ಒಂದು ತಾಲೂಕು. ವಾರಣಾಸಿ ಸುಬ್ರಾಯ ಭಟ್ರಿಂದ ಹಿಡಿದು, ಸನ್ಮಾನ್ಯ ರಾಮ್ ಭಟ್ರಿಂದ ಹಿಡಿದು, ಎಲ್.ಎನ್. ಕೂಡೂರಿಂದ ಹಿಡಿದು, ರಂಗಮೂರ್ತಿ ಅವರಿಂದ ಹಿಡಿದು, ಪೆರಾಜ ಶ್ರೀನಿವಾಸರಾಯರಿಂದ ಹಿಡಿದು, ಪುರಂದರ್ ಭಟ್ರಿಂದ ಹಿಡಿದು, ಹೀಗೆ ಅಲ್ಲಿಯ ಬಂಟ್ವಾಳ ನಾರಾಯಣ ನಾಯಕರಿಂದ ಹಿಡಿದು, ವದ್ವ ಶಂಕರನಾರಾಯಣ ಭಟ್ರಿಂದ ಹಿಡಿದು, ಕೂಡೂರು ಕೃಷ್ಣ ಭಟ್ರಿಂದ ಹಿಡಿದು, ಹೀಗೆ ಅಮ್ಮೆಮಳ ಬಾಳಪ್ಪ ಅವರನ್ನ ಹಿಡಿದು ನೂರಾರು ಸಹಕಾರಿಗಳನ್ನ ನಮ್ಮ ಜಿಲ್ಲೆಗೆ ಕೊಟ್ಟಂತಹ ಹೆಮ್ಮೆಯ ಒಂದು ತಾಲೂಕಿದ್ರೆ ಅದು ಬಂಟ್ವಾಳ ತಾಲೂಕು. ಬಂಟ್ವಾಳದಿಂದ ಬಂದವರದ್ದು ತಮ್ಮ ಘೋಷಣೆ ನೇತ್ರಾವತಿಯಲ್ಲಿ ನದಿ ಉಕ್ಕು ಹಾಗೆ ಆಗಬೇಕು. ಜೈ ಸಹಕಾರ್, ಜೈ ಸಹಕಾರ್. ಬೆಳಕಂಗಡಿ ತಾಲೂಕಿನವರಿಗೆ ನಮ್ಮ ARDFನ ಅಧ್ಯಕ್ಷರಾಗಿರ್ತಕ್ಕಂಥವರು ಸನ್ಮಾನ್ಯ ARDFನ ಅಧ್ಯಕ್ಷರಾಗಿರ್ತಕ್ಕಂಥವರು ಕಾವಂದರು, ಧರ್ಮಸ್ಥಳದ ಧರ್ಮಾಧಿಕಾರಿ. ಮೋದಿ ಸರ್ಕಾರ ಅವರ ಸಾರ್ವಜನಿಕ ಚಟುವಟಿಕೆ, ಆಧ್ಯಾತ್ಮಿಕ ಚಟುವಟಿಕೆಯನ್ನು ನೋಡಿ ಅವರನ್ನ ರಾಜ್ಯಸಭೆಯ ಸದಸ್ಯ ಮಾಡಿದೆ. ವೀರೇಂದ್ರ ಹೆಗಡೆ ಅವರಿರ್ತಕ್ಕಂಥದ್ದು. ಬಹುಶಃ ನಮ್ಮೆಲ್ಲರ ಜಿಲ್ಲೆಯ ಅತ್ಯಂತ ಸಣ್ಣ ಪ್ರಾಯದ ಶಾಸಕ ಅಂದ್ರೆ ಅದು ಹರೀಶ್ ಪುಂಜ. ಬೆಳ್ತಂಗಡಿಯಿಂದ ಬಂದವರ ಧ್ವನಿ ಏರಿಸಬೇಕು. ಜೈ ಸಹಕಾರ್, ಜೈ ಸಹಕಾರ್. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ದಾರೆ, ಜೈ ವಿಜ್ಞಾನ್, ಜೈ ಕಿಸಾನ್, ಜೈ ಕಿಸಾನ್. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ದಾರೆ ಜೈ ವಿಜ್ಞಾನ್ ಅಂತೇಳಿ. ಇವತ್ತು ಪುತ್ತೂರಿನ ಮಹಾಜನತೆ ಹೇಳ್ತದೆ, ಪುತ್ತೂರಿನ ಅಮಿತ್ ಶಾ ವೇದಿಕೆಯ ಮುಂದೆ ಕೂತಿರ್ತಂತಹ ಕ್ಯಾಂಪ್ಕೋದ ಸದಸ್ಯರು ಹೇಳ್ತಾರೆ, ಕ್ಯಾಂಪ್ಕೋದ ಎಲ್ಲ ಸಿಬ್ಬಂದಿಗಳು ಹೇಳ್ತಾರೆ, ಎಲ್ಲ ಸಹಕಾರಿ ಸಂಸ್ಥೆಗಳ ಪ್ರಮುಖರು ಹೇಳ್ತಾರೆ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಸನ್ಮಿತ್ರರು ಹೇಳ್ತಾರೆ, ನಮ್ಮ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು ಹೇಳ್ತಾರೆ. ನಾವೆಲ್ಲರೂ ಒಟ್ಟಿಗೆ ಘೋಷಣೆಯನ್ನು ಹಾಕಬೇಕು. ಈಗ ಎಲ್ಲರೂ ಒಟ್ಟಿಗೆ ಘೋಷಣೆಯನ್ನು ಹಾಕಬೇಕು. ಜೈ ಸಹಕಾರ್, ಜೈ. ಎರಡು ಕೈ ಎತ್ತಿ ಘೋಷಣೆಯನ್ನು ಹಾಕಬೇಕು. ಎರಡು ಕೈ ಎತ್ತಿ. ಈಗಾಗಲೇ ಇದು ಬೆಂಗಳೂರಿಗೆ, ಇದು ಮತ್ತೆ ಕ್ಯಾಲಿಕಟ್ಟಿಗೆ ಮುಟ್ಟಬೇಕು. ಆ ರೀತಿಯ ಘೋಷಣೆ ಆಗಬೇಕು. ಜೈ ಸಹಕಾರ್, ಜೈ ಸಹಕಾರ್. ಭಾರತ್ ಮಾತಾ ಕಿ ಜೈ. ಹರಿ ಓಂ. ನಮ್ಮ ನೆಚ್ಚಿನ ನಾಯಕ ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಈಶ್ವರ ಮಂಗಲದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗಿರಿಯಲ್ಲಿ ಸನ್ಮಾನ್ಯರಾದಂತಹ ಅಲ್ಲಿಂದ ಧೀಮಂತ ನಾಯಕ, ಗೃಹ ಸಚಿವರಾದಂತಹ ಮತ್ತು ಸಹಕಾರ ಸಚಿವ
ಬಹಳ ದೊಡ್ಡ ಸಂಖ್ಯೆಯ ರೈತಾಪಿ ಬಂಧುಗಳು, ಸಹಕಾರಿ ಕ್ಷೇತ್ರದ ಧುರೀಣರು, ಸಜ್ಜನ ಬಂಧುಗಳು, ತಾಯಂದರು ಇವರೆಲ್ಲರೂ ಈ ಸಭಾಂಗಣದಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ. ಈ ಸಭಾಂಗಣ ಬಹಳ ದೊಡ್ಡದು ಅಂತ ನಾವು ಯೋಚನೆ ಮಾಡಿ ಈ ಸಭಾಂಗಣವನ್ನು ಆಯ್ಕೆ ಮಾಡಿದ್ದೆವು. ಈಗ ನೋಡಿದಾಗ ಗೊತ್ತಾಗ್ತದೆ ಇನ್ನೂ ದೊಡ್ಡದು ಬೇಕಾಗಿತ್ತು ಅಂತ. ಇಲ್ಲಿ ಎಡಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಬಂಧುಗಳು ನಿಂತ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ನಿಂತ್ಕೊಂಡೇ ದಯವಿಟ್ಟು ಸಹಕರಿಸಬೇಕಾಗ್ತದೆ. ಯಾಕಂತಂದ್ರೆ ಆಸನಗಳೆಲ್ಲವೂ ಭರ್ತಿಯಾಗಿದೆ. ನಮ್ಮ ಊಹೆಯನ್ನು ಮೀರಿ ಸಾವಿರ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ರೈತಾಪಿ ಬಂಧುಗಳಿಗೆ, ಸಹಕಾರಿ ಕ್ಷೇತ್ರದ ಪ್ರಮುಖರಿಗೆ, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವೆಲ್ಲರೂ ನಮಗೆ ಕೊಟ್ಟಿರುವಂಥ ಆಸನಗಳಲ್ಲಿ ದಯವಿಟ್ಟು ಕುಳಿತುಕೊಳ್ಬೇಕು. ಅಲ್ಲಿಂದ ಆಗಾಗ ಆ ಕಡೆ ಈ ಕಡೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಕುಳಿತಲ್ಲಿಗೆ ಈಗಾಗಲೇ ಯೋಚನೆ ಮಾಡಿರುವ ಹಾಗೆ ಎಲ್ಲ ಸ್ವಯಂ ಸೇವಕರು ನಮಗೆ ಕುಡಿಯುವ ನೀರು ಮತ್ತು ಮಜ್ಜಿಗೆ ಇದನ್ನು ನಾವು ಕುಳಿತಲ್ಲಿಗೆ ತಲುಪಿಸ್ತಾರೆ. ಹಾಗೆ ಕ್ಯಾಂಪ್ಕೋದ ಸಹಕಾರದಲ್ಲಿ ಕ್ಯಾಂಪ್ಕೋ ಚಾಕ್ಲೇಟ್ಗಳು ನಾವು ಕುಳಿತಲ್ಲಿಗೆ ಬರಲಿಕ್ಕಿದೆ. ಅವೆಲ್ಲವನ್ನು ನಾವು ಆನಂದದಿಂದ ಸವಿಬೇಕು. ಕಾರ್ಯಕ್ರಮ ಇನ್ನೂ ಕಾರ್ಯಕ್ರಮ ಒಂದು 4 ಗಂಟೆ 15 ನಿಮಿಷ ಹೆಚ್ಚು ತಡ ಆಗಬಹುದು. ಹಾಗಾಗಿ ಸ್ವಲ್ಪ ಸಂಯಮದಿಂದ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಶಿಸ್ತಿನಿಂದ ಭಾಗವಹಿಸಬೇಕಾದಂತಹ ಅನಿವಾರ್ಯತೆ ಇದೆ. ಯಾರ್ಯಾರಿಗೆ VIP ಪಾಸ್ಗಳು ಸಿಕ್ಕಿದೆಯೋ ಅವರು ಮುಂಭಾಗದ ಆಸನದಲ್ಲಿ ಎಲ್ಲರೂ ಆಸೀನರಾಗಬೇಕು. ಈ ರೀತಿಯ ಸಂಖ್ಯೆ ಇಲ್ಲಿ ಫ್ಲಡ್ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ನಮಗಿತ್ತು. ಅದಕ್ಕೆ ಈ ಮುಂಭಾಗದ ಪ್ರಮುಖ ಸಭಾಂಗಣ ನಿಮಗೆ ಕಾಣಿಸದೇ ಇರಬಹುದು, ಕೆಲವರಿಗೆ ಕಾಣಲಿಕ್ಕೆ ಅನಾನುಕೂಲ ಆಗ್ಬೋದು. ಅದಕ್ಕಾಗಿ ಈಗಾಗಲೇ ವೇದಿಕೆಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್, ಹಾಗೆ ಸಭಾಂಗಣದಲ್ಲಿ ಕೂಡ ಎಡ ಮತ್ತು ಬಲಭಾಗಗಳಲ್ಲಿ 3 ಹಾಗೆ 6 LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿದೆ. ಇನ್ನೂ ನಮಗೆ ಕಾಣಲಿಕ್ಕೆ ಅನಾನುಕೂಲತೆ ಆಗ್ತದೆ ಅಂತ ಕಂಡ್ರೆ ಇಲ್ಲಿ ಎಡಭಾಗದಲ್ಲಿ, ಈ ವೇದಿಕೆ ಎಡಭಾಗದಲ್ಲಿ ನನ್ನ ಕೈ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ವೇದಿಕೆ ಎಡಭಾಗದಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇದೆ. ಅದರ ಒಳಗಡೆ, ಆ ಕಾಂಪ್ಲೆಕ್ಸ್ನ ಒಳಗಡೆ ಒಂದು ಕ್ವಾಡ್ರ್ಯಾಂಗಲ್ ಇದೆ. ಅಲ್ಲಿ ಇಡೀ ಶೀಟ್ ಹಾಕಿರುವಂತ ಒಂದು ಯಾದವಶ್ರೀ ಸಭಾಂಗಣ, ಇದೇ ರೀತಿಯ ಒಂದು ಸಭಾಂಗಣ ಅಲ್ಲಿ ಒಳಗಡೆ ಇದೆ. ಅಲ್ಲಿ ಕೂಡ ಬಹಳ ದೊಡ್ಡ ಒಂದು LED ಪರದೆಯನ್ನು ಈಗಾಗಲೇ ಸಿದ್ಧಪಡಿಸಿಟ್ಟುಕೊಳ್ಳಲಾಗಿದೆ. ಹಾಗಾದ್ರಿಂದ ಅಲ್ಲಿ ಯಾರ್ಯಾರಿಗೆ ಇಲ್ಲಿ ಎತ್ತರ ಭಾಗದಲ್ಲಿ ನಿಂತ್ಕೊಂಡು ಈ ವೇದಿಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಹೇಳುವಂತ ಭಾವನೆ ಇದೆ, ಅವರು ದಯವಿಟ್ಟು ಒಳಗಡೆಯ ಸಭಾಂಗಣಕ್ಕೆ ಹೋದ್ರೆ ಅಲ್ಲಿ ಒಂದು ದೊಡ್ಡ LED ಪರದೆ ಮತ್ತು ಇಡೀ ಕಾರ್ಯಕ್ರಮದ ಡಿಸ್ಪ್ಲೇ ಅದರಲ್ಲಿ ಮಾಡಲಾಗ್ತಾ ಇದೆ. ಅಲ್ಲಿ ಚೇರ್ ವ್ಯವಸ್ಥೆ ಕೂಡ ಇದೆ, ಶೀಟ್ ಹಾಕಿದೆ. ಹಾಗಾದ್ರಿಂದ ಇಲ್ಲಿ ಯಾರಿಗೆ ಕಾಣಲಿಕ್ಕೆ ಅನಾನುಕೂಲತೆ ಆಗ್ತಾ ಇದೆ ಅವರು ದಯವಿಟ್ಟು ಆ ಸಭಾಂಗಣವನ್ನು ಬಳಸಿಕೊಳ್ಬೇಕು ಅನ್ನುವಂತ ಪ್ರಾರ್ಥನೆ ನಾನು ಮಾಡ್ತಾ ಇದ್ದೇನೆ. ಮುಂಭಾಗದಲ್ಲಿ ಕುಳಿತವರಿಗೆ ಸ್ವಲ್ಪ ಬಿಸಿಲಿನ ಸಮಸ್ಯೆ ಇದೆ. ಇಲ್ಲಿ ವೇದಿಕೆಯ ಬಲಭಾಗದಲ್ಲಿ ಸ್ವಲ್ಪ ಎದುರುಗಡೆ ಒಂದು 2-3 ರೋ ಚೇರ್ ಖಾಲಿ ಇದೆ. ಅದು ಬಿಸಿಲಿನ ಕಾರಣಕ್ಕೆ ಒಪ್ಕೊಳ್ಳುವ, ನಿಮ್ಮ ನೋವು ನಮಗೆ ಅರ್ಥ ಆಗ್ತದೆ. ಸ್ವಲ್ಪ ಬಿಸಿಲು ಈ ಕಡೆ ಬಂದ ಹಾಗೆ ನೀವು ದಯವಿಟ್ಟು ಆ ಭಾಗವನ್ನು ಆಕ್ಯುಪೈ ಮಾಡಿಕೊಳ್ಬೇಕು. ಹಾಗೆ ಆಗಮಿಸಿರುವಂತ ಎಲ್ಲ ಸಜ್ಜನ ಬಂಧುಗಳು, ತಾಯಂದಿರು ಈ ಕಾರ್ಯಕ್ರಮ ಪೂರ್ತಿ ಭಾಗವಹಿಸಬೇಕು. ಅಮಿತ್ ಶಾಜಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಜಯಕಾರವನ್ನು ಹಾಕಬೇಕು. ಭಾರತ ಮಾತಾ ಕಿ ಜೈ, ಗೃಹ ಮಂತ್ರಿ ಅಮಿತ್ ಶಾ ಕಿ ಜೈ ಅನ್ನುವಂಥ ಘೋಷಣೆಗಳನ್ನು ಹಾಕಬೇಕು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದೇ ಮಾತರಮ್ಮನೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಆಗಮಿಸಿರುವಂಥ ಎಲ್ಲ ದೇಶಭಕ್ತ ಬಂಧುಗಳು ತಾಯಿ ಭಾರತಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಕೈಯಲ್ಲಿ ನಮಸ್ಕಾರ ಮಾಡಿ ಎಲ್ಲರೂ ಎದ್ದು ನಿಂತುಕೊಳ್ಬೇಕು. ಒಂದೇ ಮಾತರಮ್ಮನ ನಂತರ ಉಳಿದ ಕಾರ್ಯಕ್ರಮಗಳು ಮುಂದುವರಿತದೆ. ದೀಪ ಪ್ರಜ್ವಲನೆ ಆಗ್ತದೆ. ಆಮೇಲೆ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ ಕ್ಯಾಂಪ್ಕೋದ MD ಅವರು. ಆ ನಂತರ ಬೇರೆ ಬೇರೆ ಯೋಜನೆಗಳ ಉದ್ಘಾಟನೆ ಈ ವೇದಿಕೆಯಿಂದ ಆಗಲಿಕ್ಕಿದೆ.
ಆನಂತರ ಶ್ರೀಯುತ ಹಿಂದಿನ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರ ಜೊತೆಗಿರ್ತಾರೆ, ಅವರು ಮಾತನಾಡ್ತಾರೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಕಲ್ಲಡ್ಕ ಡಾಕ್ಟರ್ ಪ್ರಭಾಕರ ಭಟ್ರವರು ತಮ್ಮ ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ರಾಜ್ಯಾಧ್ಯಕ್ಷರಾದಂಥ BJP ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೆ ಕಿಶೋರ್ ಕುಮಾರ್ ಕೊಡಿಗೆಯವರು ಮಾತನಾಡಲಿಕ್ಕಿದ್ದಾರೆ. ಅದರ ನಂತರ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಕೊನೆಯಲ್ಲಿ ನಮ್ಮೆಲ್ಲರ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಮಾನ್ಯ ಅಮಿತ್ ಶಾಜಿ ಅವರು ಮಾತನಾಡಲಿಕ್ಕಿದ್ದಾರೆ. ಕೊನೆಯಲ್ಲಿ ಧನ್ಯವಾದದ ಮುಖಾಂತರ ಕಾರ್ಯಕ್ರಮ ಮುಗಿಲಿಕ್ಕಿದೆ. ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಅತ್ಯಂತ ಪ್ರೀತಿ ಸಹನೆ ಇಂದ ಸಹಕರಿಸಬೇಕಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಮುಖರು, ನಾಯಕರು ಹಾಗೂ ಕಾರ್ಯಕರ್ತರು ಇವರೆಲ್ಲರೂ ಒಳಗಡೆ ಸಭಾಂಗಣದೊಳಗೆ ಬರ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿ ಕಾರ್ಯಕರ್ತರು, ಅಲ್ಲಿ ಹಿಂದ್ಗಡೆ ಕೂಡ ಚೇರ್ಗಳೆಲ್ಲವೂ ಭರ್ತಿ ಆಗಿದೆ. ಹಿಂದ್ಗಡೆ ಯಾರಿಗೆ ನಿಂತ್ಕೊಳ್ಬೇಕು ಅಂತಿದೆ ಅವರು ಹಿಂದ್ಗಡೆ ವೇದಿಕೆ ಹಿಂಭಾಗ ಸಭಾಂಗಣದ ಹಿಂಭಾಗಕ್ಕೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ನೆರಳಿದೆ, ಅಲ್ಲಿ ನಿಂತ್ಕೊಳ್ಬಹುದು. ಇನ್ನೂ ಬಿಸಿಲು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥವ್ರು ದಯವಿಟ್ಟು ಹೇಳ್ತಾನೆ ನಿತೇಶ್, ಅಲ್ಲಿ ಶಾಲೆಯ ಪಕ್ಕದಲ್ಲಿ ನಿಂತ್ಕೊಂಡವರು ಸ್ವಲ್ಪ ನೀರಿನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ಸ್ವಲ್ಪ ತೊಂದರೆ ಆಗ್ತದೆ. ಪ್ರವೀಣ್ ಅವರನ್ನು ಸ್ವಲ್ಪ ಆ ಕಡೆ ಕಳಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಒಳಗಡೆ ಕೂತ್ಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಪ್ರವೀಣ್ ಸ್ವಲ್ಪ ಮುಂದೆ ಕಳಿಸಿ ಅವರನ್ನು. ಅಲ್ಲಿ ಬಿಸಿಲು ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತಾರೆ, ದಯವಿಟ್ಟು ಸಭಾಂಗಣದ ಹಿಂದಕ್ಕೆ ಹೋಗ್ಬೋದು, ಅಲ್ಲಿ ನಿಂತ್ಕೊಳ್ಳಿಕ್ಕೆ ಜಾಗ ಇದೆ. ಇನ್ನೂ ಒಂದಷ್ಟು ಜನ ಬರ್ತಾನೆ ಇದ್ದಾರೆ. ಹಾಗಾಗಿ ಸಭಾಂಗಣ ಅಕ್ಷರಶಃ ತುಂಬಿ ತುಳುಕ್ತಾ ಇದೆ. ಎಲ್ಲ ಬಂಧುಗಳು ದಯವಿಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಆಗಮಿಸಿರುವಂಥ ಎಲ್ಲ ಸಹಕಾರಿ ಬಂಧುಗಳನ್ನು, ಕೃಷಿಕರನ್ನು, ರೈತಾಪಿ ಬಂಧುಗಳನ್ನು ಉದ್ದೇಶಿಸಿ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕರಾದಂಥ ಶ್ರೀಯುತ ರಾಧಾಕೃಷ್ಣನ್ ಅವರು ನಮಗೆ ಮಲಯಾಳ ಭಾಷೆಯಲ್ಲಿ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಮುಂದಿಡ್ತಾರೆ. ಈಗ ಶ್ರೀಯುತ ರಾಧಾಕೃಷ್ಣನ್ ಅವರು. ക്യാംകോയുടെ ഈ സുവർണ മഹോത്സവത്തിൻ്റെ ഉദ്ഘാടനത്തിനായി കേരളത്തിലെയും കർണാടകത്തിലെയും പ്രദേശങ്ങളിൽ നിന്ന് ഇവിടെ എത്തിച്ചേർന്ന ആയിരക്കണക്കായ സഹകാരികളെ, കർഷകരെ, ഏവർക്കും നമസ്കാരം. 1973 അടക്കക്ക് വിലത്തകർച്ച നേരിട്ട സമയത്ത് പ്രമുഖ സഹകാരിയായ വാരണാസി സുബ്രായ ഭട്ടിൻ്റെ നേതൃത്വത്തിൽ ആരംഭിച്ച ക്യാംകോ ഇന്ന് ദേശവിദേശങ്ങളിൽ പ്രൗഢിയോടെ തലയുയർത്തി നിൽക്കുന്ന വലിയ സഹകരണ പ്രസ്ഥാനമായി വളർന്നിരിക്കുകയാണ്. ആ വളർച്ചയുടെ പ്രോജ്വലമായ പ്രൗഢിയൊക്കെ തന്നെ വിളിച്ചോതുന്ന ഈ സുവർണ മഹോത്സവ സദസ്സിൽ എത്തിച്ചേർന്നിരിക്കുന്ന കേരളത്തിൽ നിന്നുള്ള കർഷകരെ, സഹകാരികൾ അത്യന്തം അഭിമാനത്തോടെയാണ് ഈ പരിപാടിയിൽ പങ്കെടുക്കുന്നത് എന്ന് നമുക്കറിയാം. ദക്ഷിണ കന്നഡത്തിലെയും കാസർഗോഡ് മേഖലയിലെയും കർഷകരെ സംബന്ധിച്ചിടത്തോളം ഒരു ആശ്രയം തന്നെയാണ് ക്യാംകോ എന്ന് നമുക്ക് നമ്മുടെ ജീവിതത്തിലൂടെ അറിയാം. ഇന്ന് ഈ സുവർണ മഹോത്സവത്തോടനുബന്ധിച്ച് ക്യാംകോ, അതേപോലെ തന്നെ വിവേകാനന്ദ വിദ്യാവർദ്ധക സംഘവും ഈ പുത്തൂരിൽ സംഘടിപ്പിച്ചിരിക്കുന്ന യന്ത്രമേള, 5ാമത്തെ ബൃഹത് യന്ത്രമേള, കർഷകർക്ക് അവരുടെ കാർഷിക വൃത്തിയെ ആധുനിക ശാസ്ത്ര സാങ്കേതിക വിദ്യയുടെ അടിസ്ഥാനത്തിൽ ലഘൂകരിക്കുന്നതിനും അത് വിപുലമാക്കുന്നതിനും വേണ്ടിയിട്ടുള്ള അത്യന്തം നൂതനമായിട്ടുള്ള
യന്ത്രവൽക്കരണത്തെക്കുറിച്ച് കർഷകരെ പരിചയപ്പെടുത്തുന്നതിനും വിപണനം നടത്തുന്നതിനും ഒക്കെ വേണ്ടിയിട്ടുള്ള ആ യന്ത്രമേള വിജയകരമായി ഇന്നലെ തുടങ്ങിയിരിക്കുകയാണ്. ആ യന്ത്രമേളയിൽ പങ്കെടുക്കുന്നതിനും ഈ സുവർണ മഹോത്സവത്തിൽ ഭാഗവാക്കാകുന്നതിനും ഇവിടെ എത്തിച്ചേർന്നിട്ടുള്ള മറ്റെല്ലാ ആളുകളെയും പോലെ മലയാളം മാത്രം അറിയാവുന്ന അല്ലെങ്കിൽ മലയാളം മാത്രം കേട്ടാൽ മനസ്സിലാവുന്ന ആളുകൾക്ക് വേണ്ടി ഈ മഹാപ്രസ്ഥാനത്തിൻ്റെ എളിയ പ്രവർത്തകൻ എന്നുള്ള നിലയിൽ നിങ്ങളോട് മലയാളത്തിൽ 8 വാക്ക് സംസാരിക്കാൻ നമ്മുടെ ആദരണീയനായ ക്യാംകോ പ്രസിഡന്റ് നിർദ്ദേശിക്കുകയായിരുന്നു. ഏതായിരുന്നാലും നമുക്കെല്ലാവർക്കും അറിയാം, കേരളത്തിൽ നിന്ന് വരുന്ന കർഷകരെ സംബന്ധിച്ചിടത്തോളം അടക്കയ്ക്ക് നല്ല മാർക്കറ്റ് ലഭിക്കുന്നു ക്യാംകോയിലൂടെ. അതേപോലെ തന്നെ തുടർന്നിങ്ങോട്ട് കൊക്കോക്ക് വിലത്തകർച്ച നേരിട്ട സമയത്ത് ഒരു ആശ്വാസം എന്ന പോലെ, അല്ലെങ്കിൽ നമ്മുടെ ദേശത്തിൻ്റെ അഭിമാനമുയർത്തിയ ചോക്ലേറ്റ് ഫാക്ടറി ഈ പുത്തൂരിൽ സ്ഥാപിച്ചതോടുകൂടി കൊക്കോയ്ക്കും മാന്യമായ ഒരു പരിഗണന ലഭിക്കുകയും അതിന് മാന്യമായ വില ലഭിക്കുകയും നമ്മളെ സംബന്ധിച്ചിടത്തോളം ചെയ്തു. അതേപോലെ തന്നെ തുടർന്നിങ്ങോട്ട് നമ്മുടെ കർഷകരുടെ വിളകളൊക്കെ തന്നെ ഉൽപ്പാദിപ്പിക്കുന്ന എല്ലാ വിളകളും ഒരേ കുടക്കീഴിൽ തന്നെ സംഭരിക്കണം എന്നുള്ള ലക്ഷ്യത്തോടു കൂടി ഇന്ന് പെപ്പർ, കുരുമുളകും അതേപോലെ തന്നെ റബ്ബറും ക്യാംകോ സംഭരിക്കുകയാണ്. ഏറ്റവും അവസാനം നമ്മുടെ നാളികേരത്തിൻ്റെ വിലത്തകർച്ച കേരളത്തിന് കേരം തിങ്ങുന്ന കേരള നാട്ടിലെ നാളികേരത്തിന് അതിൻ്റെ വിലത്തകർച്ചയിൽ കേര കർഷകർ ഒന്നാകെ വിഷമിച്ചിരിക്കുന്ന ഈ ഘട്ടത്തിൽ ക്യാംകോ ബോർഡ് അത് അഡ്രസ് ചെയ്യാൻ തയ്യാറായി. നമ്മുടെ ചോക്ലേറ്റ് ഫാക്ടറിയോട് സമീപത്ത് തന്നെ ഒരു അത്യന്തം വിപുലമായിട്ടുള്ള തേങ്ങയിൽ നിന്നും എണ്ണ ഉൽപ്പാദിപ്പിക്കുന്നവരുടെ കൊപ്ര ആട്ടുന്നതിനുള്ള ചക്കുകളൊക്കെ സ്ഥാപിച്ചുകൊണ്ട് നമ്മുടെ ക്യാംകോയുടെ അഖിലേന്ത്യാ തലത്തിലുള്ള വിപണന സംവിധാനത്തിലൂടെ എണ്ണ വിപണനം ചെയ്യുന്നതിനുള്ള പദ്ധതിയും നാം ഈ അടുത്ത ദിവസങ്ങളിൽ ആരംഭിച്ചിരിക്കുകയാണ്. കൽപ്പ എന്നുള്ള പേരിൽ നമ്മുടെ പുതുതായി വിപണിയിലിറക്കുന്ന എണ്ണയുടെ ലോഞ്ചിങ് കൂടി ഇന്ന് ആരാധ്യനായിട്ടുള്ള അമിത്ഷാ ഈ വേദിയിൽ വെച്ച് നിർവഹിക്കാൻ പോവുകയാണ്. അങ്ങനെയൊക്കെ തന്നെ നമ്മുടെ കർഷകരെ സംബന്ധിച്ചിടത്തോളം എന്തിനും ഏതിനും ആശ്രയിക്കാൻ പര്യാപ്തമായ തലത്തിലേക്ക് നമ്മുടെ ഈ 50-ാം വർഷത്തിലെത്തി നിൽക്കുമ്പോൾ ക്യാംകോ വളർന്നിരിക്കുന്നു എന്നുള്ളത് നമ്മളെയൊക്കെ സംബന്ധിച്ചിടത്തോളം അഭിമാനകരമായിട്ടുള്ള നേട്ടമാണ്. ഈ നേട്ടം ഓരോ ക്യാംകോയുടെ അംഗങ്ങളും മെമ്പർമാർക്കും ഉള്ളതാണ്. കാലാകാലങ്ങളിൽ നമ്മുടെ ഈ ക്യാംകോയ്ക്ക് നേതൃത്വം വഹിച്ചിട്ടുള്ള അനിഷേധ്യരായിട്ടുള്ള, ആരാധ്യരായിട്ടുള്ള, ദീർഘവീക്ഷണമുള്ള വ്യക്തിത്വങ്ങളുടെ രാജ്യസ്നേഹപരമായിട്ടുള്ള പ്രവർത്തനങ്ങളുടെ അടിസ്ഥാനത്തിലാണ് ഈ വിജയം നമുക്ക് കൊയ്യുവാൻ സാധിച്ചിട്ടുള്ളത്. ഇന്ന് നമ്മുടെ ഭാരതത്തിലെ കോപ്പറേറ്റീവ് മേഖലയാകെ തന്നെ പരിഷ്കരിക്കുന്നതിന് വേണ്ടിയിട്ടുള്ള പുതിയ ദൗത്യവുമായിട്ടാണ് ആദരണീയനായ അമിത്ഷാ, ഇന്ത്യയുടെ പ്രഥമ കോപ്പറേറ്റീവ് മിനിസ്റ്റർ എന്നുള്ള നിലയിൽ നിരവധി പ്രവർത്തനങ്ങൾക്ക് അദ്ദേഹം തുടക്കം കുറിച്ചിരിക്കുകയാണ്. നമ്മുടെ ക്യാംകോ സംബന്ധിച്ചിടത്തോളം, അല്ലെങ്കിൽ ഭാരതത്തിലെ കോപ്പറേറ്റീവ് മൂവ്മെന്റിനെ സംബന്ധിച്ചിടത്തോളം പ്രൗഡ്ലി കോപ്പറേറ്റീവ് എന്നുള്ള തലത്തിലേക്ക് ബൃഹത്തായിട്ടുള്ള കോപ്പറേറ്റീവ് പ്രസ്ഥാനങ്ങൾ തമ്മിൽ കോപ്പറേഷൻ എമംഗ് കോപ്പറേറ്റീവ്സ് എന്നുള്ള തലത്തിൽ അമൂൽ പോലുള്ള മഹാപ്രസ്ഥാനങ്ങളുമായി നമുക്ക് യോജിച്ച് പ്രവർത്തിക്കുവാൻ സാധിക്കുന്നു. നേരത്തെ നമ്മുടെ മുൻ അധ്യക്ഷൻ ഇവിടെ സൂചിപ്പിച്ചതുപോലെ ആഗോള തലത്തിൽ തന്നെ വലിയ ഒരു ബ്രാൻഡ് നേട്ടം കൊയ്യാൻ നമ്മുടെ ക്യാംകോക്ക് അതുവഴി സാധിച്ചിട്ടുണ്ട്. ആ നേട്ടങ്ങളൊക്കെ തന്നെ അടിസ്ഥാനപരമായി
നമ്മുടെ ഓരോ ഗ്രാമാന്തരങ്ങളിലെയും കർഷകരെ സംബന്ധിച്ചിടത്തോളം അവരുടെ മുമ്പോട്ടുള്ള പ്രവർത്തനങ്ങൾക്ക് അത്യന്തം കരുത്തു പകരുന്നതായിരിക്കും എന്നുള്ള കാര്യത്തിൽ യാതൊരു സംശയവുമില്ല. ഇന്ന് നമ്മുടെ കർഷകരുടെ ക്ഷേമ പ്രവർത്തനങ്ങൾ, നിരവധിയായിട്ടുള്ള ക്ഷേമ പ്രവർത്തനങ്ങൾ നമ്മുടെ കേംകോ കർഷകർക്ക് വേണ്ടിയിട്ട് അല്ലെങ്കിൽ അംഗങ്ങൾക്ക് വേണ്ടിയിട്ട് നടപ്പിലാക്കിക്കൊണ്ടിരിക്കുകയാണ്. അങ്ങനെയുള്ള കേംകോയുടെ പ്രവർത്തനങ്ങൾക്ക് വേണ്ടി, കേംകോയുടെ അഭിവൃദ്ധിക്ക് വേണ്ടിയിട്ട് എല്ലാ വിധത്തിലും പ്രോത്സാഹനം തന്നുകൊണ്ടിരിക്കുകയും ഇന്ന് കേരളത്തിൽ നിന്നും അത്യന്തം ഉത്സാഹത്തോടുകൂടി ഈയൊരു സുവർണ മഹോത്സവത്തിൽ പങ്കെടുക്കുവാൻ എത്തിച്ചേർന്നിരിക്കുന്ന എല്ലാവരെയും ഒന്നുകൂടി ആദരപൂർവം അഭിവാദ്യങ്ങൾ അർപ്പിച്ചുകൊണ്ട് നിർത്തുന്നു. ജയ് ഭാരത്. ಈಗಾಗಲೇ ಈ ಸಭಾಂಗಣ ತುಂಬಿ ತುಡುಕ್ತಾ ಇದೆ. ನಾನು ಮತ್ತೆ ಪ್ರಾರ್ಥನೆ ಮಾಡೋದಿಷ್ಟೇ, ನಿಂತುಕೊಳ್ಳಿಕ್ಕೆ ಹಿಂದ್ಗಡೆ ಯಾರು ನಿಂತಿದ್ದೀರಿ ಅವರಿಗೆ ಸ್ವಲ್ಪ ನೆರಳಿದೆ. ಇನ್ನು ಬರ್ತಾ ಇರುವಂತವರು ದಯವಿಟ್ಟು ಒಳಗಡೆ, ಸಭಾಂಗಣದ ಒಳಗಡೆ ಜಾಗ ಇಲ್ಲ. ಅಲ್ಲಿ ಸ್ಕೂಲ್ನ ಪಕ್ಕದಲ್ಲಿ ಯಾರ್ಯಾರು ನಿಂತಿದ್ದೀರಿ, ನಿಮಗೆ ಒಳಗಡೆ ವಿಶೇಷವಾಗಿ LED ಪರದೆ ಮತ್ತು ಚೇರ್ ಇದನ್ನು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲೇ ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ ಕೂಡ ಇಡೀ ಈ ಪ್ರಾಂಗಣಕ್ಕಿರುವಂಥದ್ದಲ್ಲಿ. ಹಾಗಾಗಿ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಶಾಲೆ, ಆಂಗ್ಲ ಮಾಧ್ಯಮ ಶಾಲೆ ಏನಿದೆ ಅದರ ಒಳಗಡೆ ಇರುವ ಸಭಾಂಗಣದಲ್ಲಿ ತುಂಬ ಆರಾಮದಲ್ಲಿ ಆಸೀನರಾಗಬಹುದು. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಒಬ್ಬ ಗೌರವಾನ್ವಿತ ಸಹಕಾರಿ ಸಚಿವ, ಸಹಕಾರಿ ಕ್ಷೇತ್ರಕ್ಕೆ, ಕೃಷಿ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಹಗಲಿರುಳು ಶ್ರಮಿಸ್ತಾ ಇರತಕ್ಕಂಥ ಶ್ರೀಯುತ ಸೋಮಶೇಖರ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಗೌರವಾನ್ವಿತ ಸಹಕಾರಿ ಬಂಧುಗಳೇ, ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಸಮಾರಂಭ ಸದ್ಯದಲ್ಲೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಕೇಂದ್ರದ ಗೃಹ ಮಂತ್ರಿಗಳು, ಸಹಕಾರ ಸಚಿವರು ನಿಮ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಕ್ಕಂಥದಕ್ಕೆ ಇನ್ನು ಅರ್ಧ ಗಂಟೆ ಒಳಗಡೆ ಬರಲಿದ್ದಾರೆ. ಅವರ ಜೊತೆಯಲ್ಲಿ ಕರ್ನಾಟಕದ ಕಾಮನ್ ಮ್ಯಾನ್ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಸವರಾಯ ಬೊಮ್ಮಾಯಿ ಅವರು ಕೂಡ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ರು. ಈ ವರ್ಷ ಅತಿ ಹೆಚ್ಚಿನ ರೈತರಿಗೆ, ಸುಮಾರು 33 ಲಕ್ಷ ರೈತರಿಗೆ, ಹೊಸಬರಿಗೆ 3 ಲಕ್ಷ ಹೊಸ ರೈತರಿಗೆ 24,000 ಕೋಟಿ ಸಾಲವನ್ನ 0% ನಲ್ಲಿ ಸಾಲವನ್ನ ಕೊಡಬೇಕು ಅಂತೇಳಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ರು. ಇವತ್ತು ಬೆಳಗ್ಗೆ ಮಂಗಳೂರಿನ ಸೌತ್ ಕೆನರಾ DCC ಬ್ಯಾಂಕ್ ಸುಮಾರಿಗೆ ಡೀಟೇಲ್ಸ್ ಆಗಿ ರಿವ್ಯೂವನ್ನು ಮಾಡಿದ್ದೇನೆ. 24,000 ಕೋಟಿಯಲ್ಲಿ 2,300 ಕೋಟಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದು ಸೌತ್ ಕೆನರಾ DCC ಬ್ಯಾಂಕಿಗೆ. ಈಗ ಆಲ್ರೆಡಿ 2,020 ಕೋಟಿ ಹಣವನ್ನ 0% ನಲ್ಲಿ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಸ್ವಸಹಾಯ ಗುಂಪುಗಳಿಗೆ ಸಾಲವನ್ನು ವಿತರಣೆಯನ್ನ ಮಾಡಿದ್ದಾರೆ. ಸುಮಾರು 1,10,000 ರೈತರಿಗೆ ಆ ಸಾಲವನ್ನು ಕೊಟ್ಟಿದ್ದಾರೆ. ಸುಮಾರು 21 DCC ಬ್ಯಾಂಕ್ನಲ್ಲಿ 22 ಲಕ್ಷ ರೈತರಿಗೆ
16,500 ಕೋಟಿ ಸಾಲವನ್ನ ಕರ್ನಾಟಕ ರಾಜ್ಯಾದ್ಯಂತ ಕೊಟ್ಟಿದ್ದಾರೆ. ಮಾರ್ಚ್ 31ರ ಒಳಗಡೆ 24,000 ಕೋಟಿ ಏನು ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೇವೆ 33 ಲಕ್ಷ ರೈತರಿಗೆ, ಅದನ್ನ 100% ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲ ಡಿಸಿಸಿ ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಮಾಡುವ ಮುಖಾಂತರ ಯಾವ ರೈತ ಬ್ಯಾಂಕಿಗೆ ಅಪ್ಲೈ ಮಾಡ್ತಾರೆ ಸಾಲಕ್ಕೆ 0% ಅಲ್ಲಿ, ಯಾರಿಗೂ ಕೂಡ ಸಾಲ ಇಲ್ಲ ಅಂತ ಹೇಳಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದು ಡಿಸಿಸಿ ಬ್ಯಾಂಕಿಗೆ ರಿವ್ಯೂ ಮಾಡ್ತಕ್ಕಂಥದ್ದಕ್ಕೆ ಸ್ವತಃ ನಾನೇ ವಿಸಿಟ್ ಮಾಡ್ತಕ್ಕಂಥದ್ದನ್ನ ರೂಢಿ ಮಾಡಿದ್ದೇನೆ. ಇಲ್ಲಿಯವರೆಗೆ 14 ಡಿಸಿಸಿ ಬ್ಯಾಂಕಿಗೆ ರಿವ್ಯೂ ಮಾಡಿದ್ದೇನೆ. 2-3 ಬ್ಯಾಂಕಿಗೆ ಎಲ್ಲಿ ಕಂಪ್ಲೇಂಟ್ಸ್ ಇತ್ತು ಅದು ಸ್ವತಃ ನೋಡಲ್ ಅಧಿಕಾರಿಗಳ ಕಳಿಸಿ ರೈತರಿಗೆ 0% ನಲ್ಲಿ ಈಸಿಯಾಗಿ ಸಿಕ್ಕಬೇಕು ಅಂತಕ್ಕಂಥ ದೃಷ್ಟಿ ಸುಮಾರು 975 ಕೋಟಿ ಹಣವನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಸ್ವಸಹಾಯ ಗುಂಪುಗಳಿಗೆ ಕೊಡ್ತಕ್ಕಂಥ 0% ನಲ್ಲಿ ಸಾಲ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೇವೆ. ಇಷ್ಟು ಸುದೀರ್ಘ ಕಾಲದಲ್ಲಿ ಯಾವತ್ತೂ 24,000 ಕೋಟಿ ಸಾಲವನ್ನು ರೈತರಿಗೆ ಕೊಡ್ತಕ್ಕಂಥದ್ದನ್ನ ಮಾಡಿರಲಿಲ್ಲ. ಎರಡನೇದು ಯಶಸ್ವಿನಿ ಯೋಜನೆಯನ್ನು ಮರುಜಾರಿ ಮಾಡಿದ್ದು ಡಿಸೆಂಬರ್ 31 ಒಳಗಡೆ 30 ಲಕ್ಷ ಟಾರ್ಗೆಟ್ ಅನ್ನು ಮಾಡಿದ್ವಿ. ಅದರ ಒತ್ತಡ ಜಾಸ್ತಿ ಆದ್ರಿಂದ ಫೆಬ್ರವರಿ 28ರ ತಾರೀಕಿಂದ ಎಕ್ಸ್ಟೆಂಡ್ ಮಾಡಿದ್ದೇವೆ. 33 ಲಕ್ಷ ರೈತರು ನೋಂದಣಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಟ್ರಾಕ್ಟರ್ ಅಸೋಸಿಯೇಷನ್ ಅವರು ನೀವೇನು ಪ್ರೈಸ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದೀರಿ ಅದು ನಮಗೆ ಸಾಕಾಗೋದಿಲ್ಲ, ರೇಟಿನ ಎನೌನ್ಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಗೆಯನ್ನು ಪಡೆದು ಎಲ್ಲ ಹಾಸ್ಪಿಟಲ್ಗೆ ಅನುಕೂಲ ಆಗ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರೇಟನ್ನು ಅನೌನ್ಸ್ಮೆಂಟ್ ಮಾಡಿ ಸರ್ಕಾರದ ಆದೇಶ ಕೂಡ ಆಗಿದೆ. ಇಷ್ಟೆಲ್ಲ ಅನುಕೂಲ ಮಾಡಿದ್ರು ಕೆಲವು ಹಾಸ್ಪಿಟಲ್ನವರು ಯಶಸ್ವಿನಿ ಕಾರ್ಡ್ ತಂದಂತವರಿಗೆ ಚಿಕಿತ್ಸೆಯನ್ನ ಕೊಡಲಿಕ್ಕೆ ಇನ್ನು ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಯಾವ ರೈತರು ಯಶಸ್ವಿನಿ ಯೋಜನೆಯನ್ನು ಪಡೆದಿದ್ದಾರೆ, ಕಾರ್ಡ್ ಅನ್ನು ತೆಗೆದುಕೊಂಡಿದ್ದಾರೆ, ಸುಮಾರು 1650 ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಆದೇಶ ಮಾಡಿದ್ದೇವೆ. ಕೆಲವು ಹಾಸ್ಪಿಟಲ್ಗಳು ಅದನ್ನ ಚಿಕಿತ್ಸೆ ಕೊಡ್ತಕ್ಕಂಥದಕ್ಕೆ ಇನ್ನು ಮುಂದೆ ನೋಡ್ತಕ್ಕಂಥದ್ದು 2-3 ಜಿಲ್ಲೆಯಲ್ಲಿ ಬಂದಿದೆ. ಆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಹಾಸ್ಪಿಟಲ್ ಕರೆಸಿ ಮಾತನಾಡಿ ಬಗೆಹರಿಸಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಅವ್ರು ಹೇಳಿದ್ರು ಬಗೆಹರಿಸಲಿಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಆ ಹಾಸ್ಪಿಟಲ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾದಂತ ಕಾಲ ಬಂದೇ ಬರ್ತದೆ. ಯಶಸ್ವಿನಿ ಅತ್ಯಂತ ಜನಪ್ರಿಯ ಯೋಜನೆ. ಒಬ್ಬ ಸಾಮಾನ್ಯ ರೈತನಿಗೆ ಸುಲಭವಾಗಿ ದೊರಕತಕ್ಕಂತ ಒಂದು ಯೋಜನೆ. ಯಾವ ಯಶಸ್ವಿನಿ ತೆಗೆದುಕೊಂಡಿದ್ದಾರೆ ಅವ್ರು ಯಾರಿಗೂ ಕೂಡ ಅನ್ಯಾಯ ಆಗಬಾರದು, ಅವ್ರು ಯಾರಿಗೂ ಕೂಡ ತೊಂದರೆ ಆಗಬಾರದು. ಜನವರಿಯಿಂದ ಇಲ್ಲಿಯ ತನಕ ಸುಮಾರು 1600 ಜನ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ. ಕೆಲವು ಜಿಲ್ಲೆಯಿಂದ ತೆಗೆದುಕೊಳ್ತಾ ಇಲ್ಲ ಅಂತಕ್ಕಂಥದ್ದು ರೈತರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದನ್ನ ಸರಿಪಡಿಸ್ತಕ್ಕಂಥದ್ದನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 5760 ಫ್ಯಾಕ್ಸ್ ನಮ್ಮ ಕರ್ನಾಟಕದಲ್ಲಿದೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಹೇಳಬೇಕಾಗ್ತದೆ. ಇದುವರೆಗೂ ಸಚಿವಾಲಯ ಸಹಕಾರ ಕ್ಷೇತ್ರಕ್ಕೆ ಸಚಿವಾಲಯ ಇರಲಿಲ್ಲ. ಅಗ್ರಿಕಲ್ಚರ್ ಮತ್ತು ಸಹಕಾರ ಒಟ್ಟಿಗೆ ಇತ್ತು.
ಕೇಂದ್ರದಲ್ಲಿ ಸಹಕಾರ ಸಚಿವಾಲಯವನ್ನ ಬೇರೆಯವನ್ನ ಮಾಡಿ ಸಹಕಾರಿ ಸಚಿವರನ್ನ ನೇಮಕ ಮಾಡುವ ಮುಖಾಂತರ ಥ್ರೂಔಟ್ ಇಂಡಿಯಾ ಏನು ಫ್ಯಾಕ್ಟ್ಸ್ಗಳಿದೆ ಒಂದೇ ಮಾಡೆಲ್ ಬೈಲ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಕೇಂದ್ರದ ಸಹಕಾರ ಸಚಿವರು ಮಾಡಿದ್ದಾರೆ. ಮಾಡೆಲ್ ಬೈಲ ಕೂಡ ಬಿಡುಗಡೆ ಮಾಡಿದ್ದಾರೆ. ಸದ್ಯದಲ್ಲಿ ಕರ್ನಾಟಕದ ಎಲ್ಲ ಫ್ಯಾಕ್ಟ್ಸ್ಗಳಿಗೆ ಒಂದೇ ಮಾಡೆಲ್ ಬೈಲ ಬೇಕು ಅಂತಕ್ಕಂಥದ್ದನ್ನ ಎಲ್ಲ ಸೊಸೈಟಿಗಳಿಗೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೇವೆ. ಅದು ಇಂಗ್ಲಿಷ್ನಲ್ಲಿದ್ದು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೇವೆ. ಅದರ ಉಪಯೋಗ ಎಲ್ಲ ಫ್ಯಾಕ್ಟ್ಸ್ಗಳಿಗೆ ಇನ್ನಷ್ಟು ಅಧಿಕಾರವನ್ನು ಕೊಡ್ತಕ್ಕಂಥದಕ್ಕೆ ಅಮಿತ್ ಶಾ ಅವರು ಪ್ರಯೋಗವನ್ನು ಮಾಡಿದ್ದಾರೆ. ಒಂದು ಫ್ಯಾಕ್ಸ್ ಏನು, ಒಂದು ಪಂಚಾಯತಿಲಿ ಒಂದು ಫ್ಯಾಕ್ಸ್ ಇರ್ತದೆ. ಆ ಫ್ಯಾಕ್ಸ್ಗೆ ಪೆಟ್ರೋಲ್ ಬಂಕ್ ನಡೆಸ್ತಕ್ಕಂಥ ಅಧಿಕಾರ ಕೊಡ್ತಾ ಇದ್ದಾರೆ. ರೇಷನ್ ಡಿಪೋ ಮಾಡ್ತಕ್ಕಂಥ ಅಧಿಕಾರ, ಇನ್ನಿತರ ಏನೆಲ್ಲ ಆ ಭಾಗದಲ್ಲಿ ಆ ರೈತರಿಗೆ ಅನುಕೂಲ ಆಗಬೇಕು ಅದೆಲ್ಲವನ್ನ ಮಾಡ್ತಕ್ಕಂಥದಕ್ಕೆ ಆ ಫ್ಯಾಕ್ಟ್ಸ್ಗಳಿಗೆ ಮೊಟ್ಟ ಮೊದಲ ಬಾರಿಗೆ ಪವರ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಕೇಂದ್ರದ ಸಹಕಾರಿ ಸಚಿವರು ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರನೂ ಕೂಡ ಕಮಿಟ್ಮೆಂಟ್ ಇದೆ. ಕರ್ನಾಟಕದ ಎಲ್ಲ ಫ್ಯಾಕ್ಟ್ಸ್ಗಳಿಗೆ ಮಾಡೆಲ್ ಬೈಲನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದಕ್ಕೆ ಸದ್ಯದಲ್ಲೇ ಜಾರಿ ಮಾಡ್ತಾ ಇದ್ದೇವೆ. ಅದರಿಂದ ಎಲ್ಲ ತರದ ಅನುಕೂಲ ಮತ್ತು ಫೈನಾನ್ಸ್ ಇರ್ಬೋದು, ಆ ಭಾಗದ ರೈತರಿಗೆ ಕಮಿಟ್ಮೆಂಟ್ ಇರ್ಬೋದು, ಎಲ್ಲ ಕೂಡ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಸದ್ಯದಲ್ಲೇ ಮಾಡೆಲ್ ಬೈಲವನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದಕ್ಕೆ ಚಾಲನೆಯನ್ನು ಮಾಡ್ತೇವೆ. ಆ ಫ್ಯಾಕ್ಟ್ಸ್ಗಳಿಗೆ ಒಂದೇ ಕಂಪ್ಯೂಟರೈಸ್ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಸಹಕಾರ ಸಚಿವರ ತೀರ್ಮಾನ. 5700 ಫ್ಯಾಕ್ಟ್ಸ್ಗಳು ಏನಿದೆ ಅದಕ್ಕೆ 60% ಕೇಂದ್ರ ಸರ್ಕಾರ ಕೊಡ್ತಾರೆ. ಆ 60% ಅಲ್ಲಿ ಈಗ ಆಲ್ರೆಡಿ 25 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ 20% ಹಣ ಕೊಡ್ತೇವೆ. ಡಿಸಿಸಿ ಬ್ಯಾಂಕ್ಗಳು 20% ಹಣ ಕೊಡ್ತಾರೆ. ಕೇಂದ್ರ 60, ರಾಜ್ಯ 20, ಡಿಸಿಸಿ ಬ್ಯಾಂಕ್ಗಳು 20, ಒಟ್ಟು 100%ಗೆ ಒಂದು ವರ್ಷದ ಅವಧಿಯಲ್ಲಿ ವಿಧಾನಸೌಧದಲ್ಲಿ ಕುಳಿತು ಎಂಟೈರ್ ಕರ್ನಾಟಕದ 5700 ಫ್ಯಾಕ್ಟ್ಸ್ನ ಒಂದೇ ಅಡಿಯಲ್ಲಿ ಕಂಪ್ಯೂಟರೈಸ್ ತರ್ತಕ್ಕಂಥ ಕೇಂದ್ರ ಸರ್ಕಾರ ಸಹಕಾರ ಸಚಿವರು ಏನು ತೀರ್ಮಾನವನ್ನು ಮಾಡಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಅದರಿಂದ ಅಮಿತ್ ಶಾ ಅವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಅಭಿನಂದನೆ ಹೇಳ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಸುಮಾರು 5700 ಕೋಟಿ ಸಾಲ ಮನ್ನಾವನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು ಗ್ರೀನ್ ಲಿಸ್ಟ್ ಇರ್ತಕ್ಕಂಥದ್ದು ಸುಮಾರು 31,000. ಆ 31,000 ರೈತರು ಕೊಡಬೇಕಾದಂತ ದಾಖಲಾತಿಗಳು ತಡವಾದ್ರಿಂದ ಅದನ್ನ ಗ್ರೀನ್ ಲಿಸ್ಟ್ ಬಿಡುಗಡೆ ಮಾಡತಕ್ಕಂಥದಕ್ಕೆ ತಡ ಆಗಿದೆ. ಈಗ ಗ್ರೀನ್ ಲಿಸ್ಟ್ ಕೂಡ ಬಿಡುಗಡೆ ಆಗಿದೆ. ಇನ್ನು 157 ಕೋಟಿ ಹಣವನ್ನ ಹಣಕಾಸು ಇಲಾಖೆಗೆ ಮತ್ತು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ. ಇಂದಿನ ಸರ್ಕಾರ ಯಡಿಯೂರಪ್ಪನವರು 5700 ಕೋಟಿ, ಇವಾಗ 157 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಬಹುಶಃ 100ಕ್ಕೆ 100 ರೈತರ ಸಾಲ ಮನ್ನಾ ಏನು ಘೋಷಣೆಯನ್ನು ಮಾಡಿದ್ವಿ ಅದು 100ಕ್ಕೆ 100 ಇಂಪ್ಲಿಮೆಂಟ್ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸುವರ್ಣ ಮಹೋತ್ಸವ ಕರ್ನಾಟಕದಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆ. ಕ್ಯಾಂಪ್ಕೋ ಬಹಳ ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದರ ಉದ್ದೇಶಿಸಿ ಅಮಿತ್ ಶಾ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಕೂಡ ಬಂದು ಮಾತನಾಡೋರು ಕೂಡ ಇದ್ದಾರೆ. ತಾವೆಲ್ಲ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಹಕಾರಿಗಳು ಸೇರಿದ್ದೀರಿ. ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆ
ಮಾಡಿದ್ದಾರೆ. ಏನೆಲ್ಲ ಕೇಂದ್ರದ ರಾಜ್ಯದ ಬೆನಿಫಿಷಿಯರಿ ಹರಿ ಓಂ. ನಮ್ಮೆಲ್ಲ ಬಂಧುಗಳು ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಕಠೋರ ನಿರ್ಣಯಗಳಿಗೆ ಹೆಸರುವಾಸಿಯಾಗಿರುವಂತಹ ಮಾನ್ಯ ಅಮಿತ್ ಶಾಜಿಯವರು ಈಗಾಗಲೇ ಈಶ್ವರಮಂಗಲದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿಂದ ಟೇಕ್ ಆಫ್ ಆಗ್ತಾರೆ. ಆಮೇಲೆ 10-15 ನಿಮಿಷದಲ್ಲಿ ಇಲ್ಲಿಗೆ ಬಂದು ಬಿಡ್ತಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತ ನಾವೆಲ್ಲರೂ ಕೂಡ ಇಷ್ಟು ಹೊತ್ತು ಎಷ್ಟು ಸಹನೆ, ತಾಳ್ಮೆ, ಶಿಸ್ತಿನಿಂದ ನಡ್ಕೊಂಡಿದ್ದೇವೋ, ಇನ್ನು ಉಳಿದ ಸಮಯ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ದಕ್ಷಿಣ ಕನ್ನಡದ ತುಳುನಾಡಿನ ಈ ಭಾಗದ ಜನ ಇಂತಹ ಶಿಸ್ತಿನ ಸಿಪಾಯಿಗಳು ಅನ್ನೋದನ್ನ ಸಾಬೀತುಪಡಿಸಬೇಕಾದಂಥ ಅನಿವಾರ್ಯತೆ ಇದೆ. ಪ್ರಾಯಶಃ ಈ ರೀತಿ ಶಿಸ್ತಿನ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಬಿಟ್ಟು ಇನ್ನೆಲ್ಲೂ ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತುಂಬ ಹಿರಿಯರ ಅನಿಸಿಕೆ. ಇಲ್ಲಿ ಬಿಸಿಲಲ್ಲಿ ಕೂತ್ಕೊಳ್ಳಿ ಅಂದ್ರೂ ಕೂತ್ಕೊಳ್ತಾರೆ. ಆಮೇಲೆ 1 ಗಂಟೆ ಹೆಚ್ಚು ಕಾಯಬೇಕು ಅಂತ ಕೊನೆಯಲ್ಲಿ ಹೇಳಿದ್ರು ಅದಕ್ಕೂ ಸಿದ್ಧರಾಗ್ತಾರೆ. ಇಲ್ಲ ಆ ಕಡೆ ಕೂತವ್ರಲ್ಲಿ ಈ ಕಡೆ ಬನ್ನಿ ಅಂದ್ರೂ ಕೂತ್ಕೊಳ್ತಾರೆ. ಅಂದ್ರೆ ಇದು ನಮ್ಮ ಸಭ್ಯತೆಯ, ನಮ್ಮ ಶಿಸ್ತಿನ, ನಮ್ಮ ಸಂಯಮದ, ನಮ್ಮ ಒಳ್ಳೆಯತನದ ಪ್ರತೀಕ. ದೇಶಭಕ್ತಿಗೆ ಹೆಸರಾದಂತಹ ಒಂದು ಜನ ನಾವು. ರಾಷ್ಟ್ರೀಯತೆಯ, ಭಾರತದ ಹಿತಾಸಕ್ತಿಯ ವಿಷಯ ಬಂದಾಗ ಉಳಿದೆಲ್ಲ ಭೇದ ಭಾವಗಳನ್ನು ಬದಿಗಿಟ್ಟು ಒಟ್ಟಾಗಿ ಒಂದಾಗಿ ಒಂದೇ ಧ್ವನಿಯಲ್ಲಿ ಸ್ಪಂದಿಸುವಂತಹ ಒಂದು ಪ್ರಜ್ಞಾವಂತ ಸಮಾಜ ದಕ್ಷಿಣ ಕನ್ನಡದ್ದು. ಈ ಕಾರ್ಯಕ್ರಮಕ್ಕೆ ಇದೇ ಭಾವನೆಯಿಂದ ಬರ್ತಾ ಇರುವಂತವರು
ಶ್ರೀಯುತ ಅಮಿತ್ ಶಾನವರು. ನಮಗೆಲ್ಲರಿಗೂ ಗೊತ್ತಿದೆ, ನಾನಾಗಲೇ ಹೇಳಿದೆ, ಅತ್ಯಂತ ಕಠೋರ ನಿರ್ಣಯಗಳನ್ನು ತೆಗೆದುಕೊಳ್ಳುವುದರಲ್ಲಿ ಅದು ರಾಷ್ಟ್ರೀಯ ಹಿತಾಸಕ್ತಿಗೆ ಪೂರಕವಾಗಿದ್ರೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದೆ ಮುಂದೆ ನೋಡದೆ ಇರುವಂತಹ ಒಬ್ಬ ಶಕ್ತಿಶಾಲಿ ನಾಯಕ ಅದು ಅಮಿತ್ ಶಾಜಿ ಅವರು. ಅವರು ರಾಷ್ಟ್ರೀಯ ಹಿತಾಸಕ್ತಿಯಿಂದ ತೆಗೆದುಕೊಂಡಂತಹ ನಿರ್ಣಯಗಳ ಪೈಕಿ ಮುಕುಟಪ್ರಾಯವಾದಂತಹ ನಿರ್ಣಯ ಅದು 375ನೇ ವಿಧಿಯ ರದ್ದತಿ. ಎಡೆಬಿಡಂಗಿಗಳ ರಾಷ್ಟ್ರದಿಂದ ತನಗೇನು ಸಿಗ್ತದೆ, ದೇಶದಿಂದ ನನಗೇನು ಲಾಭ ಅಂತ ಯೋಚನೆ ಮಾಡುವವರನ್ನು ಹಿಮ್ಮೆಟ್ಟಿಸಿ ಅವರ ಮುಂದೆ ರಾಷ್ಟ್ರದ ಹಿತಕ್ಕೆ ಯಾವುದು ಅಡೆತಡೆ ಇಲ್ಲ ಅನ್ನುವಂಥದ್ದನ್ನು ಸಾಬೀತುಪಡಿಸಿದಂತಹ ಒಬ್ಬ ಅಗ್ರಮಾನ್ಯ ಕಠಿಣ ನಿಲುವಿನ ಒಬ್ಬ ನಾಯಕ ಅಮಿತ್ ಶಾಜಿ ಅವರು. ಇಡೀ ದೇಶ ನೂರಾರು ವರ್ಷಗಳಿಂದ ಚಿಂತೆ ಮಾಡ್ತಾ ಇತ್ತು. 370ನೇ ವಿಧಿ ಯಾವಾಗ ಬಂತು ಅವತ್ತಿನಿಂದ ಚಿಂತೆ ಮಾಡ್ತಾ ಇತ್ತು. ಒಂದು ಸಲ ಕಾಶ್ಮೀರವನ್ನು ಭಾರತದ ಜನ ಸಂಪೂರ್ಣ ವಿಲೀನ ಮಾಡಬೇಕು. ಅಲ್ಲಲ್ಲಿಂದ ಬೇರೆ ಬೇರೆ ಅಪಸ್ವರಗಳಿಗೆ ಕೇಳ್ತಾ ಇತ್ತು. 370 ವಿಧಿ ರದ್ದಾದ್ರೆ ಹಾಗಾಗ್ತದೆ, ಹೀಗಾಗ್ತದೆ, ಅಲ್ಲಿ ಕೊಲೆ ಆಗ್ತದೆ, ಸುಲಿಗೆ ಆಗ್ತದೆ, ಭಾರತದ ಮೇಲೆ ದಾಳಿ ಆಗ್ತದೆ. ಯಾವ ಇಲಿಗಳಿಗೂ ಬಾಲ ಬಿಚ್ಚಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಎಲ್ಲ ಏನು ಅಷ್ಟಬಂಧ ಅಂತ ಹೇಳ್ತಾರಲ್ವ, ಅದನ್ನ ಟೈಟ್ ಆಗಿ ಕಟ್ಟಿ ಆಮೇಲೆ ಒಂದೇ ಕ್ಷಣಕ್ಕೆ ಉಡಾಯಿಸಿದಂತ ಕೀರ್ತಿ ಅದು ಒಬ್ಬ ದೇಶಭಕ್ತ ನಾಯಕ ಅಮಿತ್ ಶಾಜಿಗೆ ಸಲ್ಲಬೇಕು. CAA ಕಾನೂನು, ಇದರ ವಿರುದ್ಧ ಬೇರೆ ಬೇರೆ ಕಡೆ ಸ್ವರಗಳು ಮೊಳಗಿದ್ವು. ಆದರೆ ಸ್ವರ ಅದಕ್ಕೆ ಪ್ರತಿಧ್ವನಿಯೇ ಇಲ್ಲದ ರೀತಿಯಲ್ಲಿ ಉಡುಗಿ ಹೋಯಿತು. ಇದರ ಹಿಂದಿರುವಂತ ಮಾಸ್ಟರ್ ಮೈಂಡ್ ಅದು ಮಾನ್ಯ ಅಮಿತ್ ಶಾಜಿ ಅವರು. ದೇಶದಲ್ಲಿ ಅಲ್ಲಲ್ಲಿ ನಕ್ಸಲ್ ಸ್ವರಗಳು ಮೊಳಗ್ತಾ ಇದ್ವು. ಈಶಾನ್ಯ ಭಾರತದಲ್ಲಿ ನಕ್ಸಲೀಯರು ಹೇಳಿದಂತೆ ನಡೆಯುವಂತ ಪರಿಸ್ಥಿತಿ ಇತ್ತು. ಆದರೆ ಯಾರ್ಯಾರು ನಕ್ಸಲೀಯರು ಮುಖ್ಯವಾಹಿನಿಗೆ ಬರುವುದಕ್ಕೆ ಹಿಂದೆಟು ಹಾಕಿದ್ರು ಅವರು ಇನ್ನಿಲ್ಲದೆ ರೀತಿಯಲ್ಲಿ ಅವರನ್ನು ಮುಗಿಸಲಾಯಿತು. ಯಾರ್ಯಾರು ಮುಖ್ಯವಾಹಿನಿಗೆ ಬರುವುದಕ್ಕೆ ಸಿದ್ಧರಾದರೂ ಅವರನ್ನು ಸ್ವಾಗತಿಸಲಾಯಿತು ಮತ್ತು ಸಮಾಜದ ಜೊತೆಗೆ ಅವರು ಸಮ್ಮಿಲನಗೊಳ್ಳುವ ರೀತಿಯಲ್ಲಿ ಮಾಡಲಾಯಿತು. ಹೀಗೆ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂತ ಕಠಿಣ ನಿರ್ಣಯ ಇರಬಹುದು, ಇಡೀ ದೇಶದಲ್ಲಿದ್ದಂತಹ ಗೂಢಚರ್ಯ ಮತ್ತು ಪೊಲೀಸ್ ಇಲಾಖೆಯ ಸಶಕ್ತೀಕರಣ, ಆಧುನಿಕೀಕರಣಗಳಿರಬಹುದು. ಇವೆಲ್ಲದರ ಹಿಂದಿರುವಂತಹ ಒಂದು ಪ್ರಮುಖ ಶಕ್ತಿ ಅಮಿತ್ ಶಾಜಿ ಅವರು. ಅವರ ದೇಶಭಕ್ತಿಗೆ ಸಮಾನಾಂತರವಾಗಿ ಅವರ ದೇಶಭಕ್ತಿಯ ಧ್ವನಿಗೆ ಪ್ರತಿಧ್ವನಿಯಾಗಿ ನಿಂತವರು ದಕ್ಷಿಣ ಕನ್ನಡದ ತುಳುನಾಡಿನ ಜನ. ಇವರು ದೇಶ ತೆಗೆದುಕೊಳ್ಳುವಂತ ಯಾವುದೇ ನಿರ್ಣಯ, ರಾಷ್ಟ್ರೀಯ ಹಿತಾಸಕ್ತಿಯ ನಿರ್ಣಯ, ಆ ಸಂದರ್ಭದಲ್ಲಿ ಒಂದಿಷ್ಟು ಚಾಚು ತಪ್ಪದೆ ಅದನ್ನು ಪಾಲಿಸಿದಂತ ಜನ. ನಾವು ಯಾರಿಲ್ಲಿ ಸಾವಿರ ಸಂಖ್ಯೆಯಲ್ಲಿ ಸೇರಿದ್ದೇವೆ, ನಾವೇ ಇದಕ್ಕೆ ಶಕ್ತಿ. ಹಾಗಾದ್ರಿಂದ ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮಾನ್ಯ ಅಮಿತ್ ಶಾಜಿ ಅವರು ಈಗಾಗಲೇ ಹೇಳಿದ ಹಾಗೆ ಗುಜರಾತಿನಲ್ಲಿ ಬೇರೆ ಬೇರೆ ಕ್ರಾಂತಿಯನ್ನು ಮಾಡಿದ ಕಾರಣಕ್ಕೋಸ್ಕರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ರಾಜ್ಯ ಮತ್ತು ರಾಷ್ಟ್ರದ ಕಾರ್ಯಕರ್ತನಾಗಿ, ಪದಾಧಿಕಾರಿಯಾಗಿ 2014ನೇ ಇಸ್ವಿನಲ್ಲಿ ಇಡೀ ಜಗತ್ತೇ ಮೂಗಿನ ಮೇಲೆ ಬೆರಳಿಡುವ ಹಾಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಮಾಡುವಲ್ಲಿ ಕೂಡ ತನ್ನ ಅದ್ವಿತೀಯ ಪಾತ್ರವನ್ನು ನಿರ್ವಹಣೆ ಮಾಡಿದಂಥ ಒಬ್ಬ ಅಸಾಮಾನ್ಯ ಶ್ರೇಷ್ಠ ನಾಯಕ ಅಮಿತ್ ಶಾಜಿ ಅವರು. ಅವರಿಗೆ ಸಿಕ್ಕಿರುವಂಥ ದೇಶಭಕ್ತಿಯ ಶಿಕ್ಷಣ ಅದು ಸಂಘದ ಶಾಖೆಯಲ್ಲಿ ಇರಬಹುದು, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯದ ಸಂದರ್ಭದಲ್ಲಿ ಇರಬಹುದು, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಸಂದರ್ಭದಲ್ಲಿ ಇರಬಹುದು. ಅದನ್ನು ತಾನು ಪಡೆದುಕೊಂಡಿರುವಂತಹ ಶಿಕ್ಷಣವನ್ನು ತನ್ನ ಜೀವನ ಪೂರ್ತಿ ತಾನು ಅನುಷ್ಠಾನಗೊಳಿಸಿ ತಾನು ಯಾರು ಮತ್ತು ತಾನು ಹೇಗೆ ಅನ್ನುವುದನ್ನು ಜಗತ್ತಿನ ಮುಂದೆ ಬಿಂಬಿಸಿದಂತ ಒಬ್ಬ ಶ್ರೇಷ್ಠ ನಾಯಕ ಅಮಿತ್ ಶಾಜಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಪ್ರಾಯಶಃ ಈ ಇಡೀ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥದ್ದು ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಒಂದು ತಂಡ. ಅಮಿತ್ ಶಾಜಿ ಅವರು ಪುತ್ತೂರಿಗೆ ಇದು ಮೊದಲನೇ ಬಾರಿ ಬರ್ತಾ ಇರುವುದಲ್ಲ. 2018ನೇ ಇಸ್ವಿಯ
ಫೆಬ್ರವರಿ ತಿಂಗಳಲ್ಲಿ, ಇದೇ ಫೆಬ್ರವರಿ ತಿಂಗಳಲ್ಲಿ ವಿವೇಕಾನಂದದ ನೆಹರು ನಗರ ಕ್ಯಾಂಪಸ್ನಲ್ಲಿ ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ರು. ಅಲ್ಲಿ ಸುಮಾರು 8,000 ಜನ ಕಾಲೇಜು ವಿದ್ಯಾರ್ಥಿ ತರುಣಿಯರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅವರ ಜೊತೆ ಸಂವಾದ ನಡೆಸಿದರು. ಅವಾಗ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ಮಂತ್ರಿಗಳಾಗಿರಲಿಲ್ಲ. ಅವಾಗ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಅವರು ಬರ್ತಾ ಇರುವಂತಹ 2ನೇ ಕಾರ್ಯಕ್ರಮವೂ ಕೂಡ ಪುತ್ತೂರಿನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಸೇರುವಂತ ಮೈದಾನ ಎಲ್ಲಿದೆ ಅಂತ ಹೇಳಿದಾಗ ಅದಕ್ಕೆ ಮತ್ತೆ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಮೈದಾನವೇ ಎಲ್ಲರಿಗೂ ಕಾಣಿಸಿತ್ತು. ಸುಮಾರು ಈ ಸಭಾಂಗಣ ತುಂಬಿ ತುಳುಕಬೇಕಾದ್ರೆ ಇಲ್ಲಿ ಸೇರುವಂತ ಸಂಖ್ಯೆ ಇದಕ್ಕೆ ಸಾಕ್ಷಿ. ಎಷ್ಟು ಚೇರ್ಗಳನ್ನು ಇಡಲಾಗಿತ್ತೋ ಆ ಎಲ್ಲ ಚೇರ್ಗಳು ಭರ್ತಿ. ಆಮೇಲೆ ಹಿಂದ್ಗಡೆ ಒಂದು 10-15 ಅಡಿ, ಒಂದು 20 ಅಡಿ ಅಗಲದ ಗ್ಯಾಪ್ ನೀಡಲಾಗಿತ್ತು. ಆ ಗ್ಯಾಪ್ಗಳೆಲ್ಲರೂ ಜನ ನಿಂತ್ಕೊಳ್ಳಿಕ್ಕಾಯ್ತು. ಇಲ್ಲಿ ಅದರ ನಂತರ ಬಂದಂಥವರು ಇಲ್ಲಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಪಕ್ಕದಲ್ಲಿ ಹತ್ರ ಒಂದು 4-5 ಸಾವಿರ ಜನ ನಿಂತ್ಕೊಂಡಿದ್ದಾರೆ. ಇಲ್ಲಿ ಜಾಮ ಆಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇದ್ದ ಕಾರಣದಿಂದನೇ ವಿವೇಕಾನಂದ ತೆಂಕಿಲಾದ ಆಂಗ್ಲ ಮಾಧ್ಯಮ ಶಾಲೆಯ ಒಳಗಿನ ಸಭಾಂಗಣದಲ್ಲಿ ಕೂಡ ಒಂದು ದೊಡ್ಡ LED ಪರದೆಯನ್ನ ಸಿದ್ಧಪಡಿಸಲಾಗಿದೆ. ಅಮಿತ್ ಶಾಜಿ ಅವರು ಬಂದ ನಂತರ ಬಹುಶಃ ನಿಮಗೆ ವೇದಿಕೆ ಕಾಣಿಸೋದಿಲ್ಲ ಅಂತ ಆದರೆ ದಯವಿಟ್ಟು ನೀವು ಆ ಒಳಗಿನ ಸಭಾಂಗಣವನ್ನು ಬಳಸಿಕೊಳ್ಬಹುದು. ಅಲ್ಲಿ ಕೂಡ ಒಂದಷ್ಟು ತುಂಬಿದೆ. ಈಗ ಇಲ್ಲಿ ಯಾರಿಗೆ ನಿಂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅವರು ದಯವಿಟ್ಟು ಆ ಸಭಾಂಗಣವನ್ನು ಕೂಡ ಬಳಸಬಹುದು. ವೇದಿಕೆ ಕಾಣಲಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ವೇದಿಕೆ ಹಿಂಭಾಗದಲ್ಲಿ ಒಂದು ದೊಡ್ಡ LED ಪರದೆ, ಹಾಗೆ ಆ ಭಾಗದಲ್ಲಿ 3 ಕಡೆ, ಈ ಭಾಗದಲ್ಲಿ 3 ಕಡೆ LED ಪರದೆಗಳನ್ನು ಹಾಕಲಾಗಿದೆ. ಸೊ ಅಲ್ಲಿ ಕೂಡ ಕಾರ್ಯಕ್ರಮವನ್ನು ನಾವು ವೀಕ್ಷಿಸಬಹುದು. ವಿವೇಕಾನಂದ ವಿದ್ಯಾವರ್ಧಕ ಸಂಘ ನಮಗೆಲ್ಲರಿಗೂ ತಿಳಿದಿರೋ ಹಾಗೆ 100 ವರ್ಷಗಳ ಇತಿಹಾಸ ಇರುವಂತಹ ಸಂಸ್ಥೆ. ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು 80 ಸಂಸ್ಥೆಗಳು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 20,000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು, 1,450 ಸಿಬ್ಬಂದಿಗಳು, ಶಿಕ್ಷಕೇತರ ಬಂಧುಗಳು, ಹಾಗೆ 27 ಬೇರೆ ಬೇರೆ ಸ್ಥಳಗಳಲ್ಲಿ 27 ಕ್ಯಾಂಪಸ್ಗಳು. ಅದು ಪುತ್ತೂರಿನಲ್ಲಿರ್ಬೋದು, ಬೆಳ್ತಂಗಡಿಯಲ್ಲಿರ್ಬೋದು, ಬಂಟ್ವಾಳದಲ್ಲಿರ್ಬೋದು, ಸುಳ್ಯದಲ್ಲಿರ್ಬೋದು, ಪಕ್ಕದ ಕಾಸರಗೋಡಿನ ಪೆರ್ಲದಲ್ಲಿರ್ಬೋದು. ಇಲ್ಲೆಲ್ಲವೂ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅನ್ಯಾನ್ಯ ಚಟುವಟಿಕೆಗಳು ಬೇರೆ ಬೇರೆ ಸಂಸ್ಥೆಗಳ ಹೆಸರಿನಲ್ಲಿ ನಡೀತಾ ಇದೆ. ಆ ಕಡೆ ಮೇಲ್ವರ್ಗದ ಶಿಕ್ಷಣವನ್ನು ನೋಡಿದರೆ PG ಇರಬಹುದು, ಇಂಜಿನಿಯರಿಂಗ್ ಪದವಿ ಇರಬಹುದು, ಲಾ ಕಾಲೇಜ್ ಇರಬಹುದು, ಶಿಕ್ಷಣ ಮಹಾವಿದ್ಯಾಲಯ ಇರಬಹುದು. ಕೆಳಗಡೆ ಬಂದ್ರೆ ಶಿಶು ಮಂದಿರಗಳಿರ್ಬೋದು, LKG UKGಗಳಿರ್ಬೋದು. ಇವೆಲ್ಲವೂ ಕೂಡ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಕೆಳಗಡೆ ನಡೀತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆಗಳು. ಇಲ್ಲಿ ಕೇವಲ ಸೇವೆಯ ಮನೋಭಾವವನ್ನು ಇಟ್ಟುಕೊಂಡು ಹಣ ಸಂಗ್ರಹದ ಉದ್ದೇಶಕ್ಕಿಂತ ಹೊರಗಡೆ ಎತ್ತರದ ಉದ್ದೇಶದಿಂದ ಈ ಸಂಸ್ಥೆಗಳು ನಡೆಸಲಾಗ್ತಾ ಇದೆ. ಈ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯಲ್ಲಿ 450ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಸಮಯ, ತಮ್ಮ ಶ್ರಮ, ತಮ್ಮ ಹಣ, ತಮ್ಮ ಬೆವರು ಇವೆಲ್ಲವನ್ನು ಕೂಡ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಆ ಸಂಸ್ಥೆಗಾಗಿ ವ್ಯಯಿಸ್ತಾ ಇದ್ದಾರೆ. 10 ಕಾರ್ಯಕರ್ತರು ರಾತ್ರಿ ಹಗಲೆನ್ನದೇ ಆ ಸಂಸ್ಥೆಯ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಶಿಕ್ಷಣ ಸಂಸ್ಥೆಯ ಈ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಆ ಶಿಕ್ಷಣ ಸಂಸ್ಥೆಗೂ ಒಂದು ಹೆಮ್ಮೆಯ ಸಂಗತಿ. ಈಗಾಗಲೇ ಬೇರೆ ಬೇರೆ ಭಾಗಗಳಿಂದ ವಿವಿಧ ರೀತಿಯ ವಾಹನಗಳಲ್ಲಿ ಯಾರ್ಯಾರು ಬಂದಿದ್ದೀರಿ, ನಿಮಗೆ ಪ್ರಾಯಶಃ ನಿಮ್ಮ ವಾಹನ ಪಾರ್ಕಿಂಗ್ ಮಾಡಿರುವಂಥ ಜಾಗ ತಿಳಿದಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆ, ನೀವು ವಾಪಸ್ ಹೋಗಬೇಕಾದ್ರೂ ಕೂಡ ಅದೇ ಭಾಗಕ್ಕೆ, ಅದೇ ಜಾಗಕ್ಕೆ ಹೋಗಬೇಕು. ನಿಮ್ಮ ಯಾವುದೇ ವಾಹನವನ್ನು ಇಲ್ಲಿಗೆ ತರಲಿಕ್ಕಿಲ್ಲ. ನಿಮ್ಮ ವಾಹನವನ್ನು ಎಲ್ಲಿ ಪಾರ್ಕ್ ಮಾಡಿದ್ದೀರಿ, ಸ್ವಲ್ಪ ನಡ್ಕೊಂಡೇ ಬಂದಿದ್ದೀರಿ, ಕಷ್ಟ ಕೊಟ್ಟಿದ್ದೇವೆ, ಆದರೂ ಇನ್ನು ಸ್ವಲ್ಪ ಕಷ್ಟ. ಕಾರ್ಯಕ್ರಮ ಮುಗಿದ ನಂತರನೂ ಸುಸ್ತಾಗಿರ್ತದೆ, ವಾಪಸ್ ಕೂಡ ನಡ್ಕೊಂಡು ಹೋಗಿ ಆ ವಾಹನದಲ್ಲೇ ನಾವು ವಾಪಸ್ ಹೋಗಬೇಕು. ವಿಶೇಷವಾಗಿ ಉಪ್ಪಿನಂಗಡಿ ಭಾಗದಿಂದ ಬಂದಂಥ ವಾಹನಗಳು, ಅದು ಬೆಳ್ತಂಗಡಿ ಇರ್ಬೋದು, ಆ ಕಡೆ ಮಣಂತ್ಯಾರ್ ಇರ್ಬೋದು, ನೆಲ್ಯಾಡಿ ಇರ್ಬೋದು, ಈ ಭಾಗದಿಂದ ಬಂದಂಥ ಎಲ್ಲ
ವಾಹನಗಳನ್ನು ಸ್ವಾಮಿ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಪಾರ್ಕಿಂಗ್ ಮಾಡಲಾಗಿದೆ. ಸ್ವಲ್ಪ ದೂರ ಇದೆ ನಡೆದು ಹೋಗ್ಲಿಕ್ಕೆ. ವಾಪಸ್ ಹೋಗ್ಬೇಕಾದ್ರೆ ನಾವೆಲ್ಲರೂ ಶಾಂತ ರೀತಿಯಿಂದ ಆ ಭಾಗಕ್ಕೆ ತಲುಪಬೇಕು. ಹಾಗೆ ಈ ಭಾಗ ಸುಳ್ಯ ಭಾಗದಿಂದ ಬಂದಂಥವರಿಗೂ ಕೂಡ ಅಷ್ಟೇನೆ. ಪಕ್ಕದ ಬೈಪಾಸಿನ ಕೊನೆಯಲ್ಲಿ ಇರುವಂತಹ ಸುಭದ್ರ ಕಲಾಮಂದಿರ, ಅದರ ಭಾಗದಲ್ಲಿ ಮುಂಭಾಗದಲ್ಲಿ ಒಂದು ದೊಡ್ಡ ಗ್ರೌಂಡ್ನಲ್ಲಿ ನಿಮ್ಮೆಲ್ಲ ಬಸ್ಗಳನ್ನು ಪಾರ್ಕ್ ಮಾಡಲಾಗಿದೆ. ಅಲ್ಲಿಗೆ ನಾವು ವಾಪಸ್ ಹೋಗಿ ಬಸ್ನಲ್ಲಿ ಹೋಗಬೇಕು. ಹಾಗೆ ಬಂಟ್ವಾಳ ಭಾಗದಿಂದ ಬರುವಂಥವರಿಗೆ ಬೈಪಾಸ್ನಲ್ಲಿರುವಂಥ ಅಶ್ಮಿ ಕಂಪೌಂಡ್ಸ್ನ ಹಿಂಭಾಗದಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದಲ್ಲದೆ ಒಂದು 8 ಕೇಂದ್ರಗಳಲ್ಲಿ ಖಾಸಗಿ ವಾಹನಗಳಿಗೆ, ಬೈಕ್ಗಳಿಗೆ, ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ತುಂಬ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕಳೆದ ಸುಮಾರು 10 ದಿನಗಳಿಂದ ನಮ್ಮ ಸ್ವಯಂ ಸೇವಕರೆಲ್ಲರೂ ಕೂಡ ಹಗಲಿರುಳೆನ್ನದೆ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಸ್ವಲ್ಪವೂ ಲೋಪ ಬರದ ರೀತಿಯಲ್ಲಿ, ಚ್ಯುತಿ ಬರದ ರೀತಿಯಲ್ಲಿ ನಾವೆಲ್ಲರೂ ಸಹಕರಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್, ಕ್ಯಾಂಪ್ಕೋ ಸಂಸ್ಥೆ, ಆಮೇಲೆ ಅಡಿಕೆ ಸಂಶೋಧನಾ ಪ್ರತಿಷ್ಠಾನ, ಮಂಗಳೂರು ವಿಶ್ವವಿದ್ಯಾನಿಲಯ ಇವರೆಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನೆಹರು ನಗರದ ಕ್ಯಾಂಪಸ್ನಲ್ಲಿ ಕಳೆದ 5 ವರ್ಷಗಳಿಂದ ಕೃಷಿ ಯಂತ್ರ ಮೇಳ ಮತ್ತು ಕನಸಿನ ಮನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಪರಿಕಲ್ಪನೆ ಅಡಿಯಲ್ಲಿ ಒಂದು ದೊಡ್ಡ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ನಿನ್ನೆ ಪ್ರಾರಂಭ ಆಗಿದೆ. ಇವತ್ತು ಮತ್ತು ನಾಳೆ ಆ ಯಂತ್ರ ಮೇಳ ನಡೀತಾ ಇದೆ. ಎಲ್ಲರಿಗೂ ಬಹುಶಃ ಅಮಿತ್ ಶಾ ಅವರು ಟೇಕ್ ಆಫ್ ಆಗಿರುವಂತ ಮಾಹಿತಿ ಬಂದಿದೆ ಅಂತ ನಾನು ತಿಳ್ಕೊಳ್ತೇನೆ. ತುಂಬಾ ಸಂತೋಷದ ಉದ್ಗಾರ ನಿಮ್ಮ ಕಡೆಯಿಂದ ಬರ್ತಾ ಇದೆ. ಒಂದು ಘೋಷಣೆ ಹಾಕೋಣ ಜೋರಾಗಿ. ಘೋಷಣೆ ಹಾಕಬೇಕಾದ್ರೆ ಒಂದು ಕಂಡೀಷನ್, ನಾನು ಆಗಲೇ ಮಾಡಿದ ಹಾಗೆ ನಮ್ಮ 4 ಬೇರೆ ಬೇರೆ ತಾಲೂಕಿನವರು ಬೇರೆ ಬೇರೆ ಘೋಷಣೆ ಹಾಕಬೇಕು. ಆಗ್ಬೋದಲ್ವಾ? ಬೇರೆ ಬೇರೆ ತಾಲೂಕಿನವ್ರದ್ದು ಬೇರೆ ಬೇರೆ ಘೋಷಣೆ. ತಾಯಿ ಭಾರತಿಗೆ ಜಯಕಾರ. ಪುತ್ತೂರು ಇದೆ, ಬಂಟ್ವಾಳ ಇದೆ, ಬೆಳ್ತಂಗಡಿ ಇದೆ ಮತ್ತು ಸುಳ್ಯ ಇದೆ. ದೂರದ ಸುಳ್ಯದಿಂದ ಮೊದಲು ಪ್ರಾರಂಭ ಮಾಡೋಣ. ಸುಳ್ಯದವರು ಮಾತ್ರ ಜೈಕಾರ ಹಾಕಬೇಕು, ಉಳಿದವರು ಯಾರು ಹಾಕುವಾಗಿಲ್ಲ. ನಮ್ಮ ಧ್ವನಿಗೆ ಒಂದು ಸಣ್ಣ ಸ್ಪರ್ಧೆ. ಬಲವಾದ ಸ್ವರದಲ್ಲಿ ಮೊದಲು ಸುಳ್ಯದವರು ಘೋಷಣೆ ಹಾಕ್ತಾರೆ, ಆಮೇಲೆ ಬೆಳ್ತಂಗಡಿಯವರು ಹಾಕ್ತಾರೆ, ಆಮೇಲೆ ಬಂಟ್ವಾಳದವರು ಹಾಕ್ತಾರೆ, ಮತ್ತೆ ಕೊನೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸಿರುವಂತ ಪುತ್ತೂರಿನವರು ಹಾಕ್ತಾರೆ. ಹಾಗಾಗಿ ಯಾರ ಸ್ವರ ಆಗಸದೆತ್ತರಕ್ಕೆ ತಲುಪ್ತದೆ ಅನ್ನುವಂಥ ಸಣ್ಣ ಸ್ಪರ್ಧೆಯನ್ನೇ ಮಾಡೋಣ. ಸುಳ್ಯದಿಂದ ಪ್ರಾರಂಭ ಮಾಡುದ. ತಾಯಿ ಭಾರತಿಗೆ ಜೈಕಾರ. ನಮ್ಮ ಘೋಷಣೆಗಳು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಮೋದಿಜಿ ಅವರಿಗೆ ಕೇಳಿಸ್ಬೇಕು. ನಮ್ಮ ಗಡಿಯಲ್ಲಿ ರಕ್ಷಣೆಯನ್ನು ಮಾಡ್ತಾ ಇರುವಂತ, ರಾತ್ರಿ ಹಗಲು ನಮ್ಮನ್ನು ಕಾಯ್ತಾ ಇರತಕ್ಕಂಥ ನಮ್ಮ ಶ್ರೇಷ್ಠ ಸೈನಿಕರಿಗೆ ತಲುಪಬೇಕು. ನಮ್ಮನ್ನು ಕಾಯುವ ಕೆಲಸದಲ್ಲಿ ಹುತಾತ್ಮರಾದಂತಹ ಆ ಸೇನಾನಿಗಳು ಯಾರ್ಯಾರಿದ್ದಾರೋ ಅವರಿಗೂ ತಲುಪಬೇಕು. ಇಂತಹ ದೊಡ್ಡ ಸ್ವರದಲ್ಲಿ ನಾವು ಘೋಷಣೆಗಳನ್ನು ಹಾಕಬೇಕು. ಸುಳ್ಯದವರು ಪ್ರಾರಂಭ ಮಾಡಿದ. ಜಯ ಬಲ ಭಾರತ್ ಮಾತಾ ಕಿ. ಸುಳ್ಯದವರು ಮಾತ್ರ ಹಾಕಿದಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಬಂದಿದೆ. ಹಾ, ಉಳಿದವ್ರು ಯಾರು ಹಾಕ್ಲಿಕ್ಕಿಲ್ಲ. ಸುಳ್ಯದವ್ರಿಗೆ ಇನ್ನೊಂದು ಚಾನ್ಸ್. ಬೋಲೋ ಭಾರತ್ ಮಾತಾ ಕಿ. ಈಗ ಬೆಳ್ತಂಗಡಿಗೆ ಬರಬೇಕು. ವಾಹ್, ನೀವೆಲ್ಲಿದ್ದೀರಿ ಅಂತ ಗೊತ್ತಾಯ್ತು. ಬೆಳ್ತಂಗಡಿಯವರು, ಬೆಳ್ತಂಗಡಿಯ ತರುಣ ಕಾರ್ಯಕರ್ತರ ಪಡೆ, ನಿಮ್ಮ ಧ್ವನಿ ದೊಡ್ಡದು ಅಂತ ಎಲ್ರಿಗೂ ಗೊತ್ತಿದೆ. ಬೆಳ್ತಂಗಡಿಯವರು ಘೋಷಣೆ ಹಾಕೋಣ. ಜಯ ಬೋಲೋ ಭಾರತ್ ಮಾತಾ ಕಿ. ವಾಹ್, ಸೂಪರ್. ಬಂಟ್ವಾಳಕ್ಕೆ, ಬಂಟ್ವಾಳದವ್ರು ಏನು ಕಡಿಮೆ ಆಗಬಾರ್ದು. ಬಂಟ್ವಾಳದ ಕಾರ್ಯಕರ್ತರಲ್ಲೂ ಭಾರತ್ ಮಾತಾಗೆ ಜೈ ಘೋಷಣೆಗೆ ಹೋಗಬೇಕು. ಈಗ ಬಂಟ್ವಾಳದ ಕಾರ್ಯಕರ್ತರು ಜಯ ಬೋಲೋ ಭಾರತ್ ಮಾತಾ ಕಿ. ಇನ್ನೊಮ್ಮೆ ಸ್ವಲ್ಪ ಕೇಳಿಸ್ಬೇಕು ಬಂಟ್ವಾಳದವರು. ವಾಪಸ್ ಭಾರತ್ ಮಾತಾ ಕಿ. ಈಗ ಪುತ್ತೂರಿನವರು, ಉಳಿದವರು ಯಾರು ಹಾಕ್ಲಿಕ್ಕಿಲ್ಲ. ಈಗ ಪುತ್ತೂರಿನವರು ಆಗ್ಬೋದಲ್ವಾ? ಹಾ, ಪುತ್ತೂರಿನವರು ಬಹುಶಃ ಎಲ್ಲ ಕಡೆ ಹರಡಿಕೊಂಡಿದ್ದಾರೆ. ಹಾ, ವಿಐಪಿಗಳು, ವಿವಿಐಪಿಗಳೆಲ್ಲರೂ ಸೇರ್ಕೊಂಡ ಹಾಗೆ. ಈಗ ಪುತ್ತೂರಿನವ್ರ ಘೋಷಣೆ ಹಾಕುದಾ? ಹಾ,
ನಾನು ಸೇರ್ಕೊಂಡ ಹಾಗೆ ಪುತ್ತೂರಿನವನೇ ಆಗಿರೋದ್ರಿಂದ ಜಯ ಬೋಲೋ ಭಾರತ್ ಮಾತಾ ಕಿ. ಹಾ, ಈಗ ಒಳ್ಳೆ ಸಂಖ್ಯೆ ಕಾಣಿಸ್ತಾ ಇದೆ, ತುಂಬಾ ಸಂತೋಷ ಆಯ್ತು. ಎಲ್ಲ ತಾಲೂಕಿನವರು ಈಗ ಘೋಷಣೆ ಹಾಕುವಾಗಲೇ ಇಲ್ಲಿಗೆ ಒಂದು ಕಿಕ್ಕಿರಿದ ಸಂಖ್ಯೆಯಿಂದ ಬಂದಂತ ಸ್ವರ ಕೇಳಿಸ್ತಾ ಇತ್ತು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೇಳಿಸ್ತಾ ಇತ್ತು. ಈಗ 4 ತಾಲೂಕಿನ ಒಟ್ಟಿಗೆ ಹಾಕಿದ್ರೆ ಆಗಿರ್ತದೆ, ಖಂಡಿತ ಕೇಳಿಸ್ತದಲ್ಲ. ಈಶ್ವರಮಂಗಲದವರೆಗೆ ಕೇಳಿಸ್ತದಲ್ಲ, ಈಶ್ವರಮಂಗಲದವರೆಗೆ ಕೇಳಿಸ್ಬೇಕು. ಕೇಳಿಸ್ಬೇಕಾದ್ರೆ 2 ಕೈಗಳನ್ನು ಮುಷ್ಟಿ ಹಿಡ್ಕೊಂಡು ಮೇಲಕ್ಕೆ ಎತ್ತಿ ಘೋಷಣೆಗಳನ್ನು ಹಾಕಬೇಕು. ಭಾರತ್ ಮಾತಾ ಕಿ ಜೈ ಹೇಳಬೇಕು, ಒಂದೇ ಮಾತರಂ ಹೇಳಬೇಕು. ನಾನು ಒಂದೇ ಅಂತ ಹೇಳ್ತೇನೆ, ಮಾತರಂ ಅಂತ ಹೇಳಬೇಕು. ಈ ದೇಶದ ರಕ್ಷಣೆ ಯಾರ ಹೊಣೆ ಅಂತ ನಾನು ಕೇಳ್ತೇನೆ, ನಮ್ಮ ಹೊಣೆ ನಮ್ಮ ಹೊಣೆ ಅಂತ 2 ಸಲ ಹೇಳಬೇಕು. ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ, ಈ ದೇಶದ ರಕ್ಷಣೆ ಯಾರ ಹೊಣೆ, ನಮ್ಮ ಹೊಣೆ ನಮ್ಮ ಹೊಣೆ ಅಂತ ಹೇಳಬೇಕು. ತನ್ನ ಮೂಲಕ ತಾಯಿ ಭಾರತಿಗೆ ನಾವು ನಮ್ಮ ದೇಶಭಕ್ತಿಯ ಸಮರ್ಪಣೆ ಮಾಡಬೇಕು. ಘೋಷಣೆ ಹಾಕುದಾ? 2 ಕೈಗಳನ್ನು ಮೇಲಕ್ಕೆತ್ತಿ ಮುಷ್ಟಿ ಕಟ್ಟಿ ಬಿಗಿ ಹಿಡಿದು ಘೋಷಣೆಗಳನ್ನು ಹಾಕಬೇಕು. 3 ಘೋಷಣೆಗಳು ಮುಂದುವರಿಸೋದಲ್ವಾ? ಜಯ ಬೋಲೋ ಭಾರತ್ ಮಾತಾ ಕಿ. ಫೋಟೋದವರು ಇದ್ದೀರಲ್ಲ, ಸ್ವಲ್ಪ ಆ ಕಡೆ ತಿರುಗಿಸಿ. ಜಯ ಬೋಲೋ ಭಾರತ್ ಮಾತಾ ಕಿ, ಜಯ ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಈಗ ಈ ದೇಶದ ರಕ್ಷಣೆ ಯಾರ ಹೊಣೆ ಅಂತ ಕೇಳ್ತೇನೆ, 2 ಸಲ ನಮ್ಮ ಹೊಣೆ ನಮ್ಮ ಹೊಣೆ ಅಂತ ಹೇಳ್ಬೇಕು. ಅದು ಒಂದೇ. ಈ ದೇಶದ ರಕ್ಷಣೆ ಯಾರ ಹೊಣೆ? ನಮ್ಮ ಹೊಣೆ. ಈ ದೇಶದ ರಕ್ಷಣೆ ಯಾರ ಹೊಣೆ? ಈ ದೇಶದ ರಕ್ಷಣೆ ಯಾರ ಹೊಣೆ? ಶ್ರೇಷ್ಠ ನೇತಾರ ಅಮಿತ್ ಶಾ ಜಿ ಅವರಿಗೆ ಜೈ. ಶ್ರೇಷ್ಠ ನೇತಾರ ಅಮಿತ್ ಶಾ ಜಿ ಅವರಿಗೆ ಜಯ ಬೋಲೋ ಭಾರತ್ ಮಾತಾ ಕಿ. ನೀವು ಕುಳಿತುಕೊಂಡು ಅಲ್ಲಿಗೆ ಎಲ್ರಿಗೂ ನೀರು ಸಿಕ್ಕಿದೆಯಲ್ಲ? ಎಲ್ಲೆಲ್ಲಿಗೆ ನೀರು ಸಿಕ್ಕಿದೆ ಒಂದ್ಸಲ ಕೈ ಎತ್ತೀರಾ? ಹಾ, ಈಗ ಇನ್ನೊಮ್ಮೆ ಕೈ ಎತ್ತಬೇಕು. ನೀರು ಮಾತ್ರ ಸಿಕ್ಕಿದೆ, ಮಜ್ಜಿಗೆ ಸಿಗ್ಲಿಲ್ಲ ಅನ್ನೋರು ಕೈ ಎತ್ತೀರಾ? ಈಗ ಮಜ್ಜಿಗೆ ಎಲ್ರಿಗೆ ಯಾರಿಗೆ ಸಿಕ್ಕಿದೆ ಅನ್ನೋರು ಕೈ ಎತ್ತಿ. ಎಲ್ಲರಿಗೂ ಸಿಕ್ಕಿದೆ. ಈಗ ಇನ್ನೊಂದು ಬಹಳ ಸುಲಭದ್ದು, ಚಾಕ್ಲೇಟ್ ಸಿಕ್ಕಿದಲ್ಲ? ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ಕೊಟ್ಟಂತ ನಮ್ಮ ಗೌರವಾನ್ವಿತ ನರೇಂದ್ರ ಮೋದಿ ಅವರ ಆಶಯಕ್ಕೆ ಅನುಗುಣವಾಗಿ ನಾವು ಯಾರ್ಯಾರು ಚಾಕ್ಲೇಟ್ ಅನ್ನು ತೆಗೆದುಕೊಂಡಿದ್ದೇವೆ, ಆನಂದದಿಂದ ಸಂತೋಷದಿಂದ ಅದನ್ನು ಒದಗಿಸಿದಂತ ಕ್ಯಾಂಪ್ಕೋವನ್ನು ಸ್ಮರಿಸಿಕೊಂಡು ಚಾಕ್ಲೇಟ್ ತಿನ್ಬೇಕು, ಆಸ್ವಾದಿಸಬೇಕು. ಆಮೇಲೆ ಜೊತೆಯಲ್ಲಿ ಚಾಕ್ಲೇಟ್ ರ್ಯಾಪರ್ಗಳಿದೆಯಲ್ಲ, ದಯವಿಟ್ಟು ನಮ್ಮ ಕಿಸೆಗೆ ಅದನ್ನು ತುಂಬಿಸ್ಬೇಕು. ನಾವು ಕೈಯಲ್ಲಿ ಇಟ್ಕೊಳ್ಬೋದು ಅಥವಾ ಕಿಸೆಯಲ್ಲಿ ತುಂಬಿಸ್ಕೊಳ್ಬೋದು. ವಾಪಸ್ ಹೋಗ್ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ಕಡೆ ಕಸದ ಬುಟ್ಟಿಗಳಿದ್ದಾರೆ, ಅಲ್ಲಿ ಹಾಕಬಹುದು. ಇಲ್ಲ ಯಾರ್ಯಾರಿಗೆ ಕಸದ ಬುಟ್ಟಿ ಸಿಗ್ಲಿಲ್ಲ, ದಯವಿಟ್ಟು ತಮ್ಮ ಮನೆಯಲ್ಲೂ ಕಸದ ಬುಟ್ಟಿ ಇರ್ತದೆ, ಅಲ್ಲಿ ತನಕ ಅದನ್ನು ತೆಗೆದುಕೊಂಡು ಹೋಗಬೇಕು. ಹೀಗಾಗಿ ಸ್ವಚ್ಛತೆ, ಶಿಸ್ತು, ಸಮನ್ವಯ ಇವೆಲ್ಲವನ್ನು ನಾವು ತುಂಬಾ ಆದ್ಯತೆಯ ನೆಲೆಯಲ್ಲಿ ನಾವು ನಿರ್ವಹಿಸಬೇಕು. ಈಗಾಗಲೇ ಅಮಿತ್ ಶಾ ಜಿ ಅವರ ವಾಹನ ಇದು ಇಲ್ಲಿ ಪಕ್ಕದ NRCC ಪಕ್ಕದಲ್ಲಿ ಲ್ಯಾಂಡ್ ಆಗಿದೆ. ಅಲ್ಲಿಂದ ವಾಹನ ಮುಖಾಂತರ ಅವರು ಈ ಕಡೆ ತಲುಪುವರಿದ್ದಾರೆ. ಇನ್ನು ಬಹುಶಃ ಒಂದು 5-10 ನಿಮಿಷದ ಒಳಗಡೆ ಅವರಿಲ್ಲಿಗೆ ತಲುಪ್ತಾರೆ. ದಯವಿಟ್ಟು ರಸ್ತೆ ಪಕ್ಕದಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ರೆ ಸುರಕ್ಷತೆ ದೃಷ್ಟಿಯಿಂದ ಯಾರ್ಯಾರು ಬೈಪಾಸ್ನಲ್ಲಿ ನಿಂತಿದ್ದಾರೆ ಅವರು ಅದನ್ನು ಖಾಲಿ ಮಾಡಬೇಕು.
ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕ್ಯಾಂಪ್ಕೋಗೆ ಸುವರ್ಣ ಮಹೋತ್ಸವದ ಸಂಭ್ರಮ. ರೈತರ ಹಿತ ಕಾಪಾಡುವಲ್ಲಿ ಅವಿರತ ಶ್ರಮಿಸುತ್ತಿರುವ ಕ್ಯಾಂಪ್ಕೋ ಸಂಸ್ಥೆಯು ಸಾರ್ಥಕ 50 ವರ್ಷಗಳನ್ನು ಪೂರೈಸಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಕ್ಯಾಂಪ್ಕೋ ಹಮ್ಮಿಕೊಂಡ ಅನೇಕ ಯೋಜನೆಗಳಿಗೆ ಅಡಿಗಲ್ಲು ಹಾಕುವ ಕಾರ್ಯಕ್ರಮ ಹಾಗೂ ಉದ್ಘಾಟನಾ ಸಮಾರಂಭ ಇಲ್ಲಿ ನಡೆಯಲಿದೆ. ಕ್ಯಾಂಪ್ಕೋ ಸುವರ್ಣ ಮಹೋತ್ಸವದ ಆಚರಣೆಯನ್ನು, ಅದರ ಉದ್ಘಾಟನೆಯನ್ನು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ನಡೆಸಲಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ, ಕರ್ನಾಟಕದ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ, Namaste and good evening to all. It's the most awaited moment of the day. Let's welcome Shri Amit Shah ji, Honorable Union Minister of Home Affairs and Cooperation, Shri Basavaraj Bommai, Honorable Chief Minister of Karnataka, and Shri BS Yediyurappa, former Chief Minister of Karnataka, to the stage. I request Shri A. Kishore Kumar Kodgi, President, the Camco Limited, to escort the dignitaries to the portrait of Bharat Mata. I request Shri A. Kishore Kumar Kodgi, President, the Camco Limited, to escort the dignitaries to the portrait of Bharat Mata. I request Shri Amit Shah ji, Honorable Union Minister of Home Affairs and Cooperation, Shri Basavaraj Bommai, Honorable Chief Minister of Karnataka, and Shri BS Yediyurappa, former Chief Minister of Karnataka, to offer floral tribute to the portrait of Bharat Mata and Sahakarita Ratna awardee, founder President of Camco, late Varanasi Subrai Bhatt. भारतीय परंपरा के अनुसार किसी भी अच्छे काम की शुरुआत दीप प्रज्वलन से करते हैं. Before we begin the program, may I now request Shri Amit Shah ji to kindly light the auspicious lamp. पुत्तूर के आराध्य देव श्री महालिंगेश्वर का स्मरण करते हुए प्रार्थना करती हूँ कि श्री महालिंगेश्वर की कृपा दृष्टि और अनुग्रह हमारे कार्यक्रम और हम सब पर रहे. इसी प्रार्थना के साथ आइए चले अंधकार से प्रकाश की ओर, पृथ्वी से आकाश की ओर, पदार्थ से सूक्ष्म की ओर, प्राणी से परमात्मा की ओर. एक प्रयास अज्ञान से ज्ञान की ओर. Lamp lighting is supposed to be bring a lot of positivity around the place where it is lit. ಪ್ರಜ್ವಲಿಸಿದ ದೀಪದ ಬೆಳಕು
ನಮಗೆಲ್ಲರಿಗೂ ದಾರಿದೀಪವಾಗಲಿ. ಕ್ಯಾಂಪ್ಕೋ ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೇರಲಿ, ದೇಶದ ಗಡಿ ದಾಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ. I request the dignitaries to offer floral tribute to the portrait of Bharat Mata and Sahakarita Ratna awardee, founder president of Camco, late Varanasi Subrai Bhatt. बोलो भारत माता के वंदे. जो सफ़र की शुरुआत करते हैं वे मंजिल भी पा लेते हैं. बस एक बार चलने का हौसला रखना ज़रूरी है, क्योंकि अच्छे इंसानों का तो रास्ता भी इंतज़ार करता है. It's been a long wait, no doubt, both for Puttur as well as for Camco. The wait is over. Today we are witnessing a historic moment. ಕಾರ್ಯಕ್ರಮದ ಆರಂಭದಲ್ಲಿ ವಂದೇ ಮಾತರಂ ಹಾಡಿನೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಈಗ ವಿವೇಕಾನಂದ ಪದವಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾ ಭಟ್ ಇವರಿಂದ ವಂದೇ ಮಾತರಂ. ಎಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತೇವೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾ पुलकितयामिनीं पुल्लकुसुमिता द्रुमदलशोभिनीं सुहासिनीं सुमधुरभाषिणीं सुखदां वरदां मातरं, वन्दे मातरम्. कोटि कोटि कंठ कल कल निनाद कराले, कोटि कोटि भुजे धृत खर करवाले, अबला के नो माये तो बले, बहुबलधारिणीं नमामि तारिणीं, रिपुदलवारिणीं मातरं, वन्दे मातरम्. तुमि विद्या तुमि धर्म तुमि हृदि तुमि मर्म, त्वं हि प्राणा शरीरे बाहुते तुमि मा शक्ति, हृदये तुमि मा भक्ति, तोमारयि प्रतिमा गडी मंदिरे मंदिरे, वन्दे मातरम्. त्वं हि दुर्गा दश प्रहरणधारिणी, कमला कमलदलविहारिणी, वाणी विद्यादायिनीं नमामि त्वां, नमामि कमलाम् अमलाम् अतुलां सुजलां सुफलां मातरं, वन्दे मातरम्. श्यामलां सरलां सुष्मितां भूषितां धरणीं भरणीं मातरं, वन्दे मातरम्, वन्दे मातरम्. भारत माता की जय. ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸುವುದರ ಜೊತೆಯಲ್ಲಿ ಕ್ಯಾಂಪ್ಕೋದ ಬಗ್ಗೆ ಸಂಕ್ಷಿಪ್ತ ವಿವರಗಳನ್ನು ನೀಡಬೇಕಾಗಿ ಕ್ಯಾಂಪ್ಕೋದ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೃಷ್ಣಕುಮಾರ್ HM ಅವರಲ್ಲಿ ವಿನಂತಿಸುತ್ತಿದ್ದೇನೆ.
ಎಲ್ಲ ಬಂಧು ಬಾಂಧವರಿಗೆ ಪ್ರಣಾಮಗಳು ಹಾಗೂ ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಹಬ್ಬದ ಶುಭಾಶಯಗಳು. Most honored Chief Guest Shri Amit Shah Ji, Honorable Minister for Home and Cooperation Shri Basavaraj Bommai Ji, Honorable Chief Minister Government of Karnataka Shri Yediyurappa Ji, Honorable Ministers, distinguished guests, Honorable President and respected Directors of Camco Limited, Camco Members Forum, dear colleagues, our valued customers, business partners, ladies and gentlemen. It is my proud privilege to extend a warm welcome to all of you to the Golden Jubilee function of our organization scheduled today. Before going to the subject, let us all pay our respectful homage to our founder Sri Varanasi Subbraya Bhatt, a great visionary of the era, who with great commitment founded this great temple on 11th July 1973, and hence we are here, assembled here for an introspection of our performance and achievements of the past, as well as to rededicate ourselves to continue to do our best in providing the maximum benefits of all our services to the nation in general and to the farming community in particular. Before I go on, I take this opportunity to brief about our cooperative, the Central Arecanut and Cocoa Marketing and Processing Cooperative Limited, popularly known as Camco. 50 years ago, we are all know that world was very difficult place for people with the intellectual and cognitive disabilities. Businesses, agriculture, buildings, streets, and logistics were all challenging one, and options for quality care, necessary services for farming community were rare. It was in that world, millions of people belonging to Karnataka and Kerala states who were mainly engaged in farming for their livelihood faced a sudden marketing crisis in the year 1970-71, when prices registered a marked fall, mainly due to the exploitation from unregulated market conditions. The leaders among the farmers, under the leadership of Sri Varanasi Subbraya Bhatt, sat together to find a way out. With the blessings of Karnataka and Kerala government, founded this cooperative on 11 July 1973 and presently functioning under the Multi-State Cooperative Societies Act 2004. With the cooperation of equally two growers, this institution to the arecanut farming community in the country. Cocoa, a principal raw material for the production of various chocolate-based food products, is grown as an intercrop with arecanut. A sudden withdrawal of procurement of the produce by the buyers came as a shock to the cultivators. The Camco entered the scene at this stage to rescue the farmers from distress and willingly took up the responsibility to enter the cocoa market. In order to create a demand and steady market for the cocoa, Camco established a most modern and largest chocolate manufacturing unit at Puttur with machineries imported from European countries who were the pioneers in the field of chocolate manufacture. The factory was inaugurated by His Excellency Sri Gyani Jail Singh, President of India, in the year 1986 with an annual cocoa crushing capacity of 9,000 metric ton and 15,000 metric ton of allied chocolate products, catering to the needs of both consumer and institutional markets. It has been 50 years since the inception of this institute with a common vision, started with a membership of just over 3,000. Now it has grown to a great height with the membership strength of 1.38 lakhs. Thanks for all the members
for inspiring us in all these years. Your satisfaction is what motivates us to thrive continuously in the business and assure you our best attention by doing business to bring smiles to your face. With all your constant support, the cooperative is doing a business turnover of over 3,000 crores, procuring about 60,000 metric ton of arecanut and manufacturing over 15,000 metric ton of chocolate products annually. The recently diversified activity of pepper, rubber and coconut is also moving in right direction. Founded by Sri Varanasi Subbraya Bhatt and then well nurtured by his successors, the organization has reached to this height. All these successes would not have been possible if this cooperative did not have leaders who led us from the front. I take this opportunity to congratulate all the past presidents, managing directors, board of directors who have made us laugh, learn and proceed. Dear colleagues and camp colleagues, we started with a few, but now we are many, not only in numbers, but also in talents and creativity. Congratulations, dears, for your efforts and hard works. Congratulations and express my gratitude to all customers, business partners, member societies for trusting us and for being a part of us. With the objective of doing agribusiness and by its effective policies and efficient administration, Camco has been able to assure the growers of right price to their produce. Camco future vision rests on to make it Saksham Camco and become the progressive premier cooperative supporting the arecanut farming community through trustworthy business modalities, thus provide stability and stay committed to safeguard the interest of the members. At Camco, we aim to rise above the ordinary with our relentless attitude towards continual improvements, like focus on sustainable agribusiness, focus on quality assurance, adequate infrastructure and technology upgradation wherever required, faith in business, valuing ourselves and others, productivity and focus on new products. All these objectives are considered in our mission activities. By interacting with our members at regular intervals, conducting events like Krishi Yantra Mela, the 5th Yantra Mela is being held now in collaboration with Vivekananda Engineering College, wherein over 3 lakh farmers visit and exchange their views on the recent developments on agri-farming. By providing various medical benefit schemes to our members for the treatment of diseases like dialysis, cardiological disorders, kidney-related health disorders, accidental health issues, etc. The authorized share capital of the cooperative is 75 crores with over 1.3 lakh grower members and 581 member societies and rated as A stable by CRISIL and operating business through 160 branches spread all over India with a human resource strength of over 2,000 employees. This may be noted that 65% of our energy requirement is met with our own power generating stations through windmills and solar projects, and thus promote green energy utilization and provide justice to Mother Earth, wherein about 45 lakh units of power is generated in-house every year. As a part of cooperation among cooperatives, we have made arrangements with Amul, KMF, Milma, and such other milk unions for the production and sale of chocolate-based products. Now, all this year, thank our Honorable Prime Minister Shri Narendra Modi ji for creating Ministry of Cooperation on 6th 21 with a vision statement of Sahakar Samriddhi
and we are very happy and honored to have the first cooperative minister this evening with us, Sri Amit Shah ji, Honorable Union Minister for Home and Cooperation. And it is a great occasion to welcome him on this day. I welcome you, sir, to this occasion. Our Sri Basavaraj Bommai, Honorable Chief Minister, Government of Karnataka, who has been with the farming community in many dimensions, and I offer our hearty welcome to this function. Yadurappa ji, the former Chief Minister of Government Karnataka, I take this opportunity to welcome you, sir. And I welcome all the dignitaries present on this occasion to this function. I take this opportunity to welcome all the leaders from various cooperative societies, customers, members of Camco Forum, colleagues, business partners, media, and journalists who are present here witnessing the function. To conclude, the newly formed ministry is aiming to strengthen the cooperative at the grassroots by making every village prosperous with the mantra of Sahakar se Samruddhi, and through this making the country prosperous. Sir, we at Camco are committed to our activity on the cooperative objectives and build a Saksham Camco in the years to come, and thus add value to the mantra Sahakar se Samruddhi, from cooperation to prosperity. Thank you one and all. Jai Hind, Jai Sahakar. ಆಗಮಿಸಿದ ಅತಿಥಿಗಳಿಗೆ ಹೂ ಮತ್ತು ಸ್ಮರಣಿಕೆಯನ್ನು ನೀಡುವ ಕಾರ್ಯಕ್ರಮ ನಡೀತಾ ಇದೆ. ಅಮಿತ್ ಶಾ ಅವರಿಗೆ ಈಗಾಗಲೇ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿದ್ದೇವೆ. ಮುಂದೆ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಸ್ಮರಣಿಕೆ ನೀಡುವಂತಹ ಕಾರ್ಯಕ್ರಮ. ಇದನ್ನು ಕ್ಯಾಂಕೋ ಸಂಸ್ಥೆಯ ನಿರ್ದೇಶಕರುಗಳು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಶ್ರೀ BS ಯಡಿಯೂರಪ್ಪ ಅವರಿಗೆ, ಶ್ರೀ ಪವಾಕರ್ ಭಟ್ ಅವರಿಗೆ, ಶ್ರೀ ಪ್ರಭಾಕರ್ ಭಟ್ ಅವರಿಗೆ, "50 years is a major milestone for an institution
50 years is a major milestone for an institution. On this occasion of Golden Jubilee celebration of Camco, we are launching 3 major projects. May I now request Adarniya Shri Amit Shah Ji, our first Minister of Cooperation of India, to digitally launch these projects. Foundation stone for the Camco Agrimall Puttur. ಪುತ್ತೂರಿನಲ್ಲಿ ಸ್ಥಾಪಿಸಲಾಗಿರುವ ಕೃಷಿ ಮಳಿಗೆಗೆ ಅಡಿಗಲ್ಲನ್ನು ಹಾಕುತ್ತಿರುವುದು. Launching of coconut project Coconut Oil Kalpa. ಕಲ್ಪ ಎನ್ನುವ ಹೆಸರಿನ ತೆಂಗಿನ ಎಣ್ಣೆಯನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸುತ್ತಿರುವುದು. Inauguration of Camco Warehouse Bhadravati. ಭದ್ರಾವತಿಯಲ್ಲಿ ನಿರ್ಮಿಸಿದ ಕ್ಯಾಂಪ್ಕೋ ಗೋದಾಮಿನ ಉದ್ಘಾಟನೆ. ಕರ್ನಾಟಕ ರಾಜ್ಯದ ಪೂರ್ವ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪ ಅವರು ಸಭೆಯನ್ನುದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಆಧುನಿಕ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾನೆ ಕರೆಸ್ಕೊಳ್ತಾ ಇರುವಂಥ ಕೇಂದ್ರದ ಸನ್ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಜಿಯವರೇ, ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿಗಳು, ಡಾಕ್ಟರ್ ಪ್ರಭಾಕರ್ ಭಟ್ರೆ, ಮಾನ್ಯ ಜ್ಞಾನೇಂದ್ರ ಅವರೇ, ಸೋಮಶೇಖರ್ ಅವರೇ, ಕಿಶೋರ್ ಕೊಡ್ಗೆ ಅವರೇ, ಜನ್ನನ್ ಮಟ್ಜಿಯವರೇ, ಶ್ರೀನಿವಾಸ್ ಪೂಜಾರಿ ಅವರೇ, ಉಳಿದೆಲ್ಲ ವೇದಿಕೆ ಮೇಲಿರುವಂಥ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹಳ ಹೊತ್ತಿಂದ ಕಾದಿರುವಂಥ ನಮ್ಮೆಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಅನೇಕ ಜ್ವಲಂತ ಸಮಸ್ಯೆಗೆ ಪರಿಹಾರ ಹುಡುಕಿ ಇಡೀ ಜಗತ್ತೇ ಮೆಚ್ಚೋ ರೀತಿಯಲ್ಲಿ ದೇಶದ ಆಡಳಿತ ನಡೆಸ್ತಾ ಇರುವಂಥ ಮಾನ್ಯ ನರೇಂದ್ರ ಮೋದಿಜಿಯವರು, ಪ್ರಧಾನಿಯವರು, ಗೃಹ ಸಚಿವರು ಅಮಿತ್ ಶಾ ಜಿಯವರಿಗೆ ನಾವೆಲ್ಲ ಅಭಿನಂದನೆಯನ್ನು ಸಲ್ಲಿಸೋಣ. ಜಗತ್ತಿನ ಯಾವುದೇ ಶಕ್ತಿ ಇವರಿಬ್ಬರ ಒಂದು ಪರಿಶ್ರಮಕ್ಕೆ ಸಾಟಿ ಇಲ್ಲಂತಹದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ತಗೊಂಡೋಗೋದ್ರಲ್ಲಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಜಿಯವರ ಕೊಡುಗೆ ಅಪಾರವಾದಂತಹದ್ದು ಅಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. 50 ವರ್ಷಗಳ ಹಿಂದೆ ರೆಡ್ ಟೆಪಿಸಮ್ ತಾಂಡವಾಡ್ತಿದ್ದ ಸಮಯದಲ್ಲಿ ಸಹಕಾರ ರಂಗದ ಮೂಲಕ ಒಂದು ಸಂಸ್ಥೆಯನ್ನು ಆರಂಭಿಸುವುದು ಅಂದರೆ ಅದೊಂದು ಕಷ್ಟ ಸಾಧ್ಯವಾದ ಪ್ರಕ್ರಿಯೆ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರಿಗೆ ಅವರ ಸಂಕಷ್ಟ ಕಾಲದಲ್ಲಿ ಸಹಕಾರಿ ರತ್ನ ಸನ್ಮಾನ್ಯ ದಿವಂಗತ ಸುಬ್ರಾಯ ಭಟ್ರು ಆರಂಭಿಸಿದ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಅದರ ಹಿಂದಿನ ನೈಜ ಸಾಮಾಜಿಕ ಕಳಕಳಿಯ ಕಾರಣ. ಕಾಲಕ್ರಮೇಣ ಸಂಸ್ಥೆ ವತಿಯಿಂದ ಅಡಿಕೆ ಬೆಳೆ ಸಂಶೋಧನಾ ಕೇಂದ್ರ, ಕೊಕ್ಕೋ ಖರೀದಿ, ರಬ್ಬರ್ ಖರೀದಿ ಮುಂತಾದ ರೈತಪರ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇಂದಿನ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ತೆಂಗಿನ ಎಣ್ಣೆಯನ್ನು ತಯಾರಿಸುವತ್ತ ಹೆಜ್ಜೆ ಇಟ್ಟಿದೆ. ಉತ್ತರ ಕರ್ನಾಟಕದಲ್ಲಿ ಪವನಯಂತ್ರ ಮತ್ತು ಪುತ್ತೂರಿನಲ್ಲಿ ಸೌರಶಕ್ತಿಯ ಮೂಲಕ ಗ್ರೀನ್ ಎನರ್ಜಿಗೆ ಒತ್ತು ನೀಡಿದೆ. ಕಾರ್ಖಾನೆಗೆ ಬೇಕಾದ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ ಕ್ಯಾಂಪ್ಕೋ ಪರಿಸರ ಸ್ನೇಹಿ ಸಂಸ್ಥೆ. ಸಹಕಾರ ರಂಗದ ಮೂಲಕ ಬಂದಿರುವ ಈ ಸಂಸ್ಥೆ
ಯಾವುದೇ ಬಹುರಾಷ್ಟ್ರೀಯ ಸಂಸ್ಥೆಗಳಿಂದ ಕಡಿಮೆ ಇಲ್ಲದ ರೀತಿಯಲ್ಲಿ ವ್ಯವಹಾರ ನಡೆಸಿ ಲಕ್ಷಾಂತರ ರೈತರ ಸಾವಿರಾರು ಕಾರ್ಮಿಕರ ಬದುಕಿಗೆ ನೆಲೆಯನ್ನು ಒದಗಿಸಿದೆ. ಇಂದು ಇಲ್ಲಿಗೆ ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರಾಗಿರುವ ಶ್ರೀಮತಿ ಅಮಿತ್ ಶಾಜಿಯವರು ಆಗಮಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಈ ಸಂಸ್ಥೆಯ ಬೆಳವಣಿಗೆಗೆ ಬೇಕಿರುವ ಎಲ್ಲ ಸವಲತ್ತುಗಳನ್ನು ನೀಡುತ್ತಾರೆ ಎಂಬ ಭರವಸೆ ನಿಮಗೂ ಇದೆ, ನನಗೂ ಇದೆ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಆತ್ಮನಿರ್ಭರ ಭಾರತ ನೂತನ ಕೈಗಾರಿಕಾ ನೀತಿಗಳನ್ನು ಪ್ರಯೋಜನಗಳನ್ನು ಪಡೆದುಕೊಂಡು ಈ ಸಂಸ್ಥೆ ಜಾಗತಿಕವಾಗಿ ಬೆಳೆಯಲಿ ಹಾಗೂ ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕಾಣಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಭಾರತ್ ಮಾತಾ ಕಿ. 2 ಕೈ ಅಂತ ಹೇಳಬೇಕು. ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಗೃಹ ಸಚಿವ ಅಮಿತ್ ಶಾಜಿ ಅವರಿಗೆ ಭಾರತ್ ಮಾತಾ ಕಿ. ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೊಡಗಿ ಅವರಿಂದ 1-2 ಮಾತುಗಳು. ಪವಿತ್ರ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಕ್ಯಾಂಪ್ಕೋ ಸದಸ್ಯರಿಗೂ ಕ್ಯಾಂಪ್ಕೋದ ಹಿತೈಷಿಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ಇವತ್ತು ಈ ದೇಶದ ಪ್ರಪ್ರಥಮ ಸಹಕಾರಿ ಸಚಿವ ಅಮಿತ್ ಶಾಜಿಯವರ ಆಗಮನ ಮತ್ತು ನಮ್ಮ ಸುವರ್ಣ ಸಮಾರಂಭದಲ್ಲಿ ಅವರ ಉಪಸ್ಥಿತಿ ಮತ್ತು ಕ್ಯಾಂಪ್ಕೋದ 3 ಯೋಜನೆಗಳಿಗೆ ಅವರು ಇವತ್ತು ಚಾಲನೆ ನೀಡಿರುತ್ತಾರೆ. ಭಾರತ ಸರ್ಕಾರದ, ರಾಜ್ಯ ಸರ್ಕಾರದ ಸಹಕಾರ ಮತ್ತು ನಿಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಾ ಸಮಯದ ಅಭಾವ ಇರುವುದರಿಂದ ಅಮಿತ್ ಶಾ ಅವರು ಬೇರೆ ಕಡೆಗೆ ಕಾರ್ಯಕ್ರಮ ಇರುವುದರಿಂದ ಚುಟುಕಿನಲ್ಲಿ ಈ ಸುವರ್ಣ ಸಮಾರಂಭ ಯಶಸ್ವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಮಾಜಿ ನಿರ್ದೇಶಕರು, ಸಂಸ್ಥೆಯಲ್ಲಿ ದುಡಿದ ವ್ಯವಸ್ಥಾಪಕ ನಿರ್ದೇಶಕರು, ನೌಕರರು ಎಲ್ಲರಿಗೂ ನನ್ನ ಪ್ರೀತಿಪೂರ್ವ ನಮಸ್ಕಾರ ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ನೇತಾರ ಶ್ರೀ ಬಸವರಾಜ ಬೊಮ್ಮಾಯಿಯವರು ಜನತೆಯನ್ನುದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕ್ಯಾಂಪ್ಕೋ ಸುವರ್ಣ ಮಹೋತ್ಸವ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರುವಂಥ ಭಾರತದ ಆಧುನಿಕ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಂತರ ಅತ್ಯಂತ ದಿಟ್ಟ ಧೀಮಂತ ಗೃಹ ಸಚಿವರು ಮತ್ತು ಸಹಕಾರಿ ಸಚಿವರಾದಂಥ ಶ್ರೀ ಅಮಿತ್ ಶಾಜಿಯವರೇ ಹಾಗೂ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಕರ್ನಾಟಕದ ಕಣ್ಮಣಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ ಮತ್ತು ಹಿರಿಯರು ಮಾರ್ಗದರ್ಶಕರಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರೇ, ನಮ್ಮ ಅಧ್ಯಕ್ಷರು ಸಂಸದರು ಆದಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ನನ್ನ ಸಚಿವ ಸಂಪುಟದ ಸೌದಿಗಳಾದಂಥ ಶ್ರೀ ST ಸೋಮಶೇಖರ್ ಅವರೇ, ಅರಗ್ ಜ್ಞಾನೇಂದ್ರ ಅವರೇ, ಸುನೀಲ್ ಕುಮಾರ್ ಅವರೇ, ಅಂಗಾರ ಅವರೇ ಮತ್ತು ನನ್ನ ಶಾಸಕ ಮತ್ತು ಸಚಿವ ಸಂಪುಟದ ಸಹೋದರಾದಂಥ ಶ್ರೀ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರೇ, ಶಾಸಕ ಮಿತ್ರರಾದಂಥ ಸಂಜೀವ್ ಮಠಂದವರವರೇ, ರಾಜೇಶ್ ನಾಯಕ್ ಅವರೇ, ಹರೀಶ್ ಪೂಂಜಾ ಅವರೇ ಹಾಗೂ ಕ್ಯಾಂಪ್ಕೋದ ಅಧ್ಯಕ್ಷರಾದಂಥ ಶ್ರೀ ಕಿಶೋರ್ ಕುಮಾರ್ ಕುಡ್ಗಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಕ್ಯಾಂಪ್ಕೋದ ನಿರ್ದೇಶಕ ಮಂಡಳಿ ಸದಸ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮದ ಸ್ನೇಹಿತರೆ, ನೀವೆಲ್ಲ ಅಮಿತ್ ಶಾ ಅವರ ಮಾತುಗಳನ್ನು ಕೇಳೋದಕ್ಕೆ ಕಾತುರಾಗಿದ್ದೀರಿ. ಹೀಗಾಗಿ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ. 2 ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಂಧುಗಳೇ, ಕ್ಯಾಂಪ್ಕೋ ಇದೊಂದು ಯಶೋಗಾಥೆಯ ಒಂದು ಕತೆ. ಜನರಿಂದ ಜನರಿಗೋಸ್ಕರ ಒಂದು ಸಂಸ್ಥೆ ಹುಟ್ಟಿ 50 ವರ್ಷ ಅತ್ಯಂತ ಯಶಸ್ವಿಯಾಗಿ ಇವತ್ತು ವ್ಯಾವಹಾರಿಕ ಆರ್ಥಿಕ ರಂಗದಲ್ಲಿ ಪ್ರಗತಿ ಆಗ್ತಾ ಇದೆ ಅಂತಂದರೆ ಇದು ನಿಜವಾಗಲೂ ಕೂಡ ಒಂದು ಮಾದರಿಯ ಸಂಸ್ಥೆ. ನಾನು ಕ್ಯಾಂಪ್ಕೋದ ಸಂಸ್ಥಾಪಕರಾದಂಥ ಸುಬ್ರಾಯ್ ಭಟ್ ಅವರಿಂದ ಹಿಡಿದು ಇರುವಂಥ ಅಧ್ಯಕ್ಷರು, ನಿರ್ದೇಶಕ ಮಂಡಳಿ ಸದಸ್ಯರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ.
ಇವತ್ತು ಒಂದು ಕಡೆ ಕ್ಯಾಪಿಟಲಿಸಮ್, ಇನ್ನೊಂದು ಕಡೆ ಕಮ್ಯುನಿಸಮ್, ಇದಕ್ಕೆ ಎರಡಕ್ಕೂ ಉತ್ತರ ಕೊಡಬೇಕಾದ್ರೆ ಕೋಆಪರೇಟಿಸಮ್ ಬರಬೇಕು. ಆ ಕೋಆಪರೇಟಿಸಮ್ ಯಾವ ರೀತಿ ಇರಬೇಕು ಅನ್ನೋದನ್ನು ಕ್ಯಾಂಪೋ ಅವರು ಮಾಡಿ ತೋರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇವೆರಡಕ್ಕೂ ಉತ್ತರ ಕೊಟ್ಟಿದ್ದಾರೆ, ಕ್ಯಾಪಿಟಲಿಸಮ್ ಆ್ಯಂಡ್ ಕಮ್ಯುನಿಸಮ್ಗೆ. ಕೋಆಪರೇಟಿಸಮ್ನಲ್ಲಿ ಜನರಿಂದ ಜನರಿಗೋಸ್ಕರ ಇರ್ತದೆ ಮತ್ತು ವಿಶೇಷವಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು, ಈ ಪ್ರದೇಶದ ಪ್ರಮುಖ ಬೆಳೆ ಅಡಿಕೆ 73ರಲ್ಲಿ ಈ ಸಂಸ್ಥೆ ಕಟ್ಟಿ ಅದಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಮಾರುಕಟ್ಟೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. 80ರ ದಶಕದಲ್ಲಿ ಕೋಕೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸಿದಾಗ ಈ ಭಾಗದ ಜನರಿಗೆಗೋಸ್ಕರ ಅದನ್ನು ಖರೀದಿ ಮಾಡಿ ಅದಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿ ಚಾಕ್ಲೇಟ್ ಫ್ಯಾಕ್ಟ್ರಿಯನ್ನು ಮಾಡಿ ಇವತ್ತು 26,000 ಮೆಟ್ರಿಕ್ ಟನ್ ಚಾಕ್ಲೇಟ್ ಉತ್ಪಾದನೆ ಮಾಡುವಂತಹ ಕೋಆಪರೇಟಿವ್ ವಲಯದಲ್ಲಿ ಯಾವುದಾದ್ರೂ ಇದ್ರೆ ಇಡೀ ಭಾರತ ದೇಶದಲ್ಲಿ ಅದು ಕ್ಯಾಂಪೋ ಅಂತ ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಷ್ಟೇ ಅಲ್ಲ, ಅವರು ಕಾಳು ಮೆಣಸಿನ ಸಂಸ್ಕರಣೆ, ತೆಂಗಿನ ನಮ್ಮ ಕೋಕೋನಟ್ ಆಯಿಲ್ ಮತ್ತು ರಬ್ಬರ್ ಎಲ್ಲ ಈ ಭಾಗದಲ್ಲಿ ಏನೇನು ಆಗ್ತವೆ ಅದಕ್ಕೆ ಆರ್ಥಿಕ ಮೌಲ್ಯ ವೃದ್ಧಿ ಮಾಡುವಂಥ ಕೆಲಸವನ್ನು ಕ್ಯಾಂಪೋ ಮಾಡಿದ್ದಾರೆ. ಮತ್ತು ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕು, ಬೆಳೆಗಳ ಸಂಕಷ್ಟ ಬಂದಾಗ ಏನು ಔಷಧಿ ಸಿಂಪಡಿಸಬೇಕು, ಎಲ್ಲದಕ್ಕೂ ಕೂಡ ಇವತ್ತು ಕ್ಯಾಂಪೋ ಒಂದು ತಾಯಿಯಾಗಿ ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಇದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಮತ್ತೊಮ್ಮೆ ಹೇಳುತ್ತಾ, ಸುಮಾರು 3,000 ಕೋಟಿ ಟರ್ನ್ ಓವರ್ ಇವತ್ತು ಆಗ್ತಾ ಇದೆ. ಅಡಿಕೆ ಬೆಳೆ ಭಾಳಷ್ಟು ವಿಸ್ತರಣೆ ಆಗ್ತಾ ಇದೆ. ಇವತ್ತು ನಮ್ಮ ಕಡೆ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಅಡಿಕೆ ಬೆಳೀತಾ ಇದ್ದೇವೆ. 6,11,000 ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ಅಡಿಕೆ ಬೆಳೀತಾ ಇದೆ. ಆದರೆ ಇದಕ್ಕೆ ಭಾಳಷ್ಟು ಸವಾಲುಗಳಿದೆ. ಮೊನ್ನೆ ಬಿಳಿ ಚುಕ್ಕಿ ರೋಗ, ಅದನ್ನು ನಿವಾರಣೆ ಮಾಡೋದಕ್ಕೆ ಭಾಳಷ್ಟು ಸೆಣಸಾಡಬೇಕಾಯಿತು. ಅರಗ್ನೇಂದ್ರವರು ಅಡಿಕೆ ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಲ್ಲಿದ್ದಾರೆ. ಅವರು ಎಲ್ಲರನ್ನು ವಿಶ್ವವಿದ್ಯಾಲಯದವ್ರನ್ನ ಭಾರತ ಸರ್ಕಾರದ ತಂತ್ರ, ಇವರು ನಮ್ಮ ವೈದ್ಯಕೀಯ ವಲಯದಲ್ಲಿ, ಈ ಕೃಷಿ ವಲಯದಲ್ಲಿ ಯಾರು ಇದ್ದಾರೆ ಪರಿಣಿತರನ್ನು ಕರ್ಕೊಂಡು ಬಂದು ಎಲ್ಲವನ್ನು ಕೂಡ ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಸರ್ಕಾರ ಈಗಾಗಲೇ 10 ಕೋಟಿ ಕೊಟ್ಟಿದೆ. ಅಡಿಕೆ ಸಂಶೋಧನಾ ಕೇಂದ್ರವನ್ನು ಗಟ್ಟಿಗೊಳಿಸೋದಕ್ಕೆ, ಅಲ್ಲಿ ಪರಿಣಿತರನ್ನು ಇಟ್ಕೊಳ್ಳೋದಕ್ಕೆ ಈ ವರ್ಷ ವಿಶೇಷವಾಗಿ ಬಜೆಟ್ನಲ್ಲಿ ಅದಕ್ಕೆ ವಿಶೇಷವಾಗಿರುವಂಥ ಅನುದಾನವನ್ನು ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇದಲ್ಲದೆ ಈ ಭಾಗದ ಅಡಿಕೆ ಬೆಳೆಯೋರು ಇನ್ನೊಂದು ಸಮಸ್ಯೆ ಇದೆ. ಈ ಕಾಣೆ ಬಾಣೆ ಇರುವಂಥ ಜಮೀನಿನಲ್ಲಿ ತಾವೆಲ್ಲ ಅಡಿಕೆ ಬೆಳೀತಾ ಇದ್ದೀರಿ, ಅದು ನಿಮ್ಮ ಜಮೀನು ಆಗಿಲ್ಲ, ಬಹಳ ವರ್ಷದ ಒಂದು ಸಮಸ್ಯೆ ಇದೆ. ಅದಕ್ಕೂ ಕೂಡ ಪರಿಹಾರ ಕೊಡುವ ರೀತಿಯಲ್ಲಿ ಈಗಾಗಲೇ ಕಂದಾಯ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಕೆಲವೇ ದಿನಗಳಲ್ಲಿ ಯಾವ ರೀತಿ ಡೀಮ್ಡ್ ಫಾರೆಸ್ಟ್ಗೆ ಪರಿಹಾರವನ್ನು ಕೊಟ್ಟಿದ್ದೇವೆ, ಅದೇ ರೀತಿ ಇವತ್ತು ಕಾಣೆ ಬಾಣೆ ಸೊಪ್ಪಿನ ಬೆಟ್ಟ ಎಲ್ಲ ಈ ಥರದ ಏನು ಭಾಳ ವರ್ಷಗಳ ಸಮಸ್ಯೆ ಇದೆ ರೈತರದು, ಅದಕ್ಕೆ ಒಂದು ಪರಿಹಾರವನ್ನು ನಾವೇ ಕೊಡಬೇಕು, ಅದಕ್ಕೆ ನಾವೇ ಕೊಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವೇ ಕೊಡಬೇಕು. ಯಾಕಂದರೆ ಆ ಬದ್ಧತೆ ಇರುವಂಥವ್ರು ನಾವು, ಆ ರೈತರೆಲ್ಲ ನಮ್ಮವರು. ಹೀಗಾಗಿ ಅದಕ್ಕೆ ಪರಿಹಾರವನ್ನು ನಾವು ಖಂಡಿತವಾಗೂ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಸನ್ಮಾನ್ಯ ಅಮಿತ್ ಶಾ ಜಿಯವರು ಬಂದಿದ್ದಾರೆ. ಅವರು ದೇಶದ ಮೊದಲನೆಯ ಸಹಕಾರ ಕೇಂದ್ರ ಸಚಿವರು. ಅವರು ಇಂದಿಗೂ ಕೂಡ ಅವರ ಗ್ರಾಮದ ವಿಲೇಜ್ ಲೆವೆಲ್ ಸೊಸೈಟಿ ಏನಿದೆ, ಕುಮ್ಕಿ ಕಾನೆಬಾಣೆ ಜಾಲ ಆಗಲಿ ಹೇಳಿದ್ದೇನೆ, ಅವರ ಊರಿನ ಗ್ರಾಮದ ಸೊಸೈಟಿಯ ಅಧ್ಯಕ್ಷರವರು ಅದನ್ನ ಬಿಟ್ಟುಕೊಟ್ಟಿಲ್ಲ. ಅಂದರೆ ಕೋಆಪರೇಟಿವ್ ರಂಗಕ್ಕೆ ಎಷ್ಟು ಬದ್ಧತೆಯಿಂದ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಷ್ಟ್ರದ ಗೃಹ ಸಚಿವರಾದರೂ ಕೂಡ ತಮ್ಮ ಸೊಸೈಟಿಯನ್ನು ಇಂದಿಗೂ ಕೂಡ ಪ್ರತಿಷ್ಠಿಸ್ತಾ ಇದ್ದಾರೆ. ಅಂಥವ್ರ ಕೈಯಲ್ಲಿ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಇದೆ. ಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮೃತ ಕಾಲದಲ್ಲಿ $5 ಟ್ರಿಲಿಯನ್ ನಮ್ಮ ದೇಶ ಏನು ಆಗಬೇಕದೆ, ಅದರಲ್ಲಿ ಕೋಆಪರೇಟಿವ್ ಸೆಕ್ಟರ್ ಭಾಳ ಪ್ರಮುಖ ಪಾತ್ರ ಆಡ್ತದೆ. ಅದರ ನೇತೃತ್ವವನ್ನು ಅಮಿತ್ ಶಾ ಜಿಯವರು ವಹಿಸಿ ಅದಕ್ಕೆ ದೊಡ್ಡ ಪ್ರಮಾಣದ ಶಕ್ತಿಯನ್ನು ತುಂಬುತ್ತಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಈ ವೇದಿಕೆ ಮೇಲೆ ಇನ್ನೊಂದು, ಈ ವರ್ಷ ಬಜೆಟ್ನಲ್ಲಿ ನಮಗೆ ರೈಲ್ವೆಗೆ, ನ್ಯಾಷನಲ್ ಹೈವೇಗೆ ಭಾಳ ದೊಡ್ಡ ಪ್ರಮಾಣದ ಅನುದಾನ ನರೇಂದ್ರ ಮೋದಿಜಿಯವರ ಸರ್ಕಾರ, ಅಮಿತ್ ಶಾ ಜಿಯವರ ಸರ್ಕಾರ ಕೊಟ್ಟಿದೆ. ನಾನು ಈ ವೇದಿಕೆ ಮುಖಾಂತರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ದಾಖಲೆ ಪ್ರಮಾಣ 7,500 ಕೋಟಿ ರೂಪಾಯಿ
ಇವತ್ತು ರೈಲ್ವೆದಿಂದ ಇವತ್ತು ನಮ್ಮ ಕರ್ನಾಟಕಕ್ಕೆ ಅನುದಾನ ಬಂದಿದೆ. ಅದಕ್ಕಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಅಮಿತ್ ಶಾಜಿಯವರು ಇಲ್ಲಿ ಬಂದು ಮತ್ತೊಮ್ಮೆ ಈ ಕರಾವಳಿ ಪ್ರದೇಶಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರ ಸದಾ ಕೃಪಾ ಈ ಭಾಗದ ಜನರ ಮೇಲೆ, ಕರ್ನಾಟಕದ ಜನರ ಮೇಲೆ ಇರಲಿ ಅಂತ ಕೇಳಿಕೊಂಡು ಮತ್ತೊಮ್ಮೆ ತಮಗೆಲ್ಲರೂ ಕೂಡ ವಂದಿಸಿ ಕ್ಯಾಂಪ್ಗೆ ಅಭಿನಂದನೆ ಸಲ್ಲಿಸಿ ಅಮಿತ್ ಶಾಜಿಯವರಿಗೆ ನಾನು ಕೃತಜ್ಞತೆ ಆಗಿದ್ದೇನೆ, ಅಭಿನಂದನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. Thank you, sir. My dear audience, in the past decade, India has witnessed the blooming of lotus. India has also seen the emergence of Amit Shah as a mastermind, strategist, and a phenomenal brain in working out equations of social engineering. हर एक नेता या नायक की अपनी एक कार्यशैली होती है. हमारे माननीय गृह मंत्री श्री अमित शाह जी ये विश्वास करते हैं कि किसी प्रकल्प की सफलता उसकी गोपनीयता पर निर्भर करती है. This modern day Chanakya is still unfolding. The country will see many more unseen aspects where he will be fulfilling the vision of Bharat as a Vishwaguru. मेरे साथ बोलिए, भारत माता की। क्यों भाई, क्या हो गया आप लोगों की आवाज को? पुत्तूर के लोगों की आवाज ऐसी है क्या? मोदी जी त्रिपुरा में है, वहां तक आवाज जानी चाहिए। दोनों हाथ उठाइए, उठाइए दोनों हाथ। कर्नाटक में भाजपा सरकार बनाने के संकल्प की मुट्ठी बीचिए और प्रचंड आवाज से बोलिए, भारत माता की, भारत माता की, भारत माता की। मंच पर उपस्थित भारतीय जनता पार्टी के वरिष्ठ नेता, कर्नाटक के पूर्व मुख्यमंत्री श्रीमान बीएस येदुरप्पा जी, कर्नाटक के मुख्यमंत्री और हमारे नेता श्रीमान बसवराज बोम्मई जी, संस्कृति मंत्री कर्नाटक श्री वी सुनील कुमार जी, अरागा ज्ञानेंद्र जी, गृह मंत्री कर्नाटक श्री एस.टी. सोमशेखर जी, सहकारिता मंत्री कर्नाटक श्री अंगारा एस, मंत्री कर्नाटक श्री कोटा श्रीनिवास पुरी जी, मंत्री कर्नाटक सरकार, भारतीय जनता पार्टी के अध्यक्ष श्रीमान नलिन कुमार कटील जी, डॉक्टर भट्ट साहब, अध्यक्ष विवेकानंद विद्यावर्धक संघ, कैंपको के अध्यक्ष ए किशोर कुमार कोडगी जी, कैंपको का पूरा बोर्ड ऑफ डायरेक्टर, निर्देशक गण और आज यहां पर कैंपको के साथ जुड़े हुए सभी आए हुए भाइयों बहनों, मैंगलोर और केरल के किसान भाइयों को प्रणाम कर कर मेरी बात की मैं शुरुआत करना चाहता हूं। आज मैं मैंगलोर के पुत्तूर में आया हूं। ये बहुत पवित्र भूमि है। अरब सागर और पश्चिमी घाट से घिरा हुआ एक क्षेत्र परशुराम की सृष्टि के नाम से भी पूरे विश्व में विख्यात।
अनेक धार्मिक परंपराएं, सांस्कृतिक परंपराएं ये अविभाजित दक्षिण कन्नड़ के जिले के अंदर पाई जाती है। अभी अभी मैंने कांतारा देखा है। कांतारा देखकर मुझे मालूम पड़ा कि कितनी समृद्ध परंपराओं का ये प्रदेश। मैंगलोर इकलौता शहर है राज्य का जहां समुद्र, एयरपोर्ट, रेलवे और सड़क चारों दृष्टि से व्यापार हो पाए। इस प्रकार का ये समृद्ध इलाका मैंगलोर की पुण्य भूमि को मैं बार बार प्रणाम करने यहां आया हूं। तब रानी अब्बक्का को भी प्रणाम करना चाहता हूं। इसके साथ मंगला देवी और कादरी मंजूनाथ मंदिर को भी, महालिंगेश्वर मंदिर को भी प्रणाम कर कर मेरी बात की शुरुआत करना चाहता हूं। मित्रों, देश भर में बहुत कम क्षेत्र है जो विषम भौगोलिक परिस्थिति होने के बावजूद, जियोग्राफिकल कंडीशन ठीक न होने के बावजूद कृषि से, खेती से, एग्रीकल्चर से देश को समृद्ध बनाते हैं। सुपारी, नारियल, काली मिर्च, रबड़, काजू और धान, चावल की खेती इस क्षेत्र के किसान के पसीने की महक के साथ हमारे गुजरात के लोग आपकी सुपारी खाकर हमेशा मैंगलोर को याद करते हैं। आपके प्रदेश के साथ मेरे प्रदेश का अटूट रिश्ता है। आप पसीना बहाकर सुपारी उगाते हो, हम सुपारी खाकर पसीना बहाते हैं। दोनों के बीच में बड़ा गहरा नाता है। मित्रों, आज मैं कैंपको के सुवर्ण जयंती समारोह में आया हूं। मुझे जब निमंत्रण मिला तब मैं सोचता था जाऊं न जाऊं, मगर कैंपको की गतिविधियां जब मैंने देखी, इसकी प्रगति देखी, तो मैंने निर्णय कर दिया इस देश के कोऑपरेटिव मिनिस्टर के नाते इस मल्टी स्टेट कोऑपरेटिव में निश्चित जाना चाहिए। उनके प्रयासों का समर्थन, उनका साधुवाद करना चाहिए। मित्रों, आज भारतीय जनता पार्टी के विचारधारा के जनक पंडित दीनदयाल जी का पुण्यतिथि भी है। पंडित दीनदयाल जी ही है जिनके रास्ते पर भारतीय जनता पार्टी की सरकारें चलती। हमने गरीब कल्याण का एक यज्ञ चालू किया है। हर गरीब को घर, घर के अंदर बिजली, घर के अंदर पानी, घर में गैस का सिलेंडर, घर में शौचालय, घर में 5 लाख तक का हेल्थ इंश्योरेंस और मुफ्त अनाज, और हर किसान को हर साल 6,000 रुपया। ये दीनदयाल जी के अंत्योदय के सिद्धांत के अनुरूप है, वहीं से पैदा हुआ है। समग्र देश के अंदर भारतीय जनता पार्टी की सरकारें राष्ट्रीय सुरक्षा, राष्ट्र की समृद्धि और गरीबों के कल्याण को समर्पित है। पंडित दीनदयाल जी ने एकात्म मानववाद के दर्शन के अंदर ये तीनों कंसेप्ट को, ये तीनों विचारों को समाहित किया और इसको आगे बढ़ाया। उनकी निर्मम हत्या हुई थी आज ही के दिन मुगल सराय रेलवे स्टेशन पर। आज मैं उनको बड़े मन के साथ करोड़ों भारतीय जनता पार्टी के कार्यकर्ताओं की ओर से प्रणाम कर कर श्रद्धांजलि देना चाहता हूं। मित्रों, यहां पर कैंपको के एग्री मॉल का शिलान्यास हुआ। 1,50,000 वर्ग फुट का एग्रो मॉल
जिसके अंदर कृषि के सारे साधन, सारी मशीनरी, कीटनाशक, उर्वरक, फर्टिलाइजर, बीज और स्टोरेज, ये सारी व्यवस्थाएं उपलब्ध हो, ऐसा पूरे भारत में अपने आप में ये पहला एग्री मॉल कोऑपरेटिव बेसिस पर चलने वाला है। मैं कैम्को के सारे निर्देशक मंडल को बहुत बहुत बधाई और बहुत बहुत साधुवाद देना चाहता हूं। आज कैम्को ने कल्प नारियल तेल का भी प्रोडक्ट अपनी प्रोडक्ट की लंबी सूची में जोड़ा है। कैम्को का भंडार गृह लगभग 13,750 स्क्वायर फीट का भद्रावती में बना है। इसका भी आज उद्घाटन मुझे करने का सौभाग्य मिला है। द सेंट्रल एरिका नट एंड कोकोआ मार्केटिंग एंड प्रोसेसिंग कोऑपरेटिव लिमिटेड 50 साल पूरे किए। 50 साल कोई भी संस्था जब समाप्त करती है तब उसके संचालकों की प्रामाणिकता का वो सर्टिफिकेट होती है कि कोऑपरेटिव ने प्रामाणिकता के साथ किसानों का और अपने सदस्यों का सेवा करने का काम किया है। 1973 में दूरदर्शी किसान नेता श्री वाराणसी सुब्रैया भट्ट द्वारा स्थापित एक कोऑपरेटिव आज फल फूल कर एक विशाल वट वृक्ष बना है। इसकी स्थापना हुई तब सिर्फ 3000 मेंबर थे और आज 1,38,000 मेंबर्स के साथ एक विशाल कोऑपरेटिव बनकर हमारे सामने है, जिसका 3,000 करोड़ का टर्नओवर है। मित्रों, मोदी जी ने कोऑपरेटिव मिनिस्ट्री की स्थापना की और कोऑपरेटिव के माध्यम से किसानों की सेवा करने का, गांव की सेवा करने का एक नया रास्ता ढूंढा। मगर कैम्को एक ऐसी कोऑपरेटिव है जिसने विंड मिल यूनिट और 500 मेगावाट के सोलर पैनल भी बनाए हैं। 160 ब्रांचेस के साथ 2000 वर्कर के साथ 2700 करोड़ रुपए का टर्नओवर एक कैम्को में आपका कितना विश्वास है, भरोसा है, उसको बताता है। मित्रों, मोदी जी ने अभी इस बजट में कोऑपरेटिव के लिए हर पंचायत में मल्टी डायमेंशनल पैक्स बनाने का निर्णय किया है। 2 लाख नए पैक्स 3 साल के अंदर भारत में बनाए जाएंगे और हर पंचायत में एक पैक्स की स्थापना करने का काम होगा। इसके साथ साथ ढेर सारी सुविधाएं कोऑपरेटिव को देने की बात करी है। मैं आज इसमें जाना नहीं चाहता हूं। मैं तो सिर्फ आज कैम्को वालों को बधाई देने के लिए आया था और मेरा एक दूसरा भी काम है जो मेरी पार्टी का काम है। आप कहो तो बताऊं, आपको बताऊं क्या? जोर से बोलो, बताओ। अरे कहो, बताऊं क्या? भाई मुझे बताओ, टीपू के मानने वाले जेडीएस और कांग्रेस को वोट देना चाहिए या रानी अबक्का को मानने वाली बीजेपी को वोट देना चाहिए? जोर से बोलो, कांग्रेस या बीजेपी? और जोर से बोलो, कांग्रेस या बीजेपी? मोदी जी के नेतृत्व में राष्ट्रभक्तों की टोली जैसी भारतीय जनता पार्टी और गांधी परिवार के लिए कर्नाटक को अपना एटीएम बनाने वाली भ्रष्ट कांग्रेस पार्टी, दोनों के बीच में किसकी सरकार बननी चाहिए? जोर से बोलिए, किसकी बननी चाहिए? मित्रों, ये जनता दल एस और कांग्रेस एक कर्नाटक का भला नहीं कर सकती। कर्नाटक का भला जब जब हुआ भारतीय जनता पार्टी की सरकार थी। आज पूरे देश के किसान हमारे येदुरप्पा जी को याद करते हैं। जब येदुरप्पा जी थे
तब कर्नाटक के किसानों का भला हुआ था। पूरे देश के लोग येदियुरप्पा जी को याद करते हैं, उनके नेतृत्व में ही बेंगलुरु बढ़ा। आज मोदी जी ने इस क्षेत्र के अंदर ढेर सारी चीजें करी हैं। और सबसे बड़ी बात मैं बताता हूं, दक्षिण कर्नाटक वालों, एक कांग्रेस वालों ने पीएफआई के 1700 लोगों को छोड़ने का काम किया था और भारतीय जनता पार्टी के नेता नरेंद्र मोदी जी ने पीएफआई पर बैन लगाकर हमेशा के लिए बंद कर दिया। ये तुष्टीकरण करके देश विरोधी तत्व को ताकत देने वाली कांग्रेस पार्टी कभी कर्नाटक को सलामत नहीं कर सकती। आपके नजदीक केरल है, मैं ज्यादा कहना नहीं चाहता। अगर कर्नाटक को सुरक्षित रखना है तो केवल और केवल भारतीय जनता पार्टी रख सकती है। नरेंद्र मोदी के नेतृत्व में कर्नाटक की भाजपा सरकार। मित्रों, मोदी जी ने देश को सुरक्षित करने का काम किया। देश में से आतंकवाद, नक्सलवाद को समाप्त करने का काम किया। अरे मुझे बताओ दक्षिण कर्नाटक वालों, ये कश्मीर जो है हमारा है या नहीं है? जोर से बोलो, है या नहीं है? धारा 370 जानी चाहिए थी या नहीं जानी चाहिए थी? एक कांग्रेस और जेडीएस दोनों, जब मैं धारा 370 हटाने का बिल लेकर खड़ा हुआ कि मत हटाइए मत हटाइए, मैंने कहा भला क्यों ना हटाए भाई बताओ? तुमने कहा कश्मीर में खून की नदियां बह जाएगी। अरे कांग्रेस वालों, राहुल भाई सुन लो, ये नरेंद्र मोदी सरकार है। खून की नदियां छोड़ो, किसी का कंकर चलाने का भी हिम्मत नहीं हुआ, कंकर चलाने का। और मोदी जी ने 5 अगस्त 2019 को धारा 370 को समाप्त कर कश्मीर को हमेशा के लिए भारत माता का मुकुट बना देने का काम ये नरेंद्र मोदी जी ने किया। दक्षिण कर्नाटक में हाइड्रोजन ऊर्जा संयंत्र स्थापित करने के लिए प्रोजेक्ट लेकर हम आ रहे हैं। 104 एकड़ गंजी माता औद्योगिक क्षेत्र में प्लास्टिक पार्क स्थापित किया जा रहा है। कैंपको उसको और मजबूत करने जा रहे हैं। इस क्षेत्र के मछुआरों के लिए अलग मंत्रालय बनाया, सहकारिता के लिए अलग मंत्रालय बनाया और प्रधानमंत्री मत्स्य संपदा योजना के माध्यम से तटवर्ती जिले में गहरे समंदर में भी मछली पकड़ने के लिए हम उसको सहायता कर रहे हैं। अल्पसंख्यक छात्रों के लिए भी 1000 सीटों की क्षमता वाला छात्रावास बनाया। मैंगलोर और बेंगलोर को स्टार्टअप का हब बनाया और इसके साथ साथ श्री नारायण गुरु आवासीय विद्यालय बनाया और लगभग 34,850 हेक्टेयर भूमि आदिवासी भाइयों को देने का काम हमारे बसवराज बोम्मई जी की सरकार ने किया है। भारतीय जनता पार्टी की सरकार ने, भारत सरकार ने सीढ़ी घाट में टनल रोड बनाने का काम किया। इससे पोर्ट के ट्रांसपोर्टेशन में बड़ी सुविधा होने वाली है। एमएसपी योजना के अंतर्गत उबले हुए चावल खरीदने का काम हमारी कर्नाटक सरकार ने किया। बसवराज जी के लिए एक बार ताली बजा दो सभी लोग भाई। ये तेलंगाना वाले उबले हुए चावल नहीं खरीदते हैं और हमारे बसवराज जी उबले हुए चावल खरीदकर किसानों के साथ चट्टान की तरह बैठे हैं। मित्रों, मोदी जी ने अभी
मैंगलोर दौरे में 3800 करोड़ रुपए के विभिन्न परियोजनाओं की नींव डाली। मैंगलोर पोर्ट के अपग्रेडेशन के लिए 5 योजनाएं 1000 करोड़ की हम लेकर आए और मैंगलोर रिफाइनरी में 1830 और 630 करोड़ का 2500 करोड़ रुपए का एक्सपांशन का प्रोग्राम भी भारतीय जनता पार्टी की सरकार ने बनाया है। मित्रों, ये कांग्रेस और जेडीएस कभी कर्नाटक का भला नहीं कर सकते। जेडीएस को वोट मतलब कांग्रेस को वोट, भाजपा को वोट मतलब नए भारत के नए कर्नाटक को वोट। ये बात आप सभी लोग याद करें। मित्रों, आज हम थोड़ा लेट चल रहे हैं। चुनाव में मैं फिर से आऊंगा और दिल खोलकर आपसे बात करूंगा, मगर आज इस मंच से सुवर्ण जयंती के मौके पर फिर से एक बार कैम्पको के पूरे बोर्ड ऑफ डायरेक्टर को, भाई सभी लोग खड़े हो जाइए, जरा खड़े हो जाइए, पूरे बोर्ड ऑफ डायरेक्टर को बहुत बहुत बधाई देना चाहता हूं कि एक अच्छी कोऑपरेटिव आपने चलाई है। आप भी ताली बजाकर इनका स्वागत करिए, जोर से स्वागत करिए मित्रों। और अंत में आप लोगों को पूछना चाहता हूं, भाजपा सरकार बनाएंगे क्या? जोर से बोलो, हाथ ऊपर उठाकर बनाएंगे? कमल के निशान पर बटन दबाएंगे? बसवराज बोम्मई के हाथ मजबूत करेंगे? मोदी जी के हाथ मजबूत करेंगे? पूर्ण बहुमत की भाजपा सरकार बनाएंगे? तो मेरे साथ दोनों हाथ उठाइए, विजय के संकल्प की मुट्ठी बींचिए और प्रचंड आवाज से बोलिए, भारत माता की, भारत माता की, वंदे वंदे वंदे। कृषि प्रधान स्वराज्य भारत के अमृत महोत्सव के शुभ अवसर पर किसानों को स्वावलंबी और आत्मनिर्भर बनाने के साथ साथ देश के आर्थिक विकास में बहुत बड़ा योगदान देने वाले सहकारी क्षेत्र के दिग्गज कैम्पको के स्वर्ण महोत्सव पर भारत के प्रप्रथम सहकारी मंत्री श्री अमित शाह जी के अमृत हस्तों के द्वारा 3 बड़े योजनाओं का उद्घाटन। इन सभी महत् कार्यों के दर्शक कर्नाटक और केरल के महाजनों की ओर से माननीय मंत्री का आभार प्रकट करती हूँ। ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಗವಹಿಸಿದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು. ತನ್ನ ಕೊಂಬೆಗಳನ್ನು ವಿವಿಧ ಮಗ್ಗುಲುಗಳಿಗೆ ವಿಸ್ತರಿಸುವ ಮೂಲಕ ಕ್ಯಾಂಪ್ಕೋ ರೈತರ ಬಾಳಿಗೆ ಕಲ್ಪವೃಕ್ಷವಾಗಿ ಅವರ ಹಿತವನ್ನು ಕಾಪಾಡುವಲ್ಲಿ ಯಶಸ್ಸು ಸಾಧಿಸಿದೆ. ಲಕ್ಷೋಪಲಕ್ಷ ಸದಸ್ಯರ ಏಳಿಗೆಯನ್ನು ಬಯಸುತ್ತಾ ಅವರ ಹಿತ ಕಾಯುವ ಕಾವಲುಗಾರನಾಗಿ ಕೆಲಸ ಮಾಡುತ್ತಿದೆ. ಇದರ ಯಶಸ್ಸು ಇನ್ನಷ್ಟು ಹೆಚ್ಚಲಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೇರಲಿ ಎನ್ನುವ ಆಶಯಕ್ಕೆ ನಿಮ್ಮೆಲ್ಲರ ಒಮ್ಮತವಿರಲಿ ಎನ್ನುತ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇವೆ. ಎಲ್ಲರಿಗೂ ಶುಭ ಸಂಜೆ.
ಬಂಟ್ವಾಳದವ್ರೇನು ಕಡಿಮೆ ಆಗಬಾರ್ದು. ಬಂಟ್ವಾಳದ ಕಾರ್ಯಕರ್ತರೆಲ್ಲರೂ ಭಾರತ ಮಾತಾಕ್ಕೆ ಜೈ ಘೋಷಣೆ ಕೂಗಬೇಕು. ಈಗ ಬಂಟ್ವಾಳದ ಕಾರ್ಯಕರ್ತರು ಜಯ ಬಲ ಭಾರತ್ ಮಾತಾ ಕಿ ತಾಯಿ ಭಾರತಕ್ಕೆ ಜೈಕಾರ. ನಮ್ಮ ಘೋಷಣೆಗಳು ರಾಷ್ಟ್ರಕ್ಕಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವುದೇ ವಾಹನವನ್ನು ಇಲ್ಲಿಗೆ ತರಲಿಕ್ಕಿಲ್ಲ. ನಿಮ್ಮ ವಾಹನವನ್ನು ಎಲ್ಲಿ ಪಾರ್ಕ್ ಮಾಡಿದ್ದೀರಿ, ಸ್ವಲ್ಪ ನಡ್ಕೊಂಡೇ ಬಂದಿದ್ದೀರಿ, ಕಷ್ಟ ಕೊಟ್ಟಿದ್ದೇವೆ. ಆದ್ರೂ ಇನ್ನು ಸ್ವಲ್ಪ ಕಷ್ಟ. भारत माता के ಪ್ರತಿಷ್ಠಿತ ಸಹಕಾರಿ ಸಂಸ್ಥೆ ಕೆಳಕೋಟೆ ಸುವರ್ಣ ಮಹೋತ್ಸವದ ಸಂಭ್ರಮ. ರೈತರ ಹಿತ ಕಾಪಾಡುವಲ್ಲಿ ಅವರು ತಲುಪ್ತಾರೆ.